ಏನಾದರೂ ಕಾಣಿಕೆಗಳು ಕೊಂಡುಕೊಂಡಿದ್ದರೆ, ಇಲ್ಲಿನ ಕೆಲವು ವಸ್ತುಗಳು ನಿಮಗೆ ಆಧ್ಯಾತ್ಮಿಕವಾಗಿ ಬೇಕಿದ್ದರೆ, ಅಲ್ಲಿ ಹಿಂದುಗಡೆ ಈ ಫ್ರಂಟ್ ಗೇಟಿನ ಹಿಂದುಗಡೆ ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ. ಆ ಛತ್ರದ ಒಳಗೆ ಅಲ್ಲಿ ಇದ್ದಾರೆ. ಅಲ್ಲಿ ನೀವು ಬಲಿಪೂಜೆಗಳನ್ನು ಕೊಡಬಹುದು, ರಸೀದಿಯನ್ನು ಪಡ್ಕೊಳ್ಳಿ. ಹಾಗೂ ಸಹಾಯವನ್ನು ಮಾಡುವುದಾದರೆ, ಸ್ಪಾನ್ಸರ್ಸ್ ಮಾಡುವುದಾದರೆ ಅಲ್ಲಿ ಹಣವನ್ನು ಕೊಟ್ಟು ರಸೀದಿಯನ್ನು ಪಡ್ಕೊಳ್ಬಹುದು. ಪ್ರೈಸ್ ದಿ ಲಾರ್ಡ್. ಮತ್ತು ನಿಮ್ಮದು ಯಾವುದಾದ್ರೂ ಕೋರಿಕೆಗಳಿದ್ದರೆ ಇಲ್ಲಿ ಕೋರಿಕೆಯ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಕೋರಿಕೆಗಳನ್ನು ಹಾಕಿ ನಿಮಗಾಗಿ ಇಲ್ಲಿ ಆರಾಧನೆ ನಡೀತಾ ಇದೆ. ಜನರು ನಿಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮ್ಮ ವಾಲಂಟಿಯರ್ಸ್ಗಳೆಲ್ಲ. ಅದಕ್ಕಾಗಿ ನಿಮ್ಮ ಎಲ್ಲ ಇಂಟೆನ್ಷನ್ಗಾಗಿ ಅವರು ಪ್ರಾರ್ಥಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ರೋಗಿಗಳು ಏನು ನಡೆಯಲಿಕ್ಕೆ ಆಗದೇ ಇದ್ದ ರೋಗಿಗಳು ಮಾತ್ರ ಇದ್ದರೆ ವಾಲಂಟಿಯರ್ಸ್ ಒಳಗೆ ಅವಕಾಶ ಕೊಡ್ತಾರೆ. ಬೇರೆ ಯಾರಿಗೂ ಇನ್ನೂ ಒಳಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಚೇರ್ಗಳು ಫುಲ್ ಆಗಿದೆ. ಯಾರಿಗೆ ಮಕ್ಕಳಿಗೆ ಬೇಕಿದ್ರೆ ಮೇಲೆ ಕೂತ್ಕೊಳ್ಳಿಕ್ಕೆ ಬೇಕಾದರೆ, ಯಾರು ಚೇರಲ್ಲಿ ಕೂತ್ಕೊಂಡೆ ಮಕ್ಕಳು ಮೇಲೆ ಬರಬೇಕಾದ್ರೆ ನೀವು ಮೇಲೆ ಬರ್ಬೋದು. ಮಕ್ಕಳು ಮಾತ್ರ ಮೇಲೆ ಬರ್ಬೋದು. ನಿಮ್ಮ ಚೇರ್ಗಳನ್ನು ಬಿಟ್ಟು ಕೊಡಿ. ಬೇಕಿದ್ರೆ ಇಲ್ಲಿ ಮೇಲೆ ಬಂದು ಕೂತ್ಕೊಳ್ಳಿ. ಆ ಚೇರ್ಗಳಲ್ಲಿ ವಾಲಂಟಿಯರ್ಸ್ ಬೇರೆಯವರನ್ನು ಕೂರಿಸಿಕೊಳ್ಳಲಿ. ಯಾರು ಮಕ್ಕಳು भुरगीं कोणी आसा जाल्यार तुमकां वयर या आल्तारीचेर स्टेजीचेर बसूंक जाय जाल्यार त्या भुरग्यांक तुमी धाडयेत. हांगा तुमी बसयेत. मात्र येतना तुमच्यो वानो काडन वयर येवचे. दायकन वानो सकला दवर वयर या. आनी भुरग्यांक जाय जाल्यार मात्र हो अवकाश आसा. प्रेज द लॉर्ड. हालेलुया, 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 हालेलुया. ಇವತ್ತು ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಪ್ರತ್ಯೇಕವಾಗಿ ಈ ವಾಕ್ಯ 25ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಎತ್ತಿರುವೆ ಪ್ರಭು ರನ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲ್ಲೇ ದೇವ ಸನ್ನುತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ. ಎಲ್ಲರೂ ಈ ವಾಕ್ಯಗಳನ್ನು ಹೇಳೋಣ. ಎತ್ತಿರುವೆ ರನ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲ್ಲೇ ಓ ದೇವ ಸನ್ನುತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಅಂದರೆ ದೇವರ ವಾಕ್ಯವೇ ನಮಗೆ ಸಂಪೂರ್ಣವಾದ ಒಂದು ಮದ್ದಾಗಿದೆ. ದೇವರ ವಾಕ್ಯದಿಂದ ಮಾತ್ರ ನಾವು ಗುಣ ಆಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇದೇ ವಾಕ್ಯ ಕೊಂಕಣಿಯಲ್ಲಿ ಹೀಗೆ ಇದೆ: तुका सर्वेस्परा म्हजो आत्मा उबारता, देवा तुजेर हांवें विश्वास दवरला. म्हाका निराशी जावंक दिनाका, म्हज्या दुस्मनांक म्हजेर जैत व्हरूंक दिनाका. प्रेज द लॉर्ड. हालेलुया. सकन आमच्या उजव्या हात उबारून सांगया आमी: तुका सर्वेस्परा म्हजो आत्मा उबारता, देवा तुजेर हांव बरवसो दवरला. म्हाका निराशी जावंक दिनाका, म्हज्या दुस्मनांक म्हजेर जैत व्हरूंक दिनाका. हालेलुया, 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 ಹಾಲೆಲೂಯಾ. ಎಲ್ಲರೂ ನಾವು ಕರಗಳನ್ನು ಮೇಲಕ್ಕೆತ್ತೋಣ. ಗಟ್ಟಿಯಾಗಿ ದೇವರನ್ನು ಒಮ್ಮೆ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರೆ ಕಲವರೆದಗ ಸಂದರವರೆ ಕರಿಬಲರೆ ಕಲ ಜೀಸಸ್ ಜೀಸಸ್ ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರೆ ಕಲವರೆದಗ ಸಂದರವರೆ ಕರಿಬಲರೆ ಕಲ ಜೀಸಸ್ ಜೀಸಸ್. ಓಲೆ ಕಬ ಬ ಬ ಬ ಬ ಬ ಬ ಬ. ಮೈಟಿ ಗಾಡ್. ಹಾಲೆಲೂಯಾ, 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 ಹಾಲೆಲೂಯಾ. Hallelujah, 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 hallelujah. Praise the Lord. Hallelujah. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ, ಶಕ್ತಿಯುತವಾಗಿ ದೇವರ ಕೃಪೆ ವರದಾನಗಳು ನಮಗೆ ಸಿಗಲಿಕ್ಕಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ದೇವರನ್ನು ಸ್ತುತಿಸೋಣ, ದೇವರನ್ನು ನಾವು ಆರಾಧಿಸೋಣ. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಳಗೆ ಇದ್ದವರೆಲ್ಲರೂ ಕರಗಳನ್ನು ಮೇಲಕ್ಕೆತ್ತುದ ಗಟ್ಟಿಯಾಗಿ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಯೇಸುವೇ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಒಂದು ಕಾರಲ್ಲಿ ಅಡ್ಡಿ ಹಟ್ಟಿದ್ದಾರೆ, ಆಲ್ಟೋ ಗಾಡಿ, ವೈಟ್ ಕಲರ್, KA 19 0302 0302. ಈ ಗಾಡಿಯನ್ನು ದಯಮಾಡಿ ಅಲ್ಲಿಂದ ತೆಗೆದು ಸೈಡಿಗೆ ಹಾಕಿಬಿಡಿ. ಅದು ಪಾರ್ಕಿಂಗಲ್ಲಿ ಮಧ್ಯನೇ ಹಾಕಿಬಿಟ್ಟಿದ್ದಾರೆ. KA 19 P 0302 ಆಲ್ಟೋ ಕಾರ್, ವೈಟ್ ಕಲರ್. ಓಕೆ, ಪ್ರೈಸ್ ಲಾರ್ಡ್. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ.
ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ನನಗೆ ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ನನಗೆ ಕ್ರಿಸ್ತನ ರಕ್ತದಿಂದ ಮಗನಾಗಿ ತೆಗೆದುಕೊಂಡೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ
ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಈ ಲೋಕವ ಗೆದ್ದವನೇ, ನನಗಾಗಿ ಬರುವವನೇ. ಈ ಲೋಕವ ಗೆದ್ದವನೇ, ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ
ಹಾಡುತ್ತಾ ದೇವರನ್ನು ಸ್ತುತಿಸೋಣ ಪ್ರಿಯರೇ. ಗಟ್ಟಿ ಚಪ್ಪಾಳೆಯೊಂದಿಗೆ ಪ್ರೈಸ್ ದಿ ಲಾರ್ಡ್. ಯೆಶಾಯನ ಗ್ರಂಥದಲ್ಲಿ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ. ಯೆಶಾಯ 41:10, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ಸಹಾಯ ಮಾಡುವೆ, ನನ್ನ ಅಭಯ ಹಸ್ತವನ್ನು ನಿನ್ನ ಮೇಲಿರಿಸುವೆ, ನಿನ್ನನ್ನು ನಾನು ಬಿಡುಗಡೆಗೊಳಿಸುವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ವಾಕ್ಯಗಳನ್ನೆಲ್ಲ ನಾವು ಹೇಳೋಣ. ನಮ್ಮ ಬಲಕೈಯನ್ನು ಮೇಲಕ್ಕೆತ್ತಿ ಹೇಳೋಣ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿಮಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯದ ಹಸ್ತ ಆಧಾರ ಇದೆ ನಿನಗೆ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನಿನಗೆ ನನ್ನ ವಿಜಯದ ಹಸ್ತದ ಆಧಾರ ಇದೆ ನಿನಗೆ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನಾನು ನಿನಗೆ ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ದೇವರು ನಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಸ್ತುತಿಸುವಾಗ, ನಾವು ದೇವರನ್ನು ಮಹಿಮೆ ಪಡಿಸುವಾಗ ನಮ್ಮೆಲ್ಲ ಬಂಧನಗಳು ಮುರಿಯಲ್ಪಡ್ತವೆ. प्रेज द लॉर्ड. हालेलुया. देवाची आम्ही स्तुती करताना तर आमचे सांकली सगळे तुटून पडता म्हणटा पवित्र पुस्तक. प्रेज द लॉर्ड. हालेलुया. ಈಗ ನಮ್ಚೆ ಸಗಳೆ ಬಂದ್ ಪಾಸ್ ಕಿತೆ ಆಗುತ್ತೆ ತುಟೊಂಡು ಪಡ್ಚಕತ್ತೀರಿ ಮಾಗ್ಯ. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು, ರೋಗ ರುಜಿನಗಳು, ಎಲ್ಲ ಸಾಲದ ಬಾಧೆಗಳು, ಎಲ್ಲ ನಿರಾಶೆಗಳು, ಸೋಲುಗಳು ಎಲ್ಲವೂ ಮುರಿಯಲ್ಪಡಲಿ. ಯಾಕೆಂದರೆ ದೇವರ ಹಸ್ತದ ಆಧಾರ ಇದೆ ನನಗೆ ಅಂತ ನಾವು ಕ್ಲೇಮ್ ಮಾಡಿದ್ದೆವು. ಎರಡು ಕರಗಳನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಬಹಳದ ಶಕ್ತಿಯಿಂದ, ಹೃದಯದ ಅಂತರಾಳದಿಂದ ಹಾಲೆಲುಯಾ ಅಂತ ದೇವರನ್ನು ಸ್ತುತಿಸೋಣ. ಭಾಷಾ ವರಗಳಿಂದ ಎಲ್ಲರೂ ನಾವು ಸ್ತುತಿಸೋಣ. ಹಾಲೆಲುಯಾ, 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 ಹಾಲೆಲುಯಾ. ಯೇಸುವೇ, ಹಾಲೆಲುಯಾ, ಹಾಲೆಲುಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧ ರಕ್ತದಿಂದ ಆ ಸಾಲ ಬಾಬಾ ವರಕಲ ಕರಿಯಾಲಿಲಿಯ. ಹಾಲೆಲುಯಾ, 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 ಹಾಲೆಲುಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಎರಡು ಕರಗಳನ್ನು ಹೀಗೆ ತೆರೆದಿಟ್ಟುಕೊಳ್ಳೋಣ, ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಎಲ್ಲರೂ ಹೇಳೋಣ, ಕರ್ತರಾದ ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಈ ಕರಗಳನ್ನು ತೊಳೆದು ಶುದ್ಧೀಕರಿಸಿರಿ. ಯೇಸುವೇ, ಈ ನನ್ನ ಕೈಗಳಿಂದ ನಾನು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಪ್ರಾರ್ಥಿಸುವಾಗ ನಿಮ್ಮ ಪರಿಶುದ್ಧ ರಕ್ತವು ನನ್ನ ತಲೆಯಿಂದ ನನ್ನ ಕಾಲ ಬಿಡವರೆಗೆ ಇಳಿಯಲ್ಪಡಲಿ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತವನ್ನು ನಮ್ಮ ತಲೆಯಿಂದ ಕಾಲ ಬಿಡವರೆಗೆ ತೆಗೆದುಕೊಳ್ತಾ ಇದ್ದೇನೆ. ಕರ್ತರಾದ ಯೇಸುವೇ, ನಮ್ಮ ಮನಸ್ಸಿನ ಮೇಲೆ ನಿನ್ನ ಪರಿಶುದ್ಧ ರಕ್ತವನ್ನು ತೆಗೆದುಕೊಳ್ತಾ ಅದನ್ನು ನೀವು ಶುದ್ಧೀಕರಿಸಿರಿ. ನಮ್ಮ ಕಣ್ಣುಗಳ ಮೇಲೆ, ಕಿವಿಗಳ ಮೇಲೆ, ಶ್ವಾಸದ ಮೇಲೆ ನಿಮ್ಮ ಪರಿಶುದ್ಧ ರಕ್ತವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ.
ನಿಮ್ಮ ಪರಿಶುದ್ಧ ರಕ್ತವನ್ನು ನನ್ನ ನಾಲಿಗೆಯ ಮೇಲೆ, ತುಟಿಯ ಮೇಲೆ, ನನ್ನ ಗಂಟಲಿನ ಮೇಲೆ ತೆಗೆದುಕೊಳ್ತಾ ಇದ್ದೇನೆ. ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತವನ್ನು ನನ್ನ ಹೃದಯದ ಮೇಲೆ, ಯೇಸುವೆ, ನಿನ್ನ ಪರಿಶುದ್ಧ ರಕ್ತವನ್ನು ನನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೆ, ರಕ್ತದ ಕಣಕಣಗಳ ಮೇಲೆ, ನನ್ನ ಕಾಲ ಬಿಡವರೆಗೆ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ಯೇಸುವೆ, ನಿಮ್ಮ ಪವಿತ್ರ ರಕ್ತವನ್ನು ನನ್ನ ಕುಟುಂಬದ ಮೇಲೆ, ನಾನು ನೆಲೆಸುವ ನನ್ನ ಮನೆಯ ಮೇಲೆ, ನಾನು ಸೇವಿಸುವ ಆಹಾರದ ಮೇಲೆ ಹಾಗೂ ನೀರಿನ ಮೇಲೆ, ನಾನು ಪ್ರಯಾಣ ಮಾಡುವ ಪ್ರತಿಯೊಂದು ವಾಹನದ ಮೇಲೆ ನಿಮ್ಮ ಪರಿಶುದ್ಧ ರಕ್ತವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಕ್ಷಣದಲ್ಲಿ ನನ್ನನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಎಲ್ಲ ನನ್ನ ದೇಹದಲ್ಲಿ ಇರುವಂತಹ ರೋಗಗಳು, ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳು ಹಾಗೂ ನನಗೆ ಬಂದಂಥ ಎಲ್ಲ ಸೋಲುಗಳು, ನಿರಾಶೆಗಳು, ಸಾಲದ ಬಾಧೆಗಳು, ಯೇಸುವೆ, ನಿಮ್ಮ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮನೆಯನ್ನು ಬಿಟ್ಟು ದೂರ ಹೋಗಲಿ, ದೂರ ಹೋಗಲಿ, ದೂರ ಹೋಗಲಿ. ಯೇಸುವೆ, ಈ ಕ್ಷಣದಲ್ಲೇ ನನ್ನನ್ನು ಬಿಡುಗಡೆಗೊಳಿಸಿರಿ. ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು ಬೇಕಾದ ಕೃಪೆ ವರದಾನಗಳು ನನಗೆ ನೀಡಿರೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬವರೆ ಕಲವರೆದಾಗ ಚಂದರವರೆ ಕರಬಲರೆ ಕಲ ಜೀಜ ಜೀಜ ಜೀಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನಾರಾಧಿಪೆ. ಆರಾಧನೆ ನನ್ನಿಸಯ್ಯ, ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ ನನ್ನಿಸಯ್ಯ, ಕುಣಿದಾಡುವೆ ನನ್ನಿಸಯ್ಯ. ಎಲ್ಲರೂ ಚಪ್ಪಳೆ ತಟ್ಟುತ್ತಾ, ಸ್ವಲ್ಪ ಕಾಲೇಜ್ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಶಕ್ತಿಯುತ ದೇವರನ್ನು ನಾವು ಸ್ತುತಿಸೋಣ. ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣರಿಯುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆಯ ಪಾತ್ರೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನಾರಾಧಿಪೆ. ಆರಾಧನೆ ನನ್ನಿಸಯ್ಯ, ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ ನನ್ನಿಸಯ್ಯ, ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ
ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ 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 ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ಕಟ್ಟಲ್ಪಟ್ಟ ಕತ್ತೆಯಾದ ನಾನು ಬಿಡಿಸಿ ಕರೆದಿರುವೆ ನೀನು ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನಾರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆ ಮಾಡಿರುವೆ ಅಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನಾರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ತಪ್ಪಿ ಹೋದ ಮಗನಂತಿದ್ದೆ
ಎಲ್ಲವನ್ನು ಕಳೆದುಕೊಂಡು ಬಂದೆ, ನಿನ್ನಲ್ಲೇ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ಮಗನಂದಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ಮಗನಂದಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ಮಗನಂದಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. 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 ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕುಣಿದಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ 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 ಆರಾಧಿಪೆ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕುಣಿದಾಡುವೆ 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 ನನ್ನೆಸಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ. ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸಯ್ಯ, ವರ ಬಾಬಾ ಬರ ಕಲಬರ ದಕ್ಷ ಕೊಂಡಾಡುವೆ ನನ್ನೆಸಯ್ಯ. Lord Jesus, hallelujah. ಆರಾಧನೆ ನನ್ನೆಸಯ್ಯ,
యేసయ్య. ಎಲ್ಲರೂ ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಂಡು ವಿಶೇಷವಾಗಿ ಇವತ್ತು ಈ ದಾನ ಕೂಟದಲ್ಲಿ ಯೇಸು ನಮ್ಮ ಪ್ರತಿಯೊಬ್ಬರನ್ನು ಮುಟ್ಟಬೇಕು, ನಮ್ಮನ್ನು ಬಿಡುಗಡೆಗೊಳಿಸಬೇಕು. ದೇವರ ಶಕ್ತಿ ನಮಗೆ ಬೇಕು, ಆತ್ಮನ ಅಭಿಷೇಕ ನಮಗೆ ಬೇಕು. ಎಲ್ಲವನ್ನು ಸಮರ್ಪಣೆ ಮಾಡೋಣ ಪ್ರಿಯರೇ. ನಿಮ್ಮನ್ನು ಇವತ್ತು ಪ್ರತಿಯೊಬ್ಬರನ್ನು ದೇವರು ಮುಟ್ಟುದಕ್ಕೋಸ್ಕರ ಪ್ರಾರ್ಥಿಸಿ. ದೇವರ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೆ ಇಳಿದು ಬರಲಿ, ನಿಮ್ಮ ಆತ್ಮದ ಮೇಲೆ ಇಳಿದು ಬರಲಿ. ದೇವರ ಕೃಪೆ ವರದಾನಗಳು ನಿಮಗೆ ಸಿಗುವಂತಾಗಲಿ. ಜೀವನ ನಮ್ಮದು ಪರಿವರ್ತನೆ ಹೊಂದಲಿ. ರೋಗ ವಾಸಿ ಆದರೆ ಮಾತ್ರ ಸಾಲದು, ನಮ್ಮ ಆತ್ಮದಲ್ಲಿ ಇರುವಂತಹ ಆತ್ಮಿಕ ಗಾಯಗಳು ಇವತ್ತು ವಾಸಿ ಆಗಬೇಕು. ಆಂತರಿಕ ಗಾಯಗಳು ಇವತ್ತು ವಾಸಿ ಆಗಬೇಕು ಪ್ರಿಯರೇ. ಸಮರ್ಪಣೆ ಮಾಡೋಣ. ಯಾರೆಲ್ಲರೂ ನಿಮ್ಮನ್ನು ನೋಯಿಸಿದ್ದಾರೆ ಅವರ ಹೆಸರು ತೆಗೆದು ಸಮರ್ಪಣೆ ಮಾಡಿ. ನಿಮ್ಮನ್ನು ನೋಯಿಸಿದವರನ್ನು, ನಿಮಗೆ ಏನಾದರೂ ಅನಾಹುತಗಳು ಬರುವಂತೆ ಮಾಡಿದಂಥ ಆ ಜನರನ್ನು ಸಮರ್ಪಣೆ ಮಾಡಿ ಅವರನ್ನು ಕ್ಷಮಿಸಿ. ಅವರನ್ನು ಕ್ಷಮಿಸದೆ ನಮ್ಮಲ್ಲಿ ಪವಿತ್ರಾತ್ಮರ ಬರುವಿಕೆ ಇರುವುದೇ ಇಲ್ಲ. ಕ್ಷಮಿಸೋಣ ಪ್ರಿಯರೇ, ಹೃದಯದಿಂದ ಕ್ಷಮಿಸೋಣ. ನಿಮ್ಮೆಲ್ಲ ನೋವುಗಳು ಯಾರಿಂದ ಅದು ನಿಮಗೆ ಸಿಕ್ಕಿದೆ, ಈ ಲೋಕದಿಂದ, ನಿಮ್ಮ ಕುಟುಂಬಸ್ಥರಿಂದ, ನಿನ್ನ ಗಂಡನಿಂದ, ನಿನ್ನ ಹೆಂಡತಿಯಿಂದ, ನಿಮ್ಮ ಮಕ್ಕಳಿಂದ, ನಿಮ್ಮ ಸೊಸೆಯಿಂದ, ಯಾರಿಂದೆಲ್ಲ ಸಿಕ್ಕಿದೆ ಅವರ ಹೆಸರು ಕರೆದು, ಯೇಸುವೆ ಈ ನೋವು ಕಟ್ಟಂತ ನನ್ನ ಈ ಸಹೋದರಿಯನ್ನು ನಾನು ಕ್ಷಮಿಸ್ತೇನಂತ ಹೇಳಿ, ನನಗೆ ನೋವು ಕಟ್ಟಂತ ಈ ಸಹೋದರನನ್ನು ನಾನು ಕ್ಷಮಿಸ್ತಾ ಅಂತ ಹೇಳಿ, ನನಗೆ ನೋವು ಕಟ್ಟಂತ ನನ್ನ ತಂದೆ ತಾಯಿಯನ್ನು ಯೇಸುವೆ ನಾನು ಕ್ಷಮಿಸ್ತೇನಂತ ಹೇಳಿ, ಕ್ಷಮಾಪಣೆ ಬೇಡದೆ ಯಾವ ಧ್ಯಾನಕೂಟದಲ್ಲಿ ಯಾವ ಒಳಿತು ಆಗೋದಿಲ್ಲ ಪ್ರಿಯರೇ. ನಾವು ಕ್ಷಮೆಯನ್ನು ಯಾಚಿಸಬೇಕು. कल ಅವನ मी बक्षने माग्या आमकां दुःख आयिल्ल्या हर एकल्यांक समर्पण कर दिवया. तांची नांवां काडा आनी तांकां बक्षिया. जेजू ताका हांव बक्षिता. जेजू म्हाका दूख दिल्ल्याक, म्हज्या मतीक बेजाराय हाडिल्ल्याक, कंत हाडिल्ल्याक, वायट म्हाका केल्ल्याक जेजू हांव बक्षिता. जेजू कशें तुवें कुर्सार बक्षितलें तशें हांवूय आज जेजू तुज्या कुर्सा खातीर, तुज्या मोगा खातीर हांवूय बक्षिता. जेजू ಎಲ್ಲರೂ ಪ್ರಾರ್ಥಿಸಿ ಅಭಿಷೇಕಕ್ಕಾಗಿ ನಾವು ಮುಂದರಿಯುವಾಗ ದೇವರ ಶಕ್ತಿ, ದೇವರ ಕೃಪೆ, ದೇವರ ವರದಾನಗಳು ನಮ್ಮಲ್ಲಿ ಸಿಗುವಂತೆ ಆಗಲೆಂದು ನಾವು ಪ್ರಾರ್ಥಿಸೋಣ ಪ್ರಿಯರೇ. ಉನ್ನತನೇ ಅದ್ಭುತವ ಮಾಡುವ ದೇವನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ, ಬೇರೆ ಯಾರಿಲ್ಲ. Let your power flow, Lord Jesus. ಆತ್ಮನ ಶಕ್ತಿ ಇಳಿದು ಬರಲಿ ಅಪ್ಪ ತಂದೆ. ಅಭಿಷೇಕ ಮಾಡಿ ಪ್ರತಿಯೊಬ್ಬರನ್ನಪ್ಪ ತಂದೆಯೇ ಈ ಲೋಕದ ವ್ಯಾಮೋಹದಿಂದ ಬೇರ್ಪಡಿಸಿ, ದೇಹದ ದುರುಚ್ಛಗಳಿಂದ ಬೇರ್ಪಡಿಸಿ, ನಿಮ್ಮ ಶಕ್ತಿಯಿಂದ, ಪವಿತ್ರಾತ್ಮರಿಂದ ನಮಗೆ ಪ್ರತಿಯೊಬ್ಬರನ್ನು ತುಂಬಿರಿ ಎಂದು ಬೇಡ್ತಾ ಇದ್ದೇವೆ ಅಪ್ಪ ತಂದೆ. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿನ್ನ ನಾವು ಆರಾಧಿಸುವೆವು. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿಮ್ಮ ನಾವು ಆರಾಧಿಸುವೆವು. ಮಹಿಮೆಗೆ ಯೋಗ್ಯನೇ,
ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿನ್ನ ನಾವು ಆರಾಧಿಸುವೆವು. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿನ್ನ ನಾವು ಆರಾಧಿಸುವೆನು. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆ ಬೇರೆ ಯಾರಿಲ್ಲ. ಉನ್ನತನೇ ಅದ್ಭುತವ ಮಾಡುವ ದೇವ ನಿನ್ನ ಹಾಗೆಯೇ ಬೇರೆ ಯಾರಿಲ್ಲ. ನಮ್ಮೆಲ್ಲ ಬಂಧನಗಳು ಮುರಿಯಲ್ಪಡುವಂತಹ ಸಮಯ, ನಿಮ್ಮ ಮನಸ್ಸಿನ ವೇದನೆಗಳು ನಿಮ್ಮನ್ನು ದೂರ ಮಾಡುವಂತಹ ಸಮಯ, ನಿಮ್ಮ ಹೃದಯದ ಭಾರಗಳನ್ನು ಯೇಸು ತೆಗೆಯುವಂತಹ ಸಮಯ. ಕರ್ತರಾದ ಯೇಸುವೆ, ಇಲ್ಲಿ ನೆರೆದಿದ್ದ ಎಲ್ಲ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಆತ್ಮನ ಸುರಿಮಳೆಯಾಗಲಿ ಅಪ್ಪ ತಂದೆ. ಎಲ್ಲ ದೆವ್ವಗಳು ಉಚ್ಚರಿಸಲ್ಪಡಲಿ, ರೋಗಗಳು ಬಿಟ್ಟು ತೊಲಗಲಿ, ಮನಸ್ಸಿನ ವೇದನೆಗಳೆಲ್ಲ ದೂರ ಹೋಗಲಿ, ಹೃದಯದ ಭಾರಗಳು ಬಿಟ್ಟು ತೊಲಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ದೈವ ಇಚ್ಛೆಯಂತೆ ನಾವು ನಡೆಯುವ ಮಕ್ಕಳಾಗಲಿ. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. You are great, you do miracles so great. There is no one else like you. There is no one else like you. You are great, you do miracles so great. There is no one else like you. There is no one else like you. You are great, you do miracles so great. There is no one else like you. There is no one else like you. For you are great, you do miracles so great. There is no one else like you. There is no one else like you. ನಿಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ಪವಿತ್ರಾತ್ಮರ ಅಭಿಷೇಕವಾಗಲೆಂದು ಪ್ರಾರ್ಥಿಸಿರಿ ಪ್ರಿಯರೇ. ಕರಗಳನ್ನು ತೆರೆದಿಟ್ಟುಕೊಂಡು ಪ್ರಾರ್ಥಿಸಿರಿ. ಆತ್ಮನ ಆಗಮನವಾಗಲಿ ಅಪ್ಪ ತಂದೆ. ನನ್ನ ಕುಟುಂಬಸ್ಥರ ಮೇಲೆ, ನನ್ನ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ಕಳುಹಿಸಿ ಅಪ್ಪ ತಂದೆ. ಪರಿಶುದ್ಧ ಆತ್ಮನ ಅಗ್ನಿಯ ಜ್ವಾಲೆಗಳು ನಮ್ಮಲ್ಲಿ ಇಳಿಯಬಡಲಿ ಅಪ್ಪ ತಂದೆ. ನಮ್ಮನ್ನು ಶುದ್ಧೀಕರಿಸಿರಿ ಅಪ್ಪ ತಂದೆ. ನೀವಾಗಿದ್ದೀರಿ ದಹಿಸುವ ಅಗ್ನಿಯಾಗಿ ನಮ್ಮ ಮೇಲೆ ಇಳಿದು ಬನ್ನಿ ಅಪ್ಪ ತಂದೆ. ನನ್ನ ಮನೆಯ ಮೇಲೆ, ನಮ್ಮ ಕುಟುಂಬದ ಮೇಲೆ ಇಳಿದು ಬನ್ನಿ ಆತ್ಮರೇ. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿನ್ನ ನಾವು ಆರಾಧಿಸುವೆವು. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ,
ನನ್ನ ಕೈಯನ್ನೆತ್ತಿ ನಿನ್ನ ಆರಾಧಿಸುವೆನು. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿನ್ನ ನಾವು ಆರಾಧಿಸುವೆವು. ಮಹಿಮೆಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ನನ್ನ ಕೈಯನ್ನೆತ್ತಿ ನಿನ್ನ ನಾವು ಆರಾಧಿಸುವೆನು. ಉನ್ನತನೇ, ಅದ್ಭುತವ ಮಾಡುವ ದೇವರನ್ನ ಹಾಗೆ ಬೇರೆ ಯಾರಿಲ್ಲ. 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 Hallelujah. Let your fire flow, Lord. Hallelujah. 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 Let your fire flow, Lord. Hallelujah. 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 Love you, Jesus. Love you, Jesus. We love you, Lord. Love you, Jesus. We love you, Lord. Love you, Jesus. Love you, Lord. Love you, Jesus. Love you, Lord. I love you, Jesus. We love you, Lord. Love you, Jesus. Oh, we love you, Lord. Love you, Jesus. We love you, Lord. Love you, Jesus. Bless me, Jesus. Bless me, Jesus. Bless me, Lord. Bless you, Jesus. Bless me, Lord. Bless me, Jesus. Bless me, Lord. Bless me, Jesus. Heal me, Jesus. Heal me, Jesus. Heal me, Lord. Heal me, Jesus. Heal me, Lord. Heal me, Jesus. Heal me, Lord. Heal me, Jesus. Apor Jesus. Apor Jesus. Apor maka Jesus. Apor Jesus. Apor Jesus. Apor Jesus. Apor maka Jesus. Apor Jesus. Gun kar Jesus. Gun kar Jesus. Gun maka kar tu. Gun kar Jesus. Gun maka kar tu. Gun kar Jesus. Gun maka kar tu.
good Jesus. Praise you, Jesus. Praise you, Jesus. Oh, we praise you, Lord. Praise you, Jesus. Praise you, Lord. Praise you, Jesus. Praise your name. Praise you, Jesus. Heal me, Lord. Heal me, Jesus. Heal me, Lord. Heal me, Jesus. Heal everyone, Lord. Heal me, Jesus. Heal me, Lord. Heal me, Jesus. Hallelujah. 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 Thank you, Jesus. Thank you. Thank you, Jesus. Thank you. ಯಾರಿಗಾದರೂ ಹೊರಗೆ ಇದ್ದವರು ಯಾರಿಗಾದರೂ ಒಳಗೆ ಇಲ್ಲಿ ಬರಲಿಕ್ಕೆ ಸ್ಟೇಜ್ ಮೇಲೆ ಕೂತ್ಕೊಳ್ಳಿಕ್ಕೆ ಬೇಕಿದ್ರೆ ಕೆಳಗೆ ಕೂತ್ಕೊಳ್ಳುವವರು ಒಂದು 20 ಮಂದಿ ಇಲ್ಲಿ ಬರಬಹುದು. ಒಂದು 20 ಮಂದಿ स्टेज ಮೇಲೆ ಬರಬಹುದು. कोणाकी येऊंक जाय जाल्यार मुखार येऊंक जाय जाल्यार स्टेजीर बसूंक जाय जाल्यार तुमचे वनोकान हांगा एक 20-25 जणांनी येवयेत मुखार येवन ह्या स्टेजीचेर बसयेत. कोणाकी सकयल बसूंक मात्र चेरां नात, सकयल बसूंक तुमकां कोणाकी अवकाश आसा. कोणाकी जाय जाल्यार लास्ट आयिल्ल्यांकी हांगा अवकाश आसा, भितर येवन बसयेत. प्रेज द लॉर्ड. Praise the Lord. Hallelujah. 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 Praise the Lord. Praise the Lord. Hallelujah. Hallelujah. യെശയ്യായുടെ പുസ്തകം 45-ാം അധ്യായം 2-ാം വാക്യം. ഏശയ്യ പ്രവാദിയ ഗ്രന്ಥ 45ನೇ ಅಧ್ಯಾಯ 2ನೇ ವಾಕ್ಯ. യെശയ്യായുടെ പുസ്തകം 45-ാം അധ്യായം 2-ാം വാക്യം. ഏശയ്യ പ്രവാദിയ ഗ്രന്ಥ 45ನೇ ಅಧ್ಯಾಯ 2ನೇ ವಾಕ್ಯ. ഞാൻ നിനക്ക് മുമ്പേ പോയി മലകൾ നിരപ്പാക്കും. ನಾನು ನಿನಗಿಂತ ಮುಂಚಿತವಾಗಿ ಹೋಗಿ ಬೆಟ್ಟ ಗುಡ್ಡಗಳನ್ನು ಸಮತಟ್ಟಾಗಿಸುವೆ. ഇരുമ്പോടാലകൾ തകർക്കുകയും ಕಂಚಿನ ಬಾಗಿಲುಗಳನ್ನು ಮುರಿದು പിച്ചളവാതിലുകൾ ഒടിക്കുകയും ചെയ്യും. ಕಬ್ಬಿಣದ ಅಗುಳಿಗಳನ್ನು ಮುರಿಯುವೆ. നിന്നെ പേര് ചൊല്ലി വിളിക്കുന്ന ദൈവം ഞാനാണെന്ന് നീ അറിയേണ്ടതിന് ನಿನ್ನನ್ನು ಹೆಸರು ಹಿಡಿದು ಕರೆದಿರುವಂತ ದೇವರು ನಾನೇ ಆಗಿದ್ದೇನೆಂದು ನೀನು ತಿಳಿಯಲು അന്ധകാരത്തിലെ നിധിയും ಅಂಧಕಾರದ ನಿಕ್ಷೇಪಗಳು
രഹസ്യ ധനശേഖരവും ഞാൻ നിനക്ക് വെളിപ്പെടുത്തി തരും. ಗುಟ್ಟಾಗಿರುವಂತ ಭಂಡಾರಗಳನ್ನು ನಾನು ನಿನಗೆ ಪ್ರಕಟಪಡಿಸುವೆ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. നമ്മുടെ ദൈവം നമ്മോട് സംസാരിക്കുകയാണ്. ನಮ್ಮ ದೇವರು ನಮ್ಮಲ್ಲಿ ಮಾತನಾಡುತ್ತಿದ್ದಾರೆ. ഞാൻ നിനക്ക് മുമ്പേ പോയി മലകൾ നിരപ്പാക്കും. ನಿನಗಿಂತ ಮುಂಚಿತವಾಗಿ ನಾನು ಹೋಗಿ ಬೆಟ್ಟ ಗುಡ್ಡಗಳನ್ನು ಸಮತಟ್ಟಾಗಿಸುವೆ. ജീവനದಲ್ಲಿ ಒತ್ತಿರಿ വേദനിപ്പിക്കുന്ന കൈപ്പേറിയ നിമിഷങ്ങളിലൂടെയാണ് ತುಂಬ ವೇದನೆ ತುಂಬಿದ ಕಹಿಯಾದಂತ ನಿಮಿಷಗಳ ಮೂಲಕವಾಗಿದೆ നമ്മിൽ പലരും സഞ്ചരിക്കുന്നത്. ನಮ್ಮಲ್ಲಿ ಅನೇಕರು ತಿರುಗಾಡುತ್ತಿರುವುದು രോഗമായിരിക്കാം, ರೋಗಗಳಾಗಿರಬಹುದು, കടബാധ്യതകളാകാം, ಸಾಲಗಳಾಗಿರಬಹುದು, തകർച്ചകളാകാം, ಸೋಲುಗಳಾಗಿರಬಹುದು, ചിലപ്പോൾ അന്ധകാര ശക്തികളാകാം. ಒಂದೊಮ್ಮೆ ಅಂಧಕಾರದ ಶಕ್ತಿಯಾಗಿರಬಹುದು. ദൈവം പറയുകയാണ്, ದೇವರು ಹೇಳುತ್ತಿದ್ದಾರೆ, ഞാൻ നിനക്ക് മുമ്പേ പോയി ನಿನಗಿಂತ ಮುಂಚಿತವಾಗಿ ನಾನು ಹೋಗಿ ഞാൻ മലകൾ നിരപ്പാക്കും, ಬೆಟ್ಟ ಗುಡ್ಡಗಳನ್ನು ಸಮತಟ್ಟಾಗಿಸುವೆ, പിച്ചളവാതിലുകൾ തകർക്കുകയും ಕಂಚಿನ ಬಾಗಿಲುಗಳನ್ನು ಮುರಿದು ഇരുമ്പോടാലകൾ ഒടിക്കുകയും ചെയ്യും. ಕಬ್ಬಿಣದ ಅಗುಳುಗಳನ್ನು ಮುರಿಯುವೆ. പ്രിയപ്പെട്ടവരെ, ಪ್ರಿಯರೇ, ദൈവം പറയുകയാണ്, ದೇವರು ಹೇಳುತ್ತಿದ್ದಾರೆ, ഏത് അന്ധകാര ശക്തിയാണോ നിന്നെ പിരിഞ്ഞു മുറുക്കിയിരിക്കുന്നത്, ಯಾವ ಅಂಧಕಾರದ ಶಕ್ತಿ ನಿನ್ನನ್ನು ಕಟ್ಟಿಟ್ಟುಕೊಂಡಿದೆಯೋ, ഇരുമ്പോടാലകള്, ಕಬ್ಬಿಣದ ಅಗುಳಿಗಳು, പിച്ചളവാതിലുകള്, ಕಂಚಿನ ಬಾಗಿಲುಗಳು, മനുഷ്യർക്ക് തുറക്കാൻ പറ്റാത്ത രീതിയിലുള്ള അടവുകള്, ಮನುಷ್ಯರಿಂದ ತೆರೆಯಲಿಕ್ಕಾಗದ ಹಾಗೆ ಮುಚ್ಚಲ್ಪಟ್ಟಿರುವುದು, അത് രോഗമായിരിക്കാം, ಅದು ರೋಗವಾಗಿರಬಹುದು, അത് പീഡകളായിരിക്കാം, ಅದು ಪೀಡೆಗಳಾಗಿರಬಹುದು. എന്നാൽ ಆದರೆ അത് തുറക്കാൻ നമ്മുടെ ശക്തനായ ദൈവം കടന്നു വരിക. ಅದನ್ನು ತೆರೆಯಲು ಶಕ್ತಿಯುತನಾದ ದೇವರಿಗೂ ಬಂದಿದ್ದಾರೆ. വചനം വീണ്ടും പറയുന്നു, ಬೈಬಲ್ ಪುನಃ ಹೇಳುತ್ತಿದೆ, നിന്നെ പേര് ചൊല്ലി വിളിക്കുന്ന ദൈവമായ കർത്താവ് ഞാനാണെന്ന് നീ അറിയേണ്ടതിന്, ನಿನ್ನನ್ನು ಹೆಸರು ಹಿಡಿದು ಕರೆದು ತಂದಿರುವ ದೇವರಾದ ಸರ್ವೇಶ್ವರ ನಾನೇ ಆಗಿದ್ದೇನೆಂದು ನೀನು ತಿಳಿಯಲು, അന്ധകാരത്തിലെ നിധിയും ಅಂಧಕಾರದ ನಿಕ್ಷೇಪಗಳು, രഹസ്യ ധനശേഖരവും ಗುಟ್ಟಾಗಿರುವಂತ ಹಣದ ಭಂಡಾರವು ഞാൻ നിനക്ക് വെളിപ്പെടുത്തി തരും. ನಿನಗೆ ನಾನು ಪ್ರಕಟಪಡಿಸುವೆ. അന്ധകാരത്തിലെ നിധി, ಅಂಧಕಾರದ ನಿಕ್ಷೇಪ, രഹസ്യ ധനശേഖരം ಗುಟ್ಟಾಗಿರುವಂತ ಹಣದ ಭಂಡಾರ ഇന്ന് ಇಂದು ഇവിടെ ಇಲ್ಲಿ നമുക്ക് ഓരോരുത്തർക്കുമായി ನಮಗೆ ಪ್ರತಿಯೊಬ್ಬರಿಗಾಗಿ ദൈവം തുറക്കട്ടെ. ದೇವರು ತೆರೆದು ಕೊಡಲಿ. എല്ലാരും വലതറി ഉയർത്തിക്കേ. ಎಲ್ಲರೂ ഹല്ലേലൂയ, ಪದಗಳನ್ನು ഹല്ലേലൂയ, 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 ഹല്ലേലൂയ. ബൈബിൾ നമ്മൾ കാണുന്നുണ്ട്, ಬೈಬಲ್ನಲ್ಲಿ ನಾವು ಓದುತ್ತೇವೆ, 38 വർഷമായി തളർന്നു കിടക്കുന്ന ഒരു രോഗി, 38 ವರ್ಷಗಳಿಂದ ಪಾರ್ಶ್ವವಾಯು ರೋಗಿಯಾಗಿದ್ದಂತ ಒಬ್ಬನು, യോഹന്നാന്റെ സുവിശേഷം 5-ാം അധ്യായത്തില് ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ, തളർന്നു കിടക്കുന്ന മനുഷ്യനെ സംബന്ധിച്ചിടത്തോളം ಪಾರ್ಶ್ವವಾಯು ರೋಗಿಯಾಗಿರುವಂತ ಅವನಿಗೆ ಸಂಬಂಧಪಟ್ಟಂತೆ 38 വർഷം കഴിഞ്ഞിട്ടും 38 ವರ್ಷಗಳು ಕಳೆದರು. ഒരു പക്ഷേ ಒಂದೊಮ್ಮೆ യേശു ക്രിസ്തു ജനിക്കുന്നതിന് മുമ്പേ തന്നെ ಯೇಸು ಪ್ರಭು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ആ രോഗി ആ ബെത്സയിദ കുളക്കരയിൽ കിടപ്പുണ്ട്. ಈ ರೋಗಿ ಬೆತ್ಸೈದ ಹಳ್ಳದ ಬದಿಯಲ್ಲಿ ಮಲಗಿದ್ದ. അവനൊരു പ്രതീക്ഷയുണ്ട്, ಅವನಿಗೊಂದು ಭರವಸೆ ಇತ್ತು, അവനൊരു പ്രതീക്ഷയുണ്ട്, ಅವನಿಗೊಂದು ಭರವಸೆ ಇತ್ತು, എന്നെങ്കിലും ഒരു ദിവസം ഞാൻ സൗഖ്യമാകും, ಎಂದಾದರೂ ಒಂದು ದಿನ ನನಗೆ ಸೌಖ್ಯ ಸಿಗುತ್ತದೆ. നമുക്ക് പ്രതീക്ഷയുണ്ട്, ನಿಮಗೂ ಭರವಸೆ ಇದೆ. ജീവിതത്തില് ಜೀವನದಲ್ಲಿ എന്നെങ്കിലും ಯಾವತ್ತಾದರೂ എന്നെങ്കിലും ಎಂದಾದರೂ എന്റെ ദൈവം എന്നെ സുഖപ്പെടുത്തും. ನನ್ನ ದೇವರು ನನ್ನನ್ನು ಗುಣಪಡಿಸುವರು. ഹല്ലേലൂയ, 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 ഹല്ಲೇಲೂಯ, ഹല്ലേലൂയ, 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 ഹല്ലേലൂയ. സ്നേഹമുള്ളവരെ, പ്രിയരേ, നിനക്ക് വേണ്ടി ദൈവം ഒളിപ്പിച്ചു വെച്ചിരിക്കുന്ന അന്ധകാരത്തിലെ നിധി, ನಿನಗಾಗಿ ದೇವರು ಅಡಗಿಸಿಟ್ಟಿರುವ ಕಾರ್ಗತ್ತಲಿನ ನಿಕ್ಷೇಪ, ആ നിക്ഷേപം ಆ ನಿಕ್ಷೇಪ രോഗസൗഖ്യമാകാം, ರೋಗದ ಸೌಖ್ಯವಾಗಿರಬಹುದು,
ಪೈಶಾಚಿಕ ಪೀಡಗಳ ನಿಂದ ವಿಡುದಲಾಗ, ಪೈಶಾಚಿಕ ಪೀಡೆಗಳ ಬಿಡುಗಡೆಯಾಗಿರಬಹುದು. ಸಾಂಪತ್ತಿಕ ತಗರ್ಚೆಯಲ್ಲಿ ನಿಂದ ತೊರವೆಯಾಗ, ಆರ್ಥಿಕವಾದ ಸೋಲುಗಳಿಂದ ಬಿಡುಗಡೆಯಾಗಿರಬಹುದು. ഇതാ ಈಗ ആ ദിവസം വന്നിരിക്കുന്നു. ಆ ದಿನವೀಗ ಬಂದಿದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അതിവിടെ തുറക്കട്ടെ, ಅದು ಇಲ್ಲಿ ತೆರೆಯಲ್ಪಡಲಿ, അതിവിടെ വെളിപ്പെടട്ടെ. ಅದು ಇಲ್ಲಿ ಪ್ರಕಟವಾಗಲಿ. ദൈവം നിനക്ക് വേണ്ടി കരുതി വെച്ചിരിക്കുന്ന ದೇವರು ನಿನಗೋಸ್ಕರ ಕೂಡಿಸಿಟ್ಟಿರುವ രഹസ്യ ധനശേഖരം, ಗುಟ್ಟಾಗಿರುವ ಹಣದ ಭಂಡಾರ, രഹസ്യ ധനശേഖരം, ಗುಟ್ಟಾಗಿರುವ ಹಣದ ಭಂಡಾರ, അത് നിന്റെ ആയുസ്സിന്റെ ദൈർഘ്യമാകാം. ಅದು ನಿನಗೆ ದೀರ್ಘಾಯುಸ್ಸಾಗಿರಬಹುದು. തലമുറകളായി കിടക്കുന്ന ತಲೆಮಾರುಗಳಿಂದ ಬಂದಿರುವ ആസ്തി പാസ്തികളിൽ നിന്നുള്ള വിടുതലാകാം. ಆಸ್ತಿ ಪಾಸ್ತಿಗಳ ಬಂಧನದ ಬಿಡುಗಡೆಯಾಗಿರಬಹುದು. നിന്നെ പൂട്ടിയിട്ടിരിക്കുന്ന കെട്ടിയിട്ടിരിക്കുന്ന ನಿನ್ನನ್ನು ಮುಚ್ಚಲ್ಪಟ್ಟಿರುವ ಕಟ್ಟಿ ಹಾಕಿರುವಂತ സാത്താന്റെ പിടിയിൽ നിന്നുള്ള മോചനമാണ്. ಸೈತಾನನ ಹಿಡಿತದ ಬಿಡುಗಡೆಯಾಗಿರಬಹುದು. ദൈവം നിനക്ക് വേണ്ടി തുറക്കും. ದೇವರು ನಿನಗೋಸ್ಕರ ತೆರೆಯುವರು. ഹല്ലേലൂയ, 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 ഹല്ലേലൂയ. ഹല്ലേലൂയ. ദാഹത്തോടെ, ದಾಹದಿಂದ, ആഴമായ ദാഹത്തോടെ, ಆಳವಾದ ದಾಹದಿಂದ, ഉന്നതമായ വിശ്വാസത്തോടെ ದೃಢವಾದ ನಂಬಿಕೆಯಿಂದ നമുക്ക് ദൈവ ശുശ്രൂഷയിലേക്ക് കടന്നു വരാം. ನಾವು ದೇವರ ವಾಕ್ಯಗಳನ್ನು ಆಲಿಸಲು ಸಿದ್ಧರಾಗೋಣ. കർത്താവിന്റെ എളിയ ദാസൻ ದೇವರ ಆಯ್ಕೆ ಮಾಡಲ್ಪಟ್ಟ ದಾಸನಾದ ബ്രദർ സജിത്ത് ജോസഫ് ಬ್ರದರ್ ಸಜಿತ್ ಜೋಸಫ್ ഇന്നും നാളെയും ഇവിടെ ശുശ്രൂഷ ചെയ്യുകയാണ്. ಇಂದು ಮತ್ತು ನಾಳೆ ನಿಮ್ಮ ಜೊತೆಯಲ್ಲೇ ಇಲ್ಲೇ ಇರುವರು. നിങ്ങളെല്ലാവരുടെയും പേരിലെ, ನಿಮ್ಮೆಲ್ಲರ ಹೆಸರಿನಲ್ಲಿ, ഈ ഡിവൈൻ പ്രയർ സെന്ററിന്റെ പേരിലെ, ಈ ಡಿವೈನ್ ಪ್ರೇಯರ್ ಸೆಂಟರ್ ನ ಹೆಸರಿನಲ್ಲಿ ബ്രദർ സജിത്ത് ജോസഫിനെ ಬ್ರದರ್ ಸಜಿತ್ ಜೋಸಫ್ ಅವರನ್ನು ഹൃദയപൂർവ്വം ಹೃತ್ಪೂರ್ವಕವಾಗಿ ആഴമായ വിശ്വാസത്തോടെ ಆಳವಾದ ವಿಶ್ವಾಸದೊಂದಿಗೆ ദൈവകൃപയാ ದೇವರ ಕೃಪೆಯಿಂದ ഈ വേദിയിലേക്ക് അച്ഛൻ സ്വാഗതം ಈ ചെയ്യുകയാണ്. ವೇದಿಕೆಯಲ್ಲಿಗೆ ಗುರುಗಳು ಸ್ವಾಗತಿಸುತ್ತಿದ್ದಾರೆ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. ಒಂದು ನಿಮಿಷ ಎಲ್ಲರೂ ಕೈಗಳನ್ನು ಮೇಲಕ್ಕೆತ್ತಿ ഹല്ലേലൂയ. ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸುತ್ತಾ, ಯೇಸುವೆ ಹೊಸ ಅಭಿಷೇಕವನ್ನು ಕೊಡಿರಿ ಯೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಸ್ತುತಿಸುತ್ತಾ ಪ್ರಾರ್ಥಿಸಿ. Deliver from all the illnesses, all the weaknesses, oh Lord Jesus Christ. Strengthen the body, strengthen the mind, strengthen the spirit. Anoint your child, oh Lord Jesus. Let your child carry out your kingdom of God, oh Lord Jesus Christ. Thank you, Almighty Father. Thank you, Jesus. Thank you, Holy Spirit. Lord Jesus, touch and strengthen your child, Lord Jesus. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಭಾಷಾಂತರ ಮಾಡುವಾಗ ಸಿಸ್ಟರ್ ಅನ್ನಮ್ಮಯ್ക്കും ಭಾಷಾಂತರ ಮಾಡಲು ಬಂದಿರುವಂತ ನನಗೂ അതോടൊപ്പം തന്നെ ಅದೇ ರೀತಿ ഇന്നത്തെ ശുശ്രൂഷ ലീഡ് ചെയ്യുകയും ಇಂದಿನ ಶುಶ್ರೂಷೆಯನ್ನು ಲೀಡ್ ಮಾಡುವಂತ, അതോടൊപ്പം തന്നെ ഇത് ടെലികാസ്റ്റ് ചെയ്യുന്ന ബ്രദർ ഏലിയാസ്, ಅದೇ ರೀತಿ ಇದನ್ನು ಟೆಲಿಕಾಸ್ಟ್ ಮಾಡುವಂತ ಬ್ರದರ್ ಏಲಿಯಾಸ್ ಅವರಿಗಾಗಿ, ടീം അംഗങ്ങളും ಅವರ ಟೀಮಿನವರು, ഗാന ശുശ്രൂഷ ലീഡ് ചെയ്യുന്ന ബ്രദർ ക്രിസ്റ്റഫർ, ಗೀತೆ ಹಾಡಲು ಬಂದಿರುವಂತ ಬ್ರದರ್ ಕ್ರಿಸ್ಟೋಫರ್, അദ്ദേഹത്തിന്റെ കൂടെ ಅವರ ಜೊತೆಯಲ್ಲಿ ബ്രദർ ഏനീഷ്, ಬ್ರದರ್ ಏನೂಶ್, സൗണ്ട് സിസ്റ്റം കൈകാര്യം ചെയ്യുന്ന ബ്രദർ ലോറൻസ്, ಸೌಂಡ್ ಸಿಸ್ಟಮ್ ಕೊಡುತ್ತಿರುವಂತ ಬ್ರದರ್ ಲಾರೆನ್ಸ್, നമുക്കായി ನಮಗಾಗಿ ഫുഡ് മറ്റു കാര്യങ്ങൾ അറേഞ്ച് ചെയ്യുന്ന ബ്രദർ ജർമ്മി, ಆಹಾರ ಇನ್ನಿತರ ಎಲ್ಲಾ ಕಾರ್ಯಗಳನ್ನು ಏರ್ಪಡಿಸುತ್ತಿರುವಂತ ಬ್ರದರ್ ಜರ್ಮಿ, ഇവിടെ രാവും പോലും അധ്വാനിക്കുന്ന ബഹുമാനപ്പെട്ട ഈ ഡിവൈൻ പ്രയർ സെന്ററിന്റെ വോളണ്ടിയേഴ്സ്, ಇಲ್ಲಿ ರಾತ್ರಿ ಮತ್ತು ಹಗಲಿಲ್ಲದೆ ಇಲ್ಲಿ ದುಡಿಯುತ್ತಿರುವಂತ ಡಿವೈನ್ ಪ್ರೇಯರ್ ಸೆಂಟರ್ನ ಎಲ್ಲಾ ವಾಲಂಟಿಯರ್ಸ್ എല്ലാവരെയും ഈ വേദിയിലേക്ക് അച്ഛൻ സ്നേഹപൂർവ്വം സ്വാഗതം ചെയ്യുന്നു. ಎಲ್ಲರನ್ನು ಈ ವೇದಿಕೆಯಲ್ಲಿಗೆ ಗುರುಗಳು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ഒരു ಗಟ್ಟಿಯಾಗಿ നിമിഷം ഒന്ന് എഴുന്നേറ്റ് നിൽക്കാം. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳಿ, ಎದ್ದು ನಿಂತುಕೊಳ್ಳಿ, ಎಲ್ಲರೂ ಎದ್ದು ನಿಂತುಕೊಳ್ಳಿ. നമുക്ക് ഇന്നത്തെ ശുശ്രൂഷകളെ ദൈവത്തിന്റെ കരങ്ങളിലേക്ക് സമർപ്പിക്കാം. ಇಂದಿನ ಎಲ್ಲಾ ಶುಶ್ರೂಷೆಗಳನ್ನು ದೇವರ ಕೈಗಳಲ್ಲಿ ಒಪ್ಪಿಸೋಣ. മനുഷ്യന് അസാധ്യമായ ദൈവത്തിന് സാധ്യമാണ്. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. അവിടുത്തെ പരിശുദ്ധാത്മാവിന്റെ നിറവ് ലഭിക്കുന്നതിന് വേണ്ടി ಆತನ ಪವಿತ್ರಾತ್ಮರಿಂದ ಪೂರಿತರಾಗಲೆಂದು ദാഹത്തോടെ നമുക്ക് പ്രാർത്ഥിക്കാം. ದಾಹದಿಂದ ನಾವು ಪ್ರಾರ್ಥಿಸೋಣ. ഈ ഹോളിനുള്ളിലും ಈ ಹಾಲಿನ ಒಳಗಡೆಯೂ ഇതിന്റെ വശങ്ങളിൽ ಈ ಹಾಲಿನ ಹೊರಗಡೆಯೂ
ഇതിൽ അറ്റൻഡ് ചെയ്യുന്ന എല്ലാ മക്കൾക്കും ಈ വേണ്ടി, ಧ್ಯಾನದಲ್ಲಿ ಪಾಲ್ಗೊಳ್ಳದಿರುವಂತ ಎಲ್ಲ ಮಕ್ಕಳಿಗಾಗಿಯೂ, ഇവിടെ നിന്നും ദൂരെ നിന്നും വന്നിരിക്കുന്ന അകലെ നിന്നും എനിക്ക് ഒത്തിരി സഹോദരങ്ങളുണ്ട്. ಇಲ್ಲಿಂದ ತುಂಬಾ ದೂರಗಳಿಂದ ಇಲ್ಲಿಗೆ ಬಂದಿರುವಂತ ಅನೇಕರಿಲ್ಲಿದ್ದಾರೆ. അവരെല്ലാം അച്ഛൻ, നിങ്ങളെല്ലാവരെയും അച്ഛൻ സ്വാഗതം ചെയ്യുക. ನಿಮ್ಮೆಲ್ಲರನ್ನು ಈ ಧ್ಯಾನಕ್ಕಾಗಿ ಗುರುಗಳು ಸ್ವಾಗತಿಸುತ್ತಿದ್ದಾರೆ. ഇവിടെ വന്നിരിക്കുന്ന ഓരോ മകനും മകളും ಇಲ್ಲಿಗೆ ಬಂದಿರುವಂತ ಪ್ರತಿಯೊಬ್ಬ ಮಗನು ಮಗಳು പരിശുദ്ധാത്മാവിന്റെ നിറവ് ലഭിക്കുന്നതിന് വേണ്ടി പ്രാർത്ഥിക്കുകയാണ്. ಅವರೆಲ್ಲರೂ ಪವಿತ್ರಾತ್ಮರಿಂದ ಪೂರಿತರಾಗಲೆಂದು ಪ್ರಾರ್ಥಿಸೋಣ. തന്റെ അടുത്തേക്ക് വരുന്ന ഒരു മകനെ പോലും ദൈവം വെറും കൈയോടെ പറഞ്ഞയക്കുകയില്ല. ತನ್ನ ಬಳಿಗೆ ಬರುವಂತ ಓರ್ವನನ್ನು ದೇವರು ಬರಿಗೈಯಲ್ಲಿ ಕಳಿಸುವವರಲ್ಲ. തന്നെ വിളിച്ചപേക്ഷിക്കുന്ന എല്ലാവരുടെയും മേൽ, ತನ್ನನ್ನು ಕೂಗಿ ಕರೆಯುವಂತ ಎಲ್ಲರ ಮೇಲೂ അവിടുന്ന് നിന്റെ പരിശുദ്ധാത്മാവിനെ നിറയ്ക്കും. ಆತನು ತನ್ನ ಪವಿತ್ರಾತ್ಮರನ್ನು ಕೊಡುವನು. ദൈവമേ, ದೇವರೇ, നസറാനായ യേശുവേ, ನಜರೇತಿನ ಯೇಸುವೇ, പരിശുദ്ധാത്മാവായ ദൈവമേ, ಪವಿತ್ರಾತ್ಮರಾದ ದೇವರೇ, ദാഹത്തോടെ ഞങ്ങൾ പ്രാർത്ഥിക്കുന്നു. ದಾಹದಿಂದ ನಾವು ಪ್ರಾರ್ಥಿಸುತ್ತಿದ್ದೇವೆ, ദാഹത്തോടെ ഞങ്ങൾ അപേക്ഷിക്കുന്നു. ದಾಹದಿಂದ ನಾವು ಬೇಡುತ್ತಿದ್ದೇವೆ. ആത്മാവിനാൽ ഞങ്ങളെ നിറയ്ക്കണം. ಆತ್ಮರಿಂದ ನಮ್ಮನ್ನು ತುಂಬಿಸಿರಿ, ഞങ്ങളെ നീ ശക്തിപ്പെടുത്തണം. ನಮ್ಮನ್ನು ಶಕ್ತಿಪಡಿಸಿರಿ. നിന്റെ സൗഖ്യ സ്പർശനത്തിനായിട്ട് ദാഹത്തോടെ ഞങ്ങൾ ನಿಮ್ಮ വന്നിരിക്കുന്നു. ಸೌಖ್ಯದ ಸ್ಪರ್ಶನೆಗಾಗಿ ದಾಹದಿಂದ ನಾವು ಬಂದಿದ್ದೇವೆ. ബലഹീനമായ ഞങ്ങളുടെ ശരീരം, ಬಲಹೀನವಾಗಿರುವಂತ ನಮ್ಮ ಶರೀರ, പാപങ്കിലുമായ ഞങ്ങളുടെ ആത്മാവ്, ಪಾಪ ಪೂರಿತವಾಗಿರುವಂತ ನಮ್ಮ ಆತ್ಮ, വിഷമിക്കുന്ന ഞങ്ങളുടെ മനസ്സ് ನೊಂದುಕೊಂಡಿರುವಂತ ನಮ್ಮ ಮನಸ್ಸು നീ ഏറ്റെടുക്കണം. ನೀವು ಸ್ವೀಕರಿಸಿರಿ. നമുക്ക് പരിശുദ്ധാത്മാവിൽ നിറയപ്പെടാൻ ನಾವೆಲ್ಲರೂ ಪವಿತ್ರಾತ್ಮರಿಂದ ತುಂಬಲ್ಪಡಲು കുരിശിൽ നീ എല്ലാം ചെയ്തല്ലോ, കുരിശിൽ നീ എല്ലാം തന്നല്ലോ, ഒന്നും ഞാൻ ചോദിക്കില്ലിനി, എല്ലാം ഞാൻ നൽകിടാം. കുരിശിൽ നീ എല്ലാം തന്നല്ലോ, കുരിശിൽ നീ എല്ലാം ചെയ്തല്ലോ, കുരിശിൽ നീ എല്ലാം തന്നല്ലോ, കുരിശിൽ നീ എല്ലാം ചെയ്തല്ലോ, ಚಪ್ಪಾಳೆ ತಟ್ಟುತ್ತಾ ഒന്നും ഞാൻ ചോദിക്കില്ലിനി, എല്ലാം ഞാൻ നൽകിടാം. ഒന്നും ഞാൻ ചോദിക്കില്ലിനി, എല്ലാം ഞാൻ നൽകിടാം. കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് ഞാൻ കണ്ടത്, കുരിശിലാണ് ഞാൻ കേട്ടത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് ഞാൻ കണ്ടത്, കുരിശിലാണ് ഞാൻ കേട്ടത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിൽ നീ എല്ലാം ചെയ്തല്ലോ, കുരിശിൽ നീ എല്ലാം തന്നല്ലോ, ഒന്നും ഞാൻ ചോദിക്കില്ലിനി, എല്ലാം ഞാൻ നൽകിടാം. ഒന്നും ഞാൻ ചോദിക്കില്ലിനി, എല്ലാം ഞാൻ നൽകിടാം. ഒന്നും ഞാൻ ചോദിക്കില്ലിനി, എല്ലാം ഞാൻ നൽകിടാം. കുരിശിലാണ് നീ, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് നീ ചെയ്തത്,
കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് ഞാൻ കേട്ടത്, കുരിശിലാണു ഞാൻ കണ്ടത്. കേട്ടത്. എങ്ങനെ പറയും? കേട്ടതെന്ന് എങ്ങനെ പറയും? കുരിശിലാണ് ഞാൻ കേളിച്ചത്, കേട്ടത്. I have heard it from the cross. ಕೇಳಿಸಿದ್ದು ಶಿಲುಬೆಯಲ್ಲಿ ನಾನು ಕೇಳಿಸಿಕೊಂಡೆ, ಶಿಲುಬೆಯಲ್ಲಿ ನಾನು ಕಂಡೆ, ಶಿಲುಬೆಯಲ್ಲಿ ಎಲ್ಲವೂ ಕೊಟ್ಟಿದ್ದಿ, ಶಿಲುಬೆಯಲ್ಲಿ ಎಲ್ಲವನ್ನೂ ನೀಡಿದ್ದಿ. ചോദിച്ചു ചോദിച്ചു ഞാൻ നീങ്ങവേ, യാചിച്ചു യാചിച്ചു ഞാൻ പോകവേ, ചോദിച്ചു ചോദിച്ചു ഞാൻ നീങ്ങവേ, യാചിച്ചു യാചിച്ചു ഞാൻ പോകവേ, യാത്രയിൽ കണ്ടു ഞാൻ ക്രൂശതി, പൊന്മുഖം കണ്ടു ഞാൻ യേശുവേ, യാത്രയിൽ ക്രൂശതി, പൊന്മുഖം കണ്ടു ഞാൻ യേശുവേ, എൻ പ്രാണനേശു, എൻ സർവമേശു, എൻ ജീവമേശു, കുരിശിലാണ് നീ തന്നത്, കുരിശിലാണു നീ ചെയ്തത്, കുരിശിലാണ് നീ തന്നത്, കുരിശിലാണ് 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 ഞാൻ കണ്ടത്, കുരിശിലാണ് നീ കേട്ടത്, കുരിശിലാണ് ഞാൻ തൊട്ടത്, കുരിശിലാണ് ഞാൻ അറിഞ്ഞത്, കുരിശിലാണ് ഞാൻ കേട്ടത്, കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് നീ തന്നത്, കുരിശിലാണ് നീ യേശുവേ, ಎಲ್ಲರೂ ಸೇರಿ യേശുവേ, 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 യേശുവേ നീ വലിയവൻ, യേശുവേ യേശുവേ നീ നല്ലവൻ, യേശുവേ യേശുവേ നീ വലിയവൻ, യേശുവേ യേശുവേ നീ നല്ലവൻ, യേശുവേ, യേശുവേ നീ വലിയവൻ, യേശുവേ യേശുവേ നീ നല്ലവൻ, ಎಲ್ಲರೂ യേശുവേ യേശുവേ നീ നല്ലവൻ, യേശുവേ യേശുവേ നീ വലിയവൻ, യേശുവേ, യേശുവേ, യേശുവേ യേശുവേ നീ നല്ലവൻ, ಯೇಸುವೇ, യേശുവേ യേശുവേ നീ വലിയവൻ, യേശുവേ യേശുവേ നീ യേശുവേ യേശുവേ നീ വലിയവൻ, യേശുവേ യേശുവേ നീ നല്ലവൻ, യേശുവേ യേശുവേ നീ വലിയവൻ, ತೂಗಿ ಕರೀರಿ. യേശുവേ യേശുവേ നീ നല്ലവൻ, യേശുവേ യേശുവേ നീ വലിയവൻ, ಯೇಸುವೇ, യേശുവേ യേശുവേ നീ നല്ലവൻ, ಎಲ್ಲರೂ യേശുവേ യേശുവേ നീ വലിയവൻ, ಯೇಸುವೇ ಎಂದು ಕರೆಯು. യേശുവേ യേശുവേ നീ നല്ലവൻ,
യേശുവേ യേശുവേ നീ വലിയവൻ യേശുവേ യേശുവേ നീ ഉന്നതൻ യേശുവേ യേശുവേ നീ വലിയവൻ യേശുവേ യേശുവേ നീ ഉന്നതൻ യേശുവേ യേശുവേ നീ വലിയവൻ യേശുവേ യേശുവേ നീ നല്ലവൻ യേശുവേ യേശുവേ നീ വലിയവൻ ಎಲ್ಲರೂ ಕರೀರಿ യേശുവേ യേശുവേ നീ നല്ലവൻ യേശുവേ യേശുവേ കുരിശിലാണ് നീ തന്നത് കുരിശിലാണ് നീ ചെയ്തത് കുരിശിലാണ് നീ തന്നത് കുരിശിലാണ് നീ ചെയ്തത് കുരിശിലാണ് ഞാൻ കേട്ടത് കുരിശിലാണ് ഞാൻ കണ്ടത് കുരിശിലാണ് ഞാൻ തൊട്ടത് കുരിശിൽ നിന്നാണ് ഞാൻ എടുത്തത് ಶಿವೇ 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 ಎಲ್ಲರೂ ಕರೀರಿ ಯೇಸುವೇ ಶಿವೇ ಶಿವಿನ ಅಭಿಷೇಕ ಬರುತ್ತದೆ ಎಲ್ಲರೂ ಕರೀರಿ ಯೇಸುವೇ ಶಿವೇ 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 ಎಲ್ಲರಿಗೂ ಹೋಗಿ ಕರೀರಿ ಯೇಸುವೇ ಶಿವೇ 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 കുരിശിൽ നിന്നാണ് ഞാൻ കേട്ടത് കുരിശിൽ നിന്നാണ് ഞാൻ കണ്ടത് കുരിശിലാണ് ഞാൻ കേട്ടത് കുരിശിലാണ് ഞാൻ തൊട്ടത് കുരിശിലാണ് എന്നോട് പറഞ്ഞത് കുരിശിലാണ് എന്നെ വിളിച്ചത് കുരിശിൽ നിന്നാണ് ഞാൻ കണ്ടത് കുരിശിൽ നിന്നാണ് ഞാൻ കേട്ടത് കുരിശിലാണ് ഞാൻ എല്ലാവാ കുരിശിലേ കൃഷ്ണി എല്ലാം തന്നല്ലോ കൃഷ്ണി എല്ലാം ചെയ്തല്ലോ കൃഷ്ണി എല്ലാം ചെയ്തല്ലോ കൃഷ്ണി എല്ലാം തന്നല്ലോ ഒന്ന് ഞാൻ ചോദിക്കില്ല എല്ലാം നൽകിട ഒന്ന് ഞാൻ ചോദിക്കില്ല എല്ലാം നൽകിട നൽകിട ഒന്ന് ഞാൻ ചോദിക്കില്ല എല്ലാം നൽകിട ഒന്ന് ഞാൻ ചോദിക്കില്ല എല്ലാം നൽകിട. This is all about on the cross. ಎಲ್ಲವೂ ಶಿಲುಬೆಯಿಂದ This is all about on the cross. ಎಲ್ಲವೂ ಶಿಲುಬೆಯಿಂದ I have heard it from the cross. ನಾನು ಶಿಲುಬೆಯಿಂದ I have ಕೇಳಿಸಿಕೊಂಡೆ seen it from the cross. ನಾನು ಶಿಲುಬೆಯಲ್ಲಿ ಕಂಡೆ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ He talked to me from the cross. ಎಲ್ಲವೂ ಶಿಲುಬೆಯಿಂದ ಬಂದಿದೆ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Everything is on the cross. ಎಲ್ಲವೂ ಶಿಲುಬೆಯಲ್ಲಿ I have seen Jesus on the cross. ನಾನು ಯೇಸುವಿನ ಶಿಲುಬೆಯಲ್ಲಿ ಕಂಡೆ I have seen my deliverance is on the ನನ್ನ cross. ಬಿಡುಗಡೆ ಶಿಲುಬೆಯಲ್ಲಿ I have ಕಂಡೆ seen my sins were hanged on the cross. My sins. ನನ್ನ ಪಾಪಗಳು ಶಿಲುಬೆಯಲ್ಲಿ ಕಂಡೆ My old man is on the cross. ನನ್ನ ಮಾನುಷಿಕತೆಯನ್ನು ಶಿಲುಬೆಯಲ್ಲಿ ಕಂಡೆ My flesh is on the cross. ನನ್ನ ದೇಹವನ್ನು ಶಿಲುಬೆಯಲ್ಲಿ ಕಂಡೆ My failure is on the cross. ನನ್ನ ಸೋಲುಗಳು My ಶಿಲುಬೆಯಲ್ಲಿ ಕಂಡೆ success is from the cross. ನನ್ನ ಜಯವನ್ನು ಶಿಲುಬೆಯಲ್ಲಿ ಕಂಡೆ Hallelujah. ಹಲ್ಲೆಲೂಯಾ ಎಲ್ಲರೂ ಚಪ್ಪಾಳೆ ತಟ್ಟುತ್ತ കുരിശിലാണ് ഞാൻ കണ്ടത് കുരിശിലാണ് നീ കുരിശിലാണ് ഞാൻ കേട്ടത് കുരിശിലാണ് നീ കേട്ടത് കുരിശിലാണ് ഞാൻ തൊട്ടത് കുരിശിലാണ് ഞാൻ തൊട്ടത് കുരിശിലാണ് ഞാൻ അറിഞ്ഞത് കുരിശിലാണ് ഞാൻ കരഞ്ഞത് കുരിശിലാണ് എനിക്ക് തന്നത് കുരിശിലാണ് നീ തന്നത്. He has given me everything on the cross. ಆತನು ಶಿಲುಬೆಯಲ್ಲಿ ಎಲ್ಲವನ್ನು ನನಗೆ ಕೊಟ್ಟರು. I was in a journey of asking, begging, knocking, seeking. ನಾನು ಬೇಡುತ್ತಾ ಬೇಡುತ್ತಾ ಕೇಳುತ್ತಾ ತಟ್ಟುತ್ತಾ ತಟ್ಟುತ್ತಾ ಹೋಗುತ್ತಾ ಇದ್ದೆ ಕೇಳುತ್ತಾ ಬೇಳುತ್ತಾ ತಟ್ಟುತ್ತಾ ಹೋಗುತ್ತಿದ್ದೆ.
I was in a journey of no. ಆದ್ರೆ ಇಂದು ನನಗೆ ಗೊತ್ತಾಯಿತು, He has given me everything on the cross. ಆತನ ಶಿಲುಬೆಯಲ್ಲಿ ಎಲ್ಲವನ್ನು ನನಗೆ ಕೊಟ್ಟಾಯಿತು. He has given me. ನಾನು ಕೇಳುವ, ಬೇಡುವ, ತಟ್ಟುವವನಾಗಿದ್ದೆ. Give me, help me. ಕೊಡಪ್ಪ, ಸಹಾಯ ಮಾಡು, ಕೊಡಿರಿ, Please, please, please. ದಯವಿಟ್ಟು ಕೊಡಿರಿ, ಕೊಡಿರಿ. Then I came to know. ಇಂದು ನನಗೆ ಗೊತ್ತಾಯಿತು, Father has given His Son Jesus Christ. ಪಿತನಾದ ದೇವರು ತನ್ನ ಮಗನಾದ ಯೇಸುವನ್ನೇ ಕೊಟ್ಟರು. That's the greatest gift ever Father can give. ಪಿತನಾದ ದೇವರ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿದ್ದಾರೆ. And Romans 8 says, ರೋಮನ್ನರು 8ರಲ್ಲಿ with ಹೇಳುತ್ತಿದೆ, that Jesus, ಯೇಸುವಿನ ಮೂಲಕ He never hold anything. He has ಆತನು given everything. ಯಾವುದನ್ನು ಹಿಡಿದಿಟ್ಟುಕೊಳ್ಳಲಿಲ್ಲ, ಎಲ್ಲವನ್ನು ಕೊಟ್ಟಿದ್ದಾರೆ. So I stopped asking. ಆದ್ದರಿಂದ ಕೇಳುವುದು ನಿಲ್ಲಿಸಿದೆ. Instead of asking, I'm giving now. ಕೇಳುವುದಕ್ಕೆ ಬದಲು ಎಲ್ಲವನ್ನು ಕೊಡುತ್ತಿದ್ದೇನೆ. I'm giving myself. ನಾನು ನನ್ನನ್ನೇ I ಕೊಡುತ್ತಿದ್ದೇನೆ. will never ask you anything, O Lord. ತಂದೆಯಲ್ಲಿ ಏನನ್ನು ನಾನು ಕೇಳಲಾರೆ. Since you have given me everything, ನನಗೆಲ್ಲವನ್ನು ನೀವು ಕೊಟ್ಟಿದ್ದೀರಿ. what are you lacking today? ಏನಾಗಿದೆ ಇಂದು ನಮ್ಮಲ್ಲಿರುವುದು? What that is, God has given you already on the cross. ಏನು ನಮಗೆ ಬೇಕೋ ಎಲ್ಲವನ್ನು ಶಿಲುಬೆಯಲ್ಲಿ ಕೊಟ್ಟಾಯಿತು. If you are saying you are lacking the salvation, ನೀನು ಪಾಪಿಯಾಗಿದ್ದೀಯ, ಮೋಕ್ಷಕ್ಕಾಗಿ ಬೇಡುತ್ತಿದ್ದೀಯ, forgiveness, ಕ್ಷಮಿಸುವುದು, salvation, ಮೋಕ್ಷ, remission of sins, ಪಾಪದ ಬಿಡುಗಡೆ, deliverance from evil, ಪಿಶಾಚಿಯ ಬಿಡುಗಡೆ, my dear brother and sister, ಒಲವಿನ ಸಹೋದರ it ಸಹೋದರಿ, is all given on the cross. ಎಲ್ಲವನ್ನು ಶಿಲುಬೆಯಲ್ಲಿ ಆತನು ಕೊಟ್ಟಿದ್ದಾರೆ. കുരിശിലാണ് എല്ലാം തന്നത്, ಚಪ್ಪಾಳೆ ತಟ್ಟುತ್ತಾ ಸೇರಿ ಆಡಿ. കുരിശിലാണ് ഞാൻ കേട്ടത്, കുരിശിലാണ് ഞാൻ കണ്ടത്, കുരിശിലാണ് എനിക്ക് തന്നത്. കുരിശിലാണ് കുരിശിലാണ് നീ തന്നത്, കുരിശിലാണ് നീ ചെയ്തത്, കുരിശിലാണ് എല്ലാം തന്നത്, കുരിശിലാണ് എല്ലാം കേട്ടത്, കുരിശിലാണ് എല്ലാം പറഞ്ഞത്, കുരിശിലാണ് എനിക്കെല്ലാം തന്നത്. More you knowing, more you knowing, ಹೆಚ್ಚು ಅಭಿಷೇಕ ಬರುವಾಗ, more you understanding what He has given you already on the cross. ನೋಡಿ, ಹೆಚ್ಚು ಅಭಿಷೇಕ ಬರುವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಯೇಸು ಶಿಲುಬೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆಂದು. The abundance of the things, ಅದನ್ನು ಏರಳವಾಗಿ ಕೊಟ್ಟಿದ್ದಾರೆ. abundance ಏರಳವಾಗಿ comes from the knowledge. ಆ ತಿಳುವಳಿಕೆ ಬರುತ್ತದೆ ನಮಗೆ. Abundance is coming from the understanding. ನೋಡಿ, ಏರಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. Understanding what did Jesus do on the cross. ಯೇಸು ಶಿಲುಬೆಯಲ್ಲಿ ಏನು ಮಾಡಿದ್ದಾರಂತ ಅರ್ಥ ಮಾಡಿಕೊಳ್ಳುತ್ತೇವೆ. Understanding what did Jesus finish on the cross. ಯೇಸು ಶಿಲುಬೆಯಲ್ಲಿ ಏನು ಮಾಡಿ ಮುಗಿಸಿದ್ದಾರಂತ ಅರ್ಥ ಮಾಡಿಕೊಳ್ಳುತ್ತೇವೆ. This understanding will make a difference in your life. ಈ ತಿಳುವಳಿಕೆ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ. I am pretty sure about it. ನನಗೆ ಖಂಡಿತವಾಗಿ ಒಂದು ಕಾರ್ಯ ಗೊತ್ತು. This understanding will make your destiny different. ಈ ತಿಳುವಳಿಕೆ ನಿನ್ನನ್ನೇ ಪೂರ್ಣವಾಗಿ ಬದಲಾಯಿಸುತ್ತದೆ. You might have tried so many things in your life. ನಿನ್ನ ಜೀವನದಲ್ಲಿ ಅನೇಕ ಕಾರ್ಯಗಳಿಂದ ನರಳುತ್ತಿದ್ದಿ. I am challenging you today. ನಾನು ಇಂದು ನಿಮಗೆ ಚಾಲೆಂಜ್ ಮಾಡುತ್ತಿದ್ದೇನೆ. Start believing in the finished work of Jesus on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದನ್ನು ನಂಬಲು ಇಂದು ನೀನು ಪ್ರಾರಂಭಿಸು. Start believing Jesus has already accomplished it on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದನ್ನು ನಂಬಲು ನೀನು ಪ್ರಾರಂಭಿಸು. You will be literally seeing things are coming one after another. ನೀನು ಪೂರ್ಣವಾಗಿ ಕಾಣುತ್ತೀಯ, ಒಂದರ ನಂತರ ಒಂದಾಗಿ ಏನು ನಿನಗೆ ಬರುತ್ತದೆ ಎಂದು. Hallelujah. ಹಲ್ಲೆಲೂಯಾ. Before we sitting, ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ we're going to confess this. ನಾವಿದನ್ನು ಎತ್ತಿ We're going ಹೇಳೋಣ. to declare this. ನಾವಿದನ್ನು ಹೊಗಳಿ ಹೇಳೋಣ. In the mighty name of Jesus. ಶಕ್ತಿ, It has power. ಅದು ಶಕ್ತಿಯುತವಾದದ್ದು. ಇದು ನಿನ್ನ ಕುಟುಂಬವನ್ನೇ ರಕ್ಷಿಸುತ್ತದೆ. You will never be the same. ನೀನು ಇನ್ನು ಪಾಪಿಯಾಗಿರುವುದಿಲ್ಲ. You will never be the same.
ನೀನು ಎಂದಿಗೂ Jesus will ಪಾಪಿಯಾಗಿರುವುದಿಲ್ಲ. change you. ಯೇಸು ನಿನ್ನನ್ನು ಬದಲಾಯಿಸುವರು. Hallelujah. Hallelujah. The one who finished the work on the cross has already appeared here today. ನೋಡಿ, ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಒಬ್ಬನು ಇಂದು ಇಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. Hallelujah. Hallelujah. He's already here. ಆತನಿಗ ಇಲ್ಲೇ ಇದ್ದಾರೆ. Hallelujah. Hallelujah. We are not waiting for him. ನಾವು ಆತನಿಗೋಸ್ಕರ ಕಾಯಬೇಕಾಗಿಲ್ಲ. Before we came here, ನಾವಿಲ್ಲಿಗೆ ಬರುವುದಕ್ಕಿಂತ ಮುಂಚೆ he is here already ಆತನು ಇಲ್ಲಿ ಬಂದು ನಿಂತಿದ್ದಾರೆ. to bless you. ನಿನ್ನನ್ನು ಆಶೀರ್ವದಿಸಲು. Hallelujah. Hallelujah. Divine Prayer Center, Thokkottu, Divine Prayer Center Thokkottu is the place where God is revealing His mercy ದೇವರ ಕರುಣೆ ಇಳಿದು ಬರುವ ಸ್ಥಳವಾಗಿದೆ ಇದು. and the goodness of God. ದೇವರ ಶುಭ ಸಂದೇಶ. Hallelujah. 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 Now I'm asking you to lift your both hands towards heaven. ಎಲ್ಲರೂ ಎರಡು ಕೈಗಳನ್ನು ಸ್ವರ್ಗದ ಕಡೆಗೆ ಎತ್ತಿ ಹಿಡಿದುಕೊಳ್ಳಿ. Look at the cross. ಶಿಲುಬೆಯನ್ನು ನೋಡಿ. Look at the cross. ಎಲ್ಲರೂ ಶಿಲುಬೆಯನ್ನು ನೋಡಿ. Look at the cross. ಶಿಲುಬೆಯನ್ನೇ ನೋಡಿ. Call upon the name of Jesus. ಯೇಸುವಿನ ನಾಮವನ್ನು ಕರೆಯಿರಿ. Believe what He did on the cross. ಅವನು ಶಿಲುಬೆಯಲ್ಲಿ ಏನು ಮಾಡಿದ್ದಾರೆಂದು ನಂಬಿರಿ. Cross is the source of everything. ಎಲ್ಲದರ ಬುಗ್ಗೆ ಶಿಲುಬೆಯಾಗಿದೆ. Call in the name of Jesus. ಯೇಸುವಿನ ನಾಮದಲ್ಲಿ. Call upon the name of Jesus. ಯೇಸುವೇ ಎಂದು ಕರೀರಿ. ಯೇಸುವೇ, ಶಿವೇ, ಶಿವೇ, ಕರೀರಿ, ಕರೀರಿ. ಶಿವೇ, ಜೋರಾಗಿ ಕೂಗಿರಿ. ಶಿವೇ, ಶಿವೇ, ಎಲ್ಲರೂ ಕೂಗಿ ಕರೀರಿ. ಯೇಸುವೇ, ಜೋರಾಗಿ, ಜೋರಾಗಿ, ಜೋರಾಗಿ ಕರೀರಿ. ಯೇಸುವೇ, ಶಿವೇ, 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 ಯೇಸುವೇ, ಕರೀರಿ. Yeshua. ಶಿವೇ, 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 ಕರೀರಿ, ಕರೀರಿ. I've seen you. I have seen. Lord, I commit each and every one in your hand. ದೇವರೇ, ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರನ್ನು ನಿನ್ನ ಕರೆಗಳಲ್ಲಿ Speak ಒಪ್ಪಿಸುತ್ತಿದ್ದೇನೆ. to them. ಅವರಲ್ಲಿ ಮಾತನಾಡಿ Touch them. ಅವರನ್ನು ಮುಟ್ಟಿರಿ. Deliver them. ಬಿಡುಗಡೆ ನೀಡಿರಿ. Your cross be lifted up. ನಿಮ್ಮ ಶಿಲುಬೆಯು ಮೇಲೆ ಕೆತ್ತಲ್ಪಡಲಿ. This is what you said to you told us. ಅದಲ್ಲವೇ ನೀವು ನಮಗೆ ಹೇಳಿರುವುದು, When I am lifted up, ನಾನು ನಿನ್ನನ್ನು ಮೇಲೆ ಕೆತ್ತಿದರೆ I will ask the attention of all. ನಾನು ಎಲ್ಲದರ ಮೇಲೆ ಅಧಿಕಾರವನ್ನು I will ವಹಿಸುವೆ. call everyone upon me. ನಾನು ಎಲ್ಲರನ್ನು ನನ್ನ ಬಳಿಗೆ ಕರೆಯುವೆ. When I am lifted up, ನಾನು ಮೇಲೆ ಕೆತ್ತಿದರೆ I will call everyone to me. ನಾನು ಎಲ್ಲರನ್ನು ನನ್ನ ಬಳಿಗೆ ಕರೆಯುವೆ. Today, ಎಂದು the cross is lifting up. ಶಿಲುಬೆ ನಿನ್ನನ್ನು ಮೇಲೆ ಕೆತ್ತುತ್ತಿದೆ. Cross. ಶಿಲುಬೆ, On the cross. ಶಿಲುಬೆಯಲ್ಲಿ, Through the cross. ಶಿಲುಬೆಯ ಮೂಲಕ, By the cross. ಶಿಲುಬೆಯಿಂದಲೇ, For the cross. ಶಿಲುಬೆಯಲ್ಲೇ We are surrendering ourselves unto the cross. ನಮ್ಮನ್ನೇ ಶಿಲುಬೆ ಅಡಿಯಲ್ಲಿ ಒಪ್ಪಿಸುತ್ತಿದ್ದೇವೆ. You have loved us ನೀವು ನಮ್ಮನ್ನು ಪ್ರೀತಿಸುತ್ತಿದ್ದೀರಿ. through the cross. ಶಾಪದಿಂದ You have delivered us ನೀವು ನಮಗೆ ಬಿಡುಗಡೆ ಕೊಡುತ್ತಿದ್ದೀರಿ. through the cross. ಶಿಲುಬೆಯಿಂದ, Oh cross, ಓ ಶಿಲುಬೆಯೇ, you be lifted up. ನಮ್ಮನ್ನು ಮೇಲೆ ಕೆತ್ತಿ. Oh cross, ಓ ಶಿಲುಬೆಯೇ, oh victorious cross, ಜಯಶಾಲಿಯಾದ ಶಿಲುಬೆಯೇ, oh victorious ಓ cross, ಜಯಶಾಲಿಯಾದ be ಶಿಲುಬೆಯೇ, lifted up ನಮ್ಮನ್ನು ಮೇಲೆ ಕೆತ್ತಿರಿ. in Jesus' name. ಯೇಸುವಿನ ನಾಮದಲ್ಲಿ. In the name of Father, Son, and Holy Spirit. ಆಮೆನ್. ನನ್ಮ ನಿರഞ്ഞ ಮರಿಯಮ್ಮೇ ನಮೋ, ಸುಸ್ತಿ. ಎಲ್ಲರೂ ಸೇರಿ ಹೇಳಿ, ನಮೋ ಮರಿಯ ಪ್ರಸಾದ ವರ ಪೂರ್ಣೆ, ಪ್ರಸಾದ ಪೂರ್ಣೆ, ಪ್ರಭು ಕರ್ತನು ನಿಮ್ಮೊಡನೆ ನಿಮ್ಮೊಡನೆ ಇದ್ದಾರೆ. ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. Hallelujah. ಹಲ್ಲೆಲೂಯಾ. ಕುಳಿತುಕೊಳ್ಳಿ. I can see people everywhere, people. ಎಲ್ಲ ಕಡೆಯಲ್ಲಿ ಜನರು ಕುಳಿತಿರುವುದನ್ನು ಕಾಣುತ್ತಿದ್ದೇನೆ. Hallelujah. ಹಲ್ಲೆಲೂಯಾ. Maybe I can offer a few more seats in the stage if you would like to sit in the stage. Come on, rush to the stage.
Those who can sit in the floor, I'm inviting you to sit here in the on the stage. ನೋಡಿ, ನೆಲದಲ್ಲಿ ಕುಳಿತುಕೊಳ್ಳಿಕ್ಕೆ Maybe ಆಗುವವರು another 20 people can come. 20 people can come. 20 ಮಂದಿಗೆ ನೆಲದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುವಂತ ಒಂದು 20 ಮಂದಿಗೆ ಸ್ಟೇಜಿಗೆ ಬರಬಹುದು. 20 of you can come. 20 ಮಂದಿ ಓಡಿ ಬನ್ನಿ, ಸ್ಟೇಜಿಗೆ ಓಡಿ ಬನ್ನಿ. 20 ಮಂದಿ ಕುಳಿತುಕೊಳ್ಳಿಕ್ಕೆ, ನೆಲದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುವವರು, ಇಷ್ಟ ಇದ್ದವರು ಒಂದು 20 ಮಂದಿಗೆ ಸ್ಟೇಜಲ್ಲಿ ಜಾಗ ಇದೆ, ಓಡಿ ಬಂದ್ರೆ ನಿಮಗೆ ಎಲ್ಲಿ ಕುಳಿತುಕೊಳ್ಬಹುದು. Brothers can maybe sit this side. Brothers can maybe sit this side. ಗಂಡಸರು ಆಚೆ ಬದಿಯಲ್ಲಿ ಕುಳಿತುಕೊಳ್ಳಿ, ಹೆಂಗಸರು ಈಚೆ. ಮತ್ತು ಸ್ವಲ್ಪ ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. What a huge presence of God we are in. ನೋಡಿ, ದೇವರ ಎಷ್ಟು ಮಹನೀಯವಾದ ಸಾನ್ನಿಧ್ಯವಾಗಿದೆ ಇಲ್ಲಿರುವುದು. This is what God is doing everywhere. ಅದಾಗಿದೆ ದೇವರು ಎಲ್ಲ ಕಡೆಗಳಲ್ಲಿ ಮಾಡುತ್ತಿರುವುದು. When you are feeling Jesus, you need to understand this. Jesus is something you can feel any other feelings. ನೋಡಿ, ಮತ್ತುಳಿದಂತ ಎಲ್ಲ ಅನುಭವಕ್ಕಿಂತ ಯೇಸುವಿನ ಅನುಭವ ಏನೋ ನಮ್ಮಲ್ಲಿ ಒಂದು ಪ್ರತ್ಯೇಕವಾದಂತ ಒಂದು ಅನುಭವ ಆಗಿರುತ್ತದೆ. Hallelujah. Hallelujah. So more you are knowing Jesus, ಯೇಸುವನ್ನು ನಾವು ಹೆಚ್ಚು ತಿಳಿದುಕೊಳ್ಳುವಂತೆ is the knowledge. ಅದೊಂದು ತಿಳುವಳಿಕೆ. That's the treasure of our life. ಅದಾಗಿದೆ ನಮ್ಮ ಜೀವನದ ಭಂಡಾರ. Hallelujah. Hallelujah. More you save money, you can live a prosperous life in this earth. Similarly, more you understand about Christ and the finished work of Jesus on the cross, that will help you to live a life in abundance in Christ. ನೋಡಿ, ನಾವು ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಿರುವಂತೆ ಎಲ್ಲ ರೀತಿಯಲ್ಲಿ ಹೆಚ್ಚು ಭೂಮಿಯಲ್ಲೇ ಬದುಕಲು ನಾವು ಬಯಸುತ್ತೇವೆ. ಆದರೆ ಯೇಸು ಸ್ವಾಮಿಯನ್ನು ನಾವು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವಂತೆ ಆತನ ಜ್ಞಾನದಿಂದ ಪೂರಿತರಾಗಲು ನಾವು ಬಯಸುತ್ತೇವೆ. This is reading from Colossians chapter 1. If you have Bible, then you can turn with me to Colossians chapter 1 verses 22. ನೋಡಿ, ಬೈಬಲ್ ಇದ್ದವರು ತೆರೀರಿ. ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. In the body of his flesh, through the death, to present you holy, unblameable, and unreprovable in his sight. ಹಿಂದೆ ನೀವು ಆಚಾರ ವಿಚಾರಗಳು, Yeah, in Kannada maybe 21. 19 ಶಿಲುಬೆಯಿಂದಾತ ಅರಿಸಿದ ರಕ್ತದಿಂದ. No, verse 20. 20 ಹಿಂದೆ ನೀವು ಆಚಾರ ವಿಚಾರಗಳಲ್ಲಿ. Verse 22. 21. 21 ಈಗಲಾದರೂ ಯೇಸು ಕ್ರಿಸ್ತರ ದೈಹಿಕ ಮರಣದ. Yes. 21 ಈಗಲಾದರೂ. I'm learning Kannada. ಕನ್ನಡ ಕಲಿತಾ ಇದ್ದಾರೆ. ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ ನಿಮಗೂ ದೇವರಿಗೂ ಸಂಧಾನ ನಡೆದಿದೆ. ಹೀಗೆ ದೇವರು ನಿಮ್ಮನ್ನು ತಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಲು ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ ಮಾಡಿದ್ದಾರೆ. You need to understand what did Jesus do on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಮಾಡಿದ್ದಾರಂತ ತಿಳಿದುಕೊಳ್ಳಿ. There is a huge difference between after the cross and before the cross. ನೋಡಿ, ಶಿಲುಬೆಯ ನಂತರ ಶಿಲುಬೆಯಲ್ಲಿ ದೊಡ್ಡ ವ್ಯತ್ಯಾಸವಾಗಿದೆ ಕಾಣುತ್ತಿರುವುದು. It's not same. ಅದು ಒಂದೇ ರೀತಿ ಅಲ್ಲ, It's different. ವ್ಯತ್ಯಾಸವಿದೆ. Before the cross and after the cross there is a huge difference. ಶಿಲುಬೆಯ ಮುಂಚೆ ಶಿಲುಬೆಯ ನಂತರ ದೊಡ್ಡ ವ್ಯತ್ಯಾಸವಿದೆ. You know what happened on the cross? ಏನಾಗಿದೆ ಶಿಲುಬೆಯಲ್ಲಿ ಸಂಭವಿಸಿದ್ದು? You know what happened after the cross? ಶಿಲುಬೆಯ ಮುಂಚೆ ಏನಾಗಿದೆ ಸಂಭವಿಸಿದ್ದು? It is written in Colossians chapter 1 verse 22. ಅದು ಕೊಲೋಸಿ 1:22ರಲ್ಲಿ ಬರೆಯಲ್ಪಟ್ಟಿದೆ. In the body of his flesh. Look at the body of his flesh. ನೋಡಿ, ಇಲ್ಲಿ ನೋಡಿ, ಶಿಲುಬೆಯಲ್ಲಿರುವಂತ ದೈಹಿಕ ಶರೀರ. Look at the cross. ಎಲ್ಲರೂ ಶಿಲುಬೆಯನ್ನು ನೋಡಿ. The body of his flesh. This is the body of Jesus. ನೋಡಿ, ಇದು ಯೇಸುವಿನ ದೈಹಿಕವಾದ ಶರೀರ. In the body of his flesh. ನೋಡಿ, ಮಾಂಸ ಪೂರಿತವಾದ ಶರೀರ.
in his flesh. ಆತನ ದೇಹ When Jesus hanged on the cross, ಯೇಸು ಶಿಲುಬೆಯಲ್ಲಿ ಏರಿಸಲ್ಪಟ್ಟಾಗ, it is written in Colossians chapter 1 verse 22, ಒಂದು ಕೊಲೋಸಿ 1:22 ಬರೆಯಲ್ಪಟ್ಟಿದೆ, in the body of his flesh, ಆತನ ದೈಹಿಕ ಶರೀರ it is written through the death. ಮರಣದ ಮೂಲಕ. You read that in Kannada. ನೋಡಿ, ಯೇಸು ಕ್ರಿಸ್ತರ ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ, ದೈಹಿಕ ಮರಣದ ಫಲವಾಗಿ ನಿಮಗೂ ಯೇಸು ಕ್ರಿಸ್ತದ ಮರಣದ ಫಲವಾಗಿ ಯೇಸು through the death of Jesus on the cross. ಯೇಸುವಿನ ದೈಹಿಕ ಮರಣದ ಫಲವಾಗಿ What happened? ಏನಾಗಿದೆ ಸಂಭವಿಸಿದ್ದು? ಏನಾಗಿದೆ ಸಂಭವಿಸಿದ್ದು? What did happen? ಏನಾಗಿದೆ ಸಂಭವಿಸಿದ್ದು? It is written there. ನೋಡಿ, ಅಲ್ಲಿ ಬರೆಯಲ್ಪಟ್ಟಿದೆ. You keep on reading. Okay. ನಿಮಗೂ ನಿಮ್ಮನು ದೇವರಿಗೂ, ನಿಮಗೂ you are. ದೇವರಿಗೂ. Understand that first. ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳಿ. It was the body of Jesus, ಯೇಸುವಿನ ದೇಹದಲ್ಲಿ, but it was for you. ಅದು ನಿನಗಾಗಿ. Beneficiary is you. ನೋಡಿ, ಅದರ ಫಲ ಬರುವುದು ನಿನಗೆ. You are the one getting the benefit. ಅದರ ಫಲ ನಿನಗಾಗಿದೆ ಸಿಗುವುದು. It is the body of Jesus. ಇದು ಯೇಸುವಿನ ಶರೀರ. Normally if it is my body, then I will be the beneficiary. ನೋಡಿ, ಇದು ನನ್ನ ಶರೀರವಾಗಿದ್ರೆ ಅದರ ಫಲ ಬರುವುದು ನನಗೆ. If it is Anama's body, Anama will be the beneficiary. ಅದು ನನ್ನ ದೇಹವಾಗಿದ್ರೆ ಅದರ ಫಲ ಬರುವುದು ನನಗೆ. You are doing body, you will be the beneficiary. ನೋಡಿ, ನಿನ್ನ ದೇಹದಲ್ಲಿ ನೀನು ಏನ್ ನಂಬುತ್ತಿ ಅದರ ಫಲ ಬರುವುದು If Father ನಿನಗೆ. Joseph is doing something, he will be the beneficiary. ನೋಡಿ, ಗುರುಗಳಾದ ಜೋಸೆಫ್ ಗುರುಗಳು ಅವರ ದೇಹದಲ್ಲಿ ಬರುವ ಫಲ But ಅವರಿಗೆ. when Jesus did something in his body, ಆದರೆ ಯೇಸು ತನ್ನ ದೇಹದಲ್ಲಿ ಮಾಡಿರುವುದರ ಫಲ, it is written, you are the beneficiary. ಅದು ಬರೆಯಲ್ಪಟ್ಟಿದೆ. ಅದರ ಫಲ ಬರುವುದು You ನಿನಗೆ. are the one receiving the benefits. ಅದರ ಫಲವನ್ನು ಪಡೆಯುವುದು The ನೀನಾಗಿದ್ದೀ. benefits is after you only. ಅದರ ಫಲ ಬರುವುದು ನಿನಗೆ. Hallelujah. ಹಲ್ಲೆಲೂಯಾ. What is the benefit? ಏನಾಗಿದೆ ಅದರ ಫಲ? Read, keep on reading. ನಿಮಗೂ, ನಿಮ್ಮ ನೀನು ನೀವು ನಿಮಗೂ ದೇವರಿಗೂ, you are. ನಿಮಗೂ. You need to understand. When Jesus suffered in his flesh, ಯೇಸು ದೇಹದಲ್ಲಿ ಸಹಿಸಿದಾಗ your position changed. ನಿನ್ನ ಅವಸ್ಥೆ ಬದಲಾಯಿತು. You got a great shift. ನೀನು ದೊಡ್ಡದಾಗಿ ನಿನ್ನಲ್ಲಿ ಬದಲಾವಣೆ ಬರುತ್ತದೆ. Hallelujah. ಹಲ್ಲೆಲೂಯಾ. From where to where? ಎಲ್ಲಿಂದ ಎಲ್ಲಿಗೆ? Read. ನೋಡಿ, ನಿಮಗೂ ದೇವರಿಗೂ ಸಂಧಾನ ನಡೆದಿದೆ. Hallelujah. ಹಲ್ಲೆಲೂಯಾ. ನೀನು ದೇವರಿಗೆ ಸಂಧಾನ ನಡೆದಿದೆ. Hallelujah. Hallelujah. You became the children of God, sons of God and daughters of God. ನೀನು ದೇವರ ಮಕ್ಕಳಾಗುತ್ತಿ, ದೇವರ ಮಗನಾಗುತ್ತಿ, ದೇವರ ಮಗಳಾಗುತ್ತಿ. Hallelujah. Hallelujah. So what are you seeing on the cross? ಏನಾಗಿದೆ ಶಿಲುಬೆಯಲ್ಲಿ ನಾವು ಕಾಣುವುದು? I have seen Jesus is nailed. ಯೇಸುವಿನ ಕೈಯಲ್ಲಿ ಮೊಳೆ. I have seen his legs were nailed. ಯೇಸುವಿನ ಪಾದದಲ್ಲಿ ಮೊಳೆ. I have seen he was hanged on the cross. ಆತನು ಶಿಲುಬೆಯಲ್ಲಿ ನೇತಾಡುತ್ತಿದ್ದಾನೆ. He was brutally wounded. ಅವನು ಪೂರ್ಣವಾಗಿ ಗಾಯಗೊಂಡಿದ್ದಾನೆ. Bleeding was there. ರಕ್ತವು ಸೋರುತ್ತಿದೆ. He was suffering on the cross. ಆತನು ಶಿಲುಬೆಯಲ್ಲಿ ನರಳುತ್ತಿದ್ದಾನೆ. That is one side. ಅದು ಒಂದು ಬದಿ. In the other side of cross, ಶಿಲುಬೆಯ ಇನ್ನೊಂದು ಬದಿಯಲ್ಲಿ you are there. ನೀನು ಅಲ್ಲಿದ್ದಿ. I was there. ನಾನು ಅಲ್ಲಿದ್ದೇನೆ. Hallelujah. Hallelujah. You are not there as a stranger. ನೀನು ಅಪರಿಚಿತನಾಗಿ ಅಲ್ಲ ಇರುವುದು. You are there as a son. ನೀನು ಮಗನಾಗಿ ಅಲ್ಲಿದ್ದಿ. You are there as a daughter. ನೀನು ಮಗಳಾಗಿ ಅಲ್ಲಿದ್ದಿ. Hallelujah. 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 If you clearly understand Colossians chapter 1 verse 22,
ನೀನು ಕೊಲೋಸಿ 1:22 ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ you will dance today. ನೀನೆಂದು ಕುಣಿದಾಡುತ್ತಿ. Hallelujah. Hallelujah. That is what happened on the cross. ಏನಾಗಿದೆ ಶಿಲುಬೆಯಲ್ಲಿ ಸಂಭವಿಸಿದ್ದು? When Jesus died on the cross, ಯೇಸು ಶಿಲುಬೆಯಲ್ಲಿ ಮರಣಗೊಂಡಾಗ on his flesh, ಅವನ ದೇಹದಲ್ಲಿ, in his flesh, ಅವನ ದೇಹದಲ್ಲಿ he was receiving the suffering. ಆತನ ಸಂಕಷ್ಟವನ್ನು ಸ್ವೀಕರಿಸಿದಾಗ And it is written, with ಬರೆಯಲ್ಪಟ್ಟಿದೆ, the great labor pain, ಅವನ ದೇಹದಲ್ಲಿ ನೊಂದುಕೊಂಡಾಗ ಹೆರಿಗೆ ನೋವಿನಿಂದ with the ನರಳುವಾಗ great labor pain, ಹೆರಿಗೆ ನೋವು, he was giving birth to a generation. ಹೆರಿಗೆ ನೋವಿನಿಂದ ನರಳುವಾಗ ಇನ್ನೊಂದು ಪೀಳಿಗೆಗಾಗಿದೆ ಜನ್ಮ ಕೊಡುವುದು. Hallelujah. Hallelujah. On the cross, ಶಿಲುಬೆಯಲ್ಲಿ you can see a labor pain. ನೋಡಿ ಹೆರಿಗೆ ನೋವಾಗಿದೆ ಕಾಣುವುದು. Hallelujah. Hallelujah. There he was giving a birth ಅಲ್ಲಿ ಒಂದು ಜನ್ಮವನ್ನು to ಕೊಡುತ್ತಿದ್ದಾರೆ, a generation. ಒಂದು ಪೀಳಿಗೆಗೆ. Who is the generation? ಯಾರಾಗಿದೆ ಆ ಪೀಳಿಗೆ? That generation is here in Divine Prayer Center Thokkottu today. ಆ ಪೀಳಿಗೆ ಆಗಿದೆ ಇಂದು ಡಿವೈನ್ ಪ್ರೇಯರ್ ಸೆಂಟರ್ ನಲ್ಲಿ ಬಂದು ಕುಳಿತಿರುವ ನೀವು. Those who are watching me online, ಅವರಾಗಿದ್ದಾರೆ ಆನ್ಲೈನ್ ನಲ್ಲಿ ವಾಚ್ ಮಾಡುವವರು. you are the one, the result of the labor pain. ಅದಾಗಿದೆ ಹೆರಿಗೆ ನೋವಿನಿಂದ ಅನುಭವಿಸಿ ಬಂದಿರುವ ನೀನು. You are the result of the labor pain which is on the cross. ಶಿಲುಬೆಯಲ್ಲಿ ಹೆರಿಗೆ ನೋವು ಅನುಭವಿಸಿದ ಆತನಿಂದ ಬಂದಿರುವುದು ನೀನೇ. Sons and daughters. ಗಂಡಸರು ಹೆಂಗಸರು. Hallelujah. Hallelujah. Please read continuously. This verse is very powerful, very ನೋಡಿ, powerful. Colossians 1:22. ಕೊಲೋಸಿ 1:22. Yes, yes, yes. ಹೌದು. ಯೇಸು ಕ್ರಿಸ್ತರ ದೈಹಿಕ ದೈಹಿಕ ಮರಣದ ಫಲವಾಗಿ yes ನಿಮಗೂ ದೇವರಿಗೂ you are ಸಂಧಾನ ನಡೆದಿದೆ. yes, you became the sons and daughters. ನೀನು ಮಗನು ಮಗಳು ಆಗುತ್ತಿ. ಹೀಗೆ then ದೇವರು ನಿಮ್ಮನ್ನು ತಮ್ಮ ಸನ್ನಿಧಿಗೆ yes ಸೇರಿಸಿಕೊಳ್ಳಲು. hallelujah Hallelujah. ತಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಲು ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ ಮಾಡಿದ್ದಾರೆ. look at the cross. ಶಿಲುಬೆಯನ್ನು ನೋಡಿ. on the cross ಶಿಲುಬೆಯಲ್ಲಿ Jesus was presenting you. ಯೇಸು ಸ್ವಾಮಿ ನಿನ್ನ ಪರವಾಗಿ ನಿಂತಿದ್ದಾರೆ. We have seen Father is presented Jesus on the cross. ನೋಡಿ, ಪಿತನು ಯೇಸುವನ್ನು ಶಿಲುಬೆಯಲ್ಲಿ ಕೊಟ್ಟರು. But on the cross Jesus was presenting you. ಆದರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಿನ್ನ ಪರವಾಗಿ How he was presenting you? ಹೇಗೆ ಆತನು ನಿನ್ನ ಪರವಾಗಿ ನಿಂತಿರುವುದು? Blameless. ರಕ್ತವಿಲ್ಲದೆ. Blameless. ನೋಡಿ, ದೋಷರಹಿತನಾಗಿ. Hallelujah. Hallelujah. It is written, no? ಇಲ್ಲಿ ಬರೆಯಲ್ಪಟ್ಟಿದೆ ದೋಷರಹಿತನಾಗಿ. How it is in Kannada? Dosha Rahita. Hallelujah. Hallelujah. Turn to your neighbor and say, you are Dosha Rahita. ಆಚೆ ಈಚೆ ಕುಳಿತಿರುವವರ ಕೈ ಹಿಡಿದು ಹೇಳಿ, ನೀನು ದೋಷರಹಿತನು ಹೇಳಿ. Hallelujah. 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 You are blameless. ನೀನು ದೋಷರಹಿತನು ಹೇಳಿ. You are blameless. ನೀನು ದೋಷರಹಿತನು. You are blameless. ನೀನು ದೋಷರಹಿತಳು. Hold someone's hand and say, you are blameless. ನೋಡಿ, ಆಚೆ ಈಚೆ ಕುಳಿತಿರೋರ ಕೈ ಹಿಡಿದು ಹೇಳಿ, ನೀನು ದೋಷ ಹಿಡಿದು ಹೇಳಿ, ನೀನು ದೋಷರಹಿತಳು. You are blameless. ನೀನು ದೋಷರಹಿತನು ಹೇಳಿ. ಆಚೆ ಈಚೆ ಕುಳಿತಿರೋರ ಕೈ ಹಿಡಿದು Hallelujah. 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 On the cross, you know what happened? ಶಿಲುಬೆಯಲ್ಲಿ ಏನಾಗಿದೆ ಸಂಭವಿಸಿರುವುದು? All your blame ನಿನ್ನ ಎಲ್ಲ ದೋಷಗಳು is removed. ಅಲ್ಲ ತೆಗೆಯಲ್ಪಟ್ಟಿದೆ. Hallelujah. Hallelujah. All your blame. ನಿನ್ನ ಎಲ್ಲ ದೋಷಗಳು. You will be saying, oh, this verse is for me. I'm under the blame throughout my life. ನನ್ನ ಜೀವನವಿಡೀ ಅಯ್ಯೋ ದೋಷ ಪೂರಿತವಾಗಿದೆ, ದೋಷ ತುಂಬಿದೆ ಅಂತ ನರಳುತ್ತಾ ಇದ್ದೀಯಾ? You don't know what happened on the cross. ನಿನಗೆ ಗೊತ್ತಾ ಶಿಲುಬೆಯಲ್ಲಿ ಏನಾಗಿದೆ ಸಂಭವಿಸಿದೆ? When I'm lifting the cross, you have to stretch your right hand towards the cross and say, I am blameless. ನೋಡಿ, ನಾನು ಶಿಲುಬೆಯನ್ನು ಎತ್ತಿ ಹಿಡಿಯುವಾಗ ಎಲ್ಲರೂ ಬಲಗೈಯನ್ನು ಶಿಲುಬೆಯ ಕಡೆಗೆ ಎತ್ತಿ ಹಿಡಿದು ಹೇಳಿ, ನಾನು ದೋಷರಹಿತನು ಹೇಳಿ.
ಗಟ್ಟಿಯಾಗಿ ಹೇಳಿ, ಇನ್ನೂ ಜೋರಾಗಿ. Wait. When I lift the cross, you have to say, I am blameless. ನಾನು ಶಿಲುಬೆಯನ್ನು ಎತ್ತಿ ಹಿಡಿಯುವಾಗಲೇ ಎಲ್ಲರೂ ಗಟ್ಟಿಯಾಗಿ ಹೇಳ್ಬೇಕು, ನಾನು ದೋಷರಹಿತನು. Get ready. Ready 1, 2, 3. Hallelujah. 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 So this is powerful. Say that again and again. ಪುನಃ ಹೇಳಿ, ಇದು ಶಕ್ತಿಯುತವಾದದ್ದು. Here we go. 1, 2, 3. Hallelujah. Hallelujah. Everyone, those who are sitting outside, let me hear a sound. ಹೊರಗಡೆ ಕುಳಿತಿರುವವರೇ ನೀವೆಲ್ಲರೂ ಸೇರಿ ಹೇಳಿ, I'm lifting the cross for you. ನಾನು ನಿಮಗೋಸ್ಕರ ಶಿಲುಬೆಯನ್ನು ಎತ್ತಿ ಹಿಡಿದಿದ್ದೇನೆ. ಹೇಳಿ, ನಾನು ದೋಷರಹಿತನು. Those who ಹೇಳಿ, are sitting in the stage, ಸ್ಟೇಜ್ ಅಲ್ಲಿ ಕುಳಿತಿರುವವರೇ, I'm giving you a chance. ನಿಮಗೆ ಒಂದು ಚಾನ್ಸ್ I'm giving you a ಕೊಡ್ತಿದ್ದೇನೆ. chance. ನಿನಗೊಂದು ಚಾನ್ಸ್. I am blameless. ನಾನು ದೋಷರಹಿತನು. Hallelujah. Hallelujah. I'm giving you a chance. ನಿಮಗೊಂದು ಚಾನ್ಸ್ ಕೊಡ್ತಿದ್ದೇನೆ. I'm giving you a chance. ನಿಮಗೊಂದು ಚಾನ್ಸ್ ಕೊಡ್ತಿದ್ದೇನೆ. Those who are sitting in my left side, ನನ್ನ ಎಡಬದಿಯಲ್ಲಿ ಕುಳಿತಿರುವವರೇ, hey, not good. ಅಯ್ಯೋ ಗಟ್ಟಿ ಹೇಳಿ. Now you are hearing from the right side. Okay, here we go. 1, 2, 3. Wow. Hallelujah. 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 Here we go. Not that good. Here we go. Hallelujah. 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 Every time when you make the cross, ಯಾವಾಗಲೂ ನಾವು ಶಿಲುಬೆಯ ಗುರುತನ್ನು ಹಾಕುತ್ತೇವೋ, you are saying, Nanu dosha rehitaru. Nanu dosha. ರಹಿತನು, ರಹಿತಳು. Nanu ದೋಷ dosha. ರಹಿತಳು. Nanu dosha rehitaru. Do it and say. ನೋಡಿ, ಶಿಲುಬೆಯ ಗುರುತನ್ನು ಹಾಕುತ್ತ ಹೇಳಿ, ನಾನು ದೋಷರಹಿತನು. Dosha rehitaru. ನಾನು ದೋಷರಹಿತಳು. Not from right to left, left to right. ನೋಡಿ, What are you doing? ಏನ್ ಮಾಡ್ತಾ ಇದ್ದೀರಾ? ಶಿಲುಬೆ ಗುರುತು ಹೇಗೆ ಆಗ್ತಾ ಇದ್ದೀರಾ? Nanu dosha. Come on. ಹೇಳಿ, ನಾನು ದೋಷರಹಿತನು. Say that. ಹೇಳಿ. Nanu ದೋಷರಹಿತನು. dosha ರಹಿತನು. Now you will say this. ನಾವೀಗ ಹೇಳುವಾಗ, But tomorrow, ನಾಳೆ, if you are hearing someone is doing witchcraft against you, ನೋಡಿ, ನಾಳೆ ಯಾರಾದ್ರೂ ನನಗೆದುರು ಮಾಟ ಮಂತ್ರ ಮಾಡಿದಾರಂತ ಕೇಳಿಸಿಕೊಂಡ್ರೆ, you will say, ನೀವ್ ಹೇಳ್ಬೇಕು, ನಾನು ದೋಷರಹಿತನು ನಾನು ಅಲ್ಲ. ದೋಷರಹಿತನ್ ಅಲ್ಲ. Somebody is doing witchcraft against me. ನೋಡಿ, ಯಾರು ನನಗೆದುರಾಗಿ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಅವಾಗ ಏನ್ ಹೇಳ್ತೀರಾ? Hallelujah. 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 Are babu, go and do whatever you want to do. ಅಯ್ಯೋ, ನೀನ್ ಏನ್ ಮಾಡ್ಬೇಕಿದ್ದೀಯೋ ಹೋಗಿ ಮಾಡು. Any craft, any witchcraft or any craft you do. ಯಾವ ಮಾಟ ಮಂತ್ರ ಏನ್ ಬೇಕಿದ್ರು ನೀನು ಮಾಡು. ನಾನು ದೋಷ ರಹಿತನು. ನಾನು ದೋಷ ರಹಿತಳು. ನಾನು ದೋಷ. ಹೇಳಿ. ದೋಷ ಅಲ್ಲ. ದೋಷೆ ಅಲ್ಲ. ದೋಷ. Hallelujah. Hallelujah. I am blameless. ನಾನು ದೋಷರಹಿತನು. I am blameless. ನಾನು ದೋಷರಹಿತಳು. Come on, somebody get up and shout it. ಎದ್ದು ನಿಂತು ಗಟ್ಟಿಯಾಗಿ ಹೇಳಿ. Shout it. ಜೋರಾಗಿ ಹೇಳಿ, ನಾನು ದೋಷರಹಿತನು. ಗಟ್ಟಿಯಾಗಿ. ನಾನು ದೋಷ ರಹಿತನು. ನಾನು ದೋಷ ರಹಿತಳು. ಹೇಳಿ ಜೋರಾಗಿ. ನಾನು ದೋಷ ರಹಿತನು. I am blameless. ನಾನು ದೋಷರಹಿತಳು. I am blameless. ನಾನು ದೋಷರಹಿತನು. I am blameless. ನಾನು ದೋಷರಹಿತಳು. Everybody praise the Lord. Hallelujah. 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 ಜೋರಾಗಿ ಸ್ತುತಿಸಿರಿ, ಕೈ ಎತ್ತಿ ಪ್ರಾರ್ಥಿಸಿ. ಶಿವೆ ಬಾಯಿ ತೆರೆದು ಜೋರಾಗಿ ಕರೀರಿ. ಶಿವೆ Every effect of witchcraft, ಮಾಟ ಮಂತ್ರದ ಎಲ್ಲ ಶಕ್ತಿಗಳು, every fear of witchcraft, ಎಲ್ಲ ಮಾಟ ಮಂತ್ರದ ಭಯಗಳು, every fear of sickness, ಎಲ್ಲ ರೋಗದ ಭಯವು,
ಈಗ ಎಲ್ಲ ಬಿಟ್ಟು ಹೋಗೋ ಸಮಯ. ಶಿವೆ, ಶಿವೆ, ಶಿವೆ. ಎಲ್ಲರೂ ಜೋರಾಗಿ ಜೋರಾಗಿ ಶಿವೆ, 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 ಶಿವೆ. You are blameless. 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 ಮೂಲಕ ಶಿಲುಬೆಯ ಮೂಲಕ ಶಿಲುಬೆಯ ಮೂಲಕ ಶಿಲುಬೆಯ ಮೂಲಕ ಶಿಲುಬೆಯ ಮೂಲಕ ದೋಬೆಯ ಮೂಲಕ ದೋಬೆಯ ಮೂಲಕ ದೋಬೆಯ ಮೂಲಕ ದೋಷ 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 ರೈಕ 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 ರೈಕ ರೈಕಿತನು 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 ಗೀತನು 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 Call upon ತನು call upon ತನು call upon ತನು call upon ತನು call upon call upon the call upon the call upon the name call upon the name call upon the name call upon the name of 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 Jesus upon the name of Jesus upon the name of Jesus upon the name of Jesus. ಎಲ್ಲರೂ ಯೇಸುವೇ ಎಂದು ಕೂಗಿ ಕರೀರಿ. ಯೇಸುವೇ ಯೇಸುವೇ ಯಾರು ನಿಲ್ಲಿಸಬೇಡಿ. ಎಲ್ಲರೂ ಯೇಸುವೇ 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 ಬಾಯಿ ತೆರೆದು ಹೊರಗಡೆ He ನಿಂತಿರುವವರೇ was presenting you ಯೇಸುವೆ ಇಲ್ಲಿ ಬಂದಿದ್ದಾರೆ ದೋಷರಹಿತನಾಗಿಸಲು. do not accept any blame from anyone. ನೋಡಿ ಅಂಗೀಕರಿಸಬೇಡಿ ಯಾವುದೇ ರೀತಿಯ ಮಾಟ ಮಂತ್ರ ಯಾರಿಗಾಗಿ ಮಾಡಿದ್ದಾರೆ ಎಂದು. Devil will blame you. ಪಿಶಾಚಿ ನಿನಗೆ ಹೇಳುತ್ತಾನೆ, Your enemy will blame you. ನಿನ್ನ ಶತ್ರು ನಿನಗಾಗಿ ಮಾಡಿದ್ದಾರೆ. Sometimes your friends will blame you. ಅಥವಾ ನಿನ್ನ ಗೆಳೆಯರು ನಿನಗೆ Maybe ಎದುರು your ಮಾಡಿದ್ದಾರೆ. mother is blaming you. ನಿನ್ನ ಅಮ್ಮ ನಿನಗೆ ಎದುರು ಮಾಟ Maybe your ಮಂತ್ರ ಮಾಡಿದ್ದಾರೆ. mother-in-law is blaming you. ನಿನ್ನ ಅತ್ತೆ ಮಾವ ಮಾಟ ಮಂತ್ರ Maybe they're ಮಾಡಿದ್ದಾರೆ. saying your future is not good, you are not good. ನಿನ್ನ ಭವಿಷ್ಯ ಸರಿ ಇರುವುದಿಲ್ಲ, ನೀನು ಸರಿಯಾಗುವುದಿಲ್ಲ, You are short-tempered. ನೀನು ತುಂಬಾ ಕೋಪಗ್ರಸ್ತಳಾಗಿದ್ದಿ. Hallelujah. ಹಲ್ಲೆಲೂಯಾ. You are not good. ನೀನು ಒಳ್ಳೆಯವಳಲ್ಲ. They will blame you one after another. ಅವರು ಈ ರೀತಿ ಒಂದರ ನಂತರ ಒಂದಾಗಿ ನಿನಗೆ ಹೇಳ್ತಾ But you ಇರ್ತಾರೆ. have to say, ಆದರೆ ನೀನು ಹೇಳಬೇಕು, I am blameless. ನಾನು ದೋಷರಹಿತನು. Come on, give a wonderful hand to ಎಲ್ಲರೂ Jesus. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ Wonderful ತಟ್ಟುತ್ತಾ hand to Jesus. ಜೋರಾಗಿ ಚಪ್ಪಾಳೆ ತಟ್ಟಿ ಯೇಸುವೇ 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 ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಚಪ್ಪಾಳೆ ತಟ್ಟಿ ನಾನು ದೋಷರಹಿತನು, ನಾನು ದೋಷರಹಿತಳು, ನಾನು ದೋಷರಹಿತನು. Lord, I pray from every areas of their life, ಯೇಸುವೇ ಇವರ you remove the ಜೀವನದ blame what they are feeling today. ಎಲ್ಲ ರೀತಿಯ ದೋಷಗಳನ್ನು ಇವರು ಅನುಭವಿಸುತ್ತಿರುವುದನ್ನು ನೀಗಿಸಿ ಸ್ವಾಮಿ. ಶಿವೇ ಶಿವೇ ಸಂಭಾವ್ಯಗಳಲ್ಲಿ 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 ಸಂಭವಿಸಗಳಲ್ಲಿ ಸಂಭವಿಸಗಳಲ್ಲಿ ಸಂಭವಿಸ 16 years 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 ಅಧೀನವಿಲ್ಲದೆ ಕಾರಣವಿಲ್ಲದೆ 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 ವಿಲ್ಲದೆ 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 Blame on me. 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 On me. ನಾನು Me. ನಾನು Me. ನಾನು 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 ಎಲ್ಲ 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 ದೋಷ ಎಲ್ಲ ದೋಷ ಎಲ್ಲ ದೋಷ ಎಲ್ಲ ದೋಷ ಎಲ್ಲ ದೋಷವನ್ನು ಎಲ್ಲ ದೋಷವನ್ನು ಎಲ್ಲ ದೋಷವನ್ನು ಎಲ್ಲ ದೋಷವನ್ನು ಹೊತ್ತು ದೋಷವನ್ನು ಹೊತ್ತು ದೋಷವನ್ನು ಹೊತ್ತು ದೋಷವನ್ನು ಹೊತ್ತು ದೋಷವನ್ನು ಹೊತ್ತುಕೊಂಡು ದೋಷವನ್ನು ಹೊತ್ತುಕೊಂಡು ಹೊತ್ತುಕೊಂಡಿದ್ದವನು 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 ಹೊತ್ತುಕೊಂಡಿದ್ದೆ 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 I'm not doing
not doing anything. I'm not doing anything. I'm not doing anything. I'm not doing anything. Not doing anything. Not doing anything. Doing anything. Doing anything. Doing anything wrong. Doing anything wrong. 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 Blame is coming on me. Shame is coming on me. I need a deliverance from it. Yes. Right now. Jesus is setting you free. Jesus is setting you free. Power of the Lord is setting you free. Touch. It's a great deliverance for the sister. Completely Jesus is setting her free. Many people are receiving feeling. Unwanted blames. Unwanted blames. All together will turn for my bad. All together. Ask her who else is attending meeting from her family. The son is attending meeting. ಸಂದೇಶ್ ನಿಮ್ಮ ಮಗ ಬಂದಿದ್ದಾರಾ? He is also receiving healing. ಅವನಿಗೂ ಸೌಖ್ಯ ಸಿಗ್ತಾ. ಇವರ ಮಗ ಯಾರು? ಸಂದೇಶ್. Sandesh, you come. ನೀನ್ ಬಾಪ. Power of Jesus. ಯೇಸುವಿನ ಶಕ್ತಿ. ಅವನ ಸೌಖ್ಯ ಪಡೆಯುತ್ತಾ ಇದೆ. The tummy is receiving healing. ಅವನ ಹೊಟ್ಟೆಯಲ್ಲಿ ಸೌಖ್ಯ ಬರುತ್ತಾ ಇದೆ. Sanamalom tere bom shile gomo Shanama kantira bom tila kuri Saragana kozila kantira shivu Shulamola hozila bom shile gili Shirigolom dhara sindila robo Shirigala bentira sindila robi Receive! ಸೌಖ್ಯವನ್ನು ಪಡೆದಕು. Receive healing. ಸೌಖ್ಯ ಸ್ವೀಕರಿಸು. Hold it. Sarvanan zain tele rom tera moli Sargaba ho zele re tera moli. Look at the deliverance. Jesus is setting him free. Great feeling, mane. You are receiving the touch of God. ನೀನು ದೇವರ ಸ್ಪರ್ಶನೆಯನ್ನು ಪಡೆದುಕೊಂಡಿದ್ದೀಯ ಮಗನೇ. The son is fully delivered. ಆ ಮಗನಿಗೆ ಪೂರ್ಣವಾಗಿ ಬಿಡುಗಡೆ ಬಂದಿದೆ. All the blames. ಅವನ ನಿಮ್ಮ From the age of 7. 7 ವಯಸ್ಸಿನಿಂದ blames ದೋಷಗಳು ಬರ್ತಾ ಇದೆ 7 ವಯಸ್ಸಿನಿಂದ ಹಿಡಿದು. But today, ಆದ್ರೆ ಇಂದು
Jesus is setting his son free. ಯೇಸು ಈ ಮಗನನ್ನು ಸ್ವಾತಂತ್ರ್ಯಗೊಳಿಸಿದ್ದಾರೆ. Saravaram Vinzelam Pomzela Vedi, Shabanale Rinzelam Pomzela Vedi, Shagalatiri Tiri Kodela Medi, Shaganale Rintiri Kominaredi. Yeshua! ಯೇಸುವೇ, ಎಲ್ಲರೂ ಕರೀರಿ ಯೇಸುವೇ, ಕರೀರಿ ಕರೀರಿ ಯೇಸುವೇ ಎಂದು ಕರೀರಿ ಎಲ್ಲರೂ. ಯೇಸುವೇ, ಎಲ್ಲರೂ ಕೂಗಿ ಕರೀರಿ ಯೇಸುವೇ. Yes, many people are receiving healing at a time. ನೋಡಿ, ಈ ಸಮಯದಲ್ಲಿ ಅನೇಕರಿಗೆ ಸೌಖ್ಯ On the ಬರ್ತಾ ಇದೆ. cross, I am blameless. ಶಿಲುಬೆಯಿಂದ ನಾನು ದೋಷರಹಿತನು. 100 times you have to say that. 100 ಸಲ ಪುನಃ ಹೇಳಿ. On the cross, I am blameless. ಶಿಲುಬೆಯಿಂದ ನಾನು ದೋಷರಹಿತನು ಹೇಳಿ He ಹೇಳಿ. has removed and blotted out ನನ್ನನ್ನು ಪೂರ್ಣವಾಗಿ ಅದರಿಂದ all ಬಿಡುಗಡೆಗೊಳಿಸಿದ್ದಾರೆ. my blames. ನನ್ನ ಎಲ್ಲ ದೋಷಗಳು, Blames in the marriage. ಮದುವೆಯ ಅಡಚಣೆ, Blames in the marriage. ಮದುವೆಯ ದೋಷ, Blames in the family life. ಕುಟುಂಬ ಜೀವನದ ದೋಷ, Blames in the husband and wife life. ನನ್ನ ಹೆಂಡತಿಯ ಜೀವನದ ದೋಷ, Blames with the place where you work. ನಾನು ಎಲ್ಲಿ ಕೆಲಸ ಮಾಡ್ತೇನೆ ಅಲ್ಲಿಯ Blames ದೋಷ, among children. ನನ್ನ ಮಕ್ಕಳ ದೋಷ Relief ಬಿಟ್ಟು ಹೋಗಲಿ. through the power of the cross. ಶಿಲುಬೆಯ ಶಕ್ತಿಯಿಂದ I command the blames to be. ನಾನು ಆ ದೋಷಕ್ಕೆ ಆಜ್ಞಾಪಿಸುತ್ತಿದ್ದೇನೆ. Sampramaliyantiya. ಶಿವೆ 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 ಶಿವೆ. ಕೈ ಉಯರ್ತಿ ಚರ್ತಡಿಸು. ಎಲ್ಲರೂ ಕೈಗಳನ್ನು ಮೇಲಕ್ಕೆತ್ತಿ ಚಪ್ಪಾಳೆ ತಟ್ಟುತ್ತಾ. Zanamalum tila kambarimbileti Shamala kontira velkamani aro Shavanavirin tila kambasiro huli Shavanadilan tira komalitaneti Shagaladu dum tila kombadli tanari Shagalodirin shala kamba tila robi Shagalabidom tila sinamuri are Shagalodiron tila Get in. ಸ್ವೀಕರಿಸಿ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಅದನ್ನು ಸ್ವೀಕರಿಸಿ. Sanavilam tiro kuminalari Savanoritin tira kambalinturuti Shavanadilun tira kanda siremedi Shavanadilan tira kanda tira rupi. Come on! ಹೊರಗಡೆ ಬಾ. Many are receiving healing. ಇಲ್ಲಿ ಅನೇಕರಿಗೆ ಸೌಖ್ಯ ಸಿಗುತ್ತಾ ಇದೆ. The glory of the Lord. ದೇವರ The sister. ಮಹಿಮೆ ಆ ಸಹೋದರಿಗೆ The sister ನೋಡಿ, ಅವಳಿಗೆ ಆ is ಸಹೋದರಿಗೆ receiving healing touch. ಅವಳಿಗೆ ಸೌಖ್ಯದ ಸ್ಪರ್ಶನ ಸಿಗ್ತಾ ಇದೆ. Call her. ಅವಳನ್ನು ಕರೀರಿ. ಆ She is ಸಹೋದರಿ ಅವಳು receiving healing. ನಿನಗೆ ಈಗ Jesus ಸೌಖ್ಯ is ಸಿಗ್ತದೆ. setting you free. ಯೇಸು ನಿನ್ನನ್ನು Bring her, ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. ಅವಳನ್ನು ಈಚೆ ತನ್ನಿ. Receive your miracle, sister. ನಿನ್ನ ಅದ್ಭುತವನ್ನು ಸ್ವೀಕರಿಸು ಮಗಳೇ.
receiving healing. ಅವಳ ಸೌಖ್ಯವನ್ನು ಪಡೆಯುತ್ತಾ Jesus is changing your life. ಯೇಸು ನಿನ್ನ ಜೀವನ ಬದಲಾಯಿಸುತ್ತಿದ್ದಾರೆ. Jesus is oh, many are receiving the touch of God. ನೋಡಿ ದೇವರ ಸ್ಪರ್ಶನಲ್ಲಿ ಅನೇಕರಿಗೆ ಸಿಗ್ತಾ ಇದೆ. Today is the last day. ಇಂದು ಕೊನೆಯ ದಿನ For your blame. ನಿನ್ನ ದೋಷಗಳಿಗೆ. That shame is enough. ಆ ನಾಚಿಕೆ ಸಾಕು. No one can blame you. ಯಾರಿಗೂ ನಿನಗೆ ದೋಷ ಮಾಡ್ಲಿಕ್ಕೆ ಆಗುವುದಿಲ್ಲ. How long you suffer this? ಎಷ್ಟು ಕಾಲ ಇದರಿಂದ ನರಳುತ್ತಿರುತ್ತೀಯ. Rebuke it today. ಇಂದು ಬಿಡುಗಡೆ ಒಂದು. Cast out it today. ಇಂದು ಅದನ್ನು ಹೊರಗಾಟು. Speak to it today. ಅದನ್ನು ತೊಲಗಿಸು ಇಂದು. Enough is enough. ಅಷ್ಟು ಕಾಲ ನರಳಿದ್ದು ಸಾಕು. Enough is enough. ಸಾಕು ಸಾಕು. Enough is enough. ನೀನು ನರಳಿದ್ದು ಸಾಕು. Command the blame ಆ ದೋಷಕ್ಕೆ to go away ಆಜ್ಞಾಪಿಸು. from you. ಬಿಟ್ಟು ಹೋಗ್ಲಿಕ್ಕಾಗಿ ಆಜ್ಞಾಪಿಸು. Oh, look at the sister. ಈ ಸಹೋದರಿಯನ್ನು ನೋಡಿ. Look at the sister. ಈ ಸಹೋದರಿಯನ್ನು ನೋಡಿ. 12 years. 12 ವರ್ಷಗಳಿಂದ All the blames. ಎಲ್ಲ ರೀತಿಯ ದೋಷಗಳು. Suffer. ನರಳಿ ಸಾಕಾಯಿತು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Just look at it. ಅವಳ ಎದೆಯಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ. Deep breath. Deep breath. Deep breath. ನೋಡಿ ಉಸಿರು ಆಳವಾಗಿ ಒಮ್ಮೆ ಬಿಸಿರು. Bring her. ಅವಳನ್ನು ಈಚೆ ತನ್ನಿ. Bring her. Many are receiving healing. ಇಲ್ಲಿ ಅನೇಕರಿಗೆ ಸೌಖ್ಯ ಸಿಗ್ತದೆ. Spirit of asthma is leaving. ಆಸ್ತಮ ರೋಗದ ಶಕ್ತಿ ಅವಳಿಂದ ಬಿಟ್ಟು ಹೋಗ್ತಾ ಇದೆ. Asthma is leaving. ಆಸ್ತಮ ರೋಗ ಬಿಟ್ಟು ಹೋಗ್ತಾ ಇದೆ. Saravara zem tela bomb tela koru Shabaladi zem tela kamba zela kori Shabaladi kam tela kushamana zelu Shabaladi long tela kamba zela kori Kamanala zelu kamalo tere thi Oh! Ah! Say bye-bye. ಎಲ್ಲರೂ ಬಾಯ್ ಬಾಯ್ ಹೇಳಿ. ಪಿಶಾಚಿಗೆ ಹೇಳಿ Bye-bye. ಹೇಳಿ. ಬಾಯ್ ಬಾಯ್ ಹೇಳಿ. Bye-bye. ಬಾಯ್ ಬಾಯ್. Bye-bye. ಬಾಯ್ ಬಾಯ್. Bye-bye. Bye-bye. ಹೇಳಿ ಬಾಯ್ ಬಾಯ್. Bye-bye. ಎಲ್ಲರೂ ಹೇಳಿ ಬಾಯ್ ಬಾಯ್ ಹೇಳಿ. ಪಿಶಾಚಿ ಬಿಟ್ಟು ಹೋಗ್ಲಿ. Shabanadal Kovira Zidal Kovariti Shagaladoro Tira Komba Zila Modi Kabanadala Zira Kamal Tira Moli Shaganadili Tira Kamal Kara Zino The joy of the Lord is falling. ನೋಡಿ ದೇವರ ಸಂತೋಷದ ಶಕ್ತಿ ಚಲಿಸುತ್ತಿದೆ. You rejoice in the Lord, you will be free. ನೋಡಿ ದೇವರಲ್ಲಿ ಸಂತೋಷಿಸು. ದೇವರು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Those who are not able to walk, ನಡೆಯಲು ಕಷ್ಟ ಇದ್ದವರು, those who are not able to walk, ನಡೆಯಲಿಕ್ಕಾಗದೆ ಇರುವವರೇ, get up and walk. ಎದ್ದು ನಡೆಯಿರಿ. Get up and walk. ನಡೆಯಲಿಕ್ಕಾಗದೆ ಇರುವವರು ಎದ್ದು ನಡೆಯಿರಿ. Get up and walk. ಎದ್ದು ನಡೆಯು. Walk. ನಡೆಯು. Walk. ನಡೆಯಿರಿ. ನಡೆಯು. ಓಡಿ ನಡೆಯು. ಆ ಕಾಲು ಬಿಟ್ಟು ನಡೆಯು. Walk freely. ಫ್ರೀಯಾಗಿ ನಡೆಯು. ಕಾಲು ಬೇಡ. Walk freely. ನಡೆಯಲಿಕ್ಕೆ ಆಗ್ತಾ ಇದ್ದಾರೆ. ನಡೆಯಿರಿ. Walk freely. ಫ್ರೀಯಾಗಿ ನಡೆಯು. Walk freely. Walk freely. ಫ್ರೀಯಾಗಿ ನಡೆಯು. Walk freely. ಫ್ರೀಯಾಗಿ ನಡೆಯು. Walk freely. ಫ್ರೀಯಾಗಿ Walk ನಡೆಯು. freely. Get up. ಎದ್ದು ನಡೆಯು. Walk. ಎದ್ದು ನಡೆಯು. Balim tura kambal ki paradala sain tela kumba sire dali shurum tela kumba sire beli shavanari kil kuram bandal tera sare shavanale tero ma single ture meli
Many healings are coming out. ನೋಡಿ, Oh, ತುಂಬಾ ಸೌಖ್ಯಗಳೀಗ ಸಂಭವಿಸುತ್ತಿದೆ. the mother who came in the wheelchair is walking. ಈ ವೀಲ್ ಚೇರ್ ನಲ್ಲಿ ಬಂದಿರುವಂತ ಈ ತಾಯಿ ಈಗ ನಡೆಯುತ್ತಿದ್ದಾಳೆ. Power of the Lord is moving. Come on, everybody. ದೇವರ ಶಕ್ತಿ ಇಲ್ಲಿ ಚಲಿಸುತ್ತಾ ಇದೆ. You sing this. You sing this. ನೀವು ಈ ಗೀತೆಯನ್ನು ಆಡುವಾಗ God is doing miracles. ದೇವರು ಅದ್ಭುತವನ್ನು ಮಾಡುತ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಈ ಗೀತೆ ಆಡುವಾಗ ದೇವರು ನಿಮ್ಮಲ್ಲಿ ಅದ್ಭುತ ಮಾಡುತ್ತಾರೆ. Rejoice in the Lord. ದೇವರಲ್ಲಿ ಸಂತೋಷಿಸು. You rejoice in the Lord. ದೇವರಲ್ಲಿ ಸಂತೋಷಿಸು. Things are changing. ನಿನ್ನ ಜೀವನ ಬದಲಾಗ್ತದೆ. Things are changing. ನಿನ್ನ ದೋಷಗಳು ಬಿಟ್ಟು ಹೋಗ್ತದೆ. Believe. Believe. ನಂಬಿರಿ. You are getting strength now. ನೀನೀಗ ಶಕ್ತಿಯನ್ನು Walk ಪಡೆಯುತ್ತೀರಿ. freely. ಫ್ರೀಯಾಗಿ ನಡೆಯು. You are in the presence of the Lord. ದೇವರ ಸಾನ್ನಿಧ್ಯದಲ್ಲಿ ನೀನಿದ್ದೀ. People are walking. ಶಿವೇ. Shabanaram bin dila kandal kauramoli. Shabanale kin toro shambal karaseri. Shuruluru malin terakuru. Shabanoli rin talar hindalantareri. It's a big healing. ಎಲ್ಲಿನ ಗಮನಿಸಿ ದೊಡ್ಡ ಸೌಖ್ಯವಾಗಿದೆ. It's a total deliverance for the sister. ಈ ಸಹೋದರಿಗೆ ಪೂರ್ಣವಾಗಿ ಬಿಡುಗಡೆ ಬರ್ತಾ ಇದೆ. Now, ಈಗ volunteers be ready here and there. ಇಲ್ಲಿ ಸ್ವಯಂ ಸೇವಕರು ಇಲ್ಲಿ ಅಲ್ಲಿ ಎಲ್ಲ ರೆಡಿ ಆಗಿರಿ. 20 people will be under the power of the Holy Spirit right now. ನೋಡಿ 20 ಮಂದಿಗೆ ಈಗ ಪವಿತ್ರಾತ್ಮರ ಶಕ್ತಿ ಬಿಡುಗಡೆ Instant ಕೊಡ್ತದೆ. healing for 20 people. 20 ಮಂದಿಗೆ ಈಗ ಸೌಖ್ಯ ಸಿಗ್ತದೆ. Instant healing. ಪೂರ್ಣವಾಗಿ ಸೌಖ್ಯ. Instant healing. ನೋಡಿ 20 ಮಂದಿಗೆ ಈಗ ಇಲ್ಲಿ ಈಗ ಸೌಖ್ಯ ಸಿಗ್ತದೆ. 20 people are off. Their hearts are prepared. ನೀವು Their hearts are prepared. ಅವರ ಕೈಗಳು ರೆಡಿ. Their hearts are prepared to receive Jesus. ಯೇಸುವನ್ನು ಸ್ವೀಕರಿಸಲಿಕ್ಕಾಗಿ ಹೃದಯವನ್ನು ಸಿದ್ಧಗೊಳಿಸಿ. Their hearts are ready to prepare Jesus. ಯೇಸುವನ್ನು ಸ್ವೀಕರಿಸಲು ನಿಮ್ಮ ಹೃದಯವನ್ನು ಸಿದ್ಧಗೊಳಿಸಿ. 20 people. 20 ಮಂದಿಗೆ ಈಗ In ಸೌಖ್ಯ. the name of Jesus. ಯೇಸುವಿನ ನಾಮದಲ್ಲಿ. Oh, the anointing of God is spreading from place to other place. One place to other place, the anointing of the Lord is spreading. ಕಡೆಯಿಂದ ಇನ್ನೊಂದು ಕಡೆಗೆ ದೇವರ ಶಕ್ತಿ ಈಗ ಚಲಿಸುತ್ತಿದೆ. Yes. The time has come. ಈಗ ಸಮಯ ಬಂದಿದೆ. All the blames, ಎಲ್ಲ ರೀತಿಯ ದೋಷ, all the claims, ಎಲ್ಲ ರೀತಿಯ all ಬಂಧನಗಳು, the shames ಎಲ್ಲ ರೀತಿಯ ನಾಚಿಕೆಗಳು blotted out on the cross, ಈ ಶಿಲುಬೆಯಲ್ಲಿ ಬಿಡುಗಡೆ ಪಡೆದಿದೆ. wiped it out of the cross, ಶಿಲುಬೆಯಿಂದ ತೊಳೆಯಲ್ಪಡುತ್ತಿದೆ. removed out of the cross, ಶಿಲುಬೆಯಿಂದ ಬಿಡುಗಡೆ ಬರುತ್ತಾ ಇದೆ. removed out the cross. ಶಿಲುಬೆಯಿಂದ ಬಿಡುಗಡೆ ಸಿಗುತ್ತಿದೆ. It can't stand anymore in your life. ಇನ್ನು ಹೆಚ್ಚು ಕಾಲ ನಿನ್ನ ಜೀವನದಲ್ಲಿ ಇರಲಿಕ್ಕೆ ಆಗುವುದಿಲ್ಲ. Be free. ಸ್ವಾತಂತ್ರ್ಯನಾಗು. Sanamanam ventalo kombasero moli shagalare zambiro kumbali taruepo shagalari antera kamali tarupi kamaladi lom tera zingal kari mali shagalelo monjire kalgamani anti shagalama zentala kambatera shobo shagalame hanzela kambat kari anti
Shagalami Hain Shana Kumbasila Kulu. Shagalamba Zin Kamalanta Shibir Kili. Shagalami Zin Tila. In the name of Jesus. ಯೇಸುವಿನ ನಾಮದಲ್ಲಿ Oh. Sararare. Sabanara Zin Kolo Komba Zelo Muli. Kabaraja Zin Kolo Komba. Hey! 30 years. 30 ವರ್ಷಗಳಿಂದ 30 years. 30 ವರ್ಷಗಳಿಂದ 30 years. 30 ವರ್ಷಗಳಿಂದ Oh. People those who are sitting outside ಹೊರಗಡೆ ನಿಂತಿರುವವರೇ are receiving the touch of God. ದೇವರ Hold ಸ್ಪರ್ಶನವನ್ನು that brother. Hold this brother. Somebody go there. ನೋಡಿ ಯಾರಾದ್ರೂ ಆ ಬದಿಗೆ ಹೋಗಿ Volunteer, go there. ವಾಲಂಟಿಯರ್ಸ್ ಅಲ್ಲಿ ಹೊರಗಡೆ ಹೋಗಿ One male volunteer, go there. Male ಯಾವುದಾದ್ರೂ volunteer. ಗಂಡಸರು ಆಚೆ ವಾಲಂಟಿಯರ್ಸ್ ಹೋಗಿ Jesus is delivering that brother. ಯೇಸು ಆ ಸಹೋದರನಿಗೆ ಬಿಡುಗಡೆ ಕೊಡ್ತಿದ್ದಾರೆ Yes, Jesus is delivering that brother. ಹೌದು ಯೇಸು ಅವನಿಗೆ ಬಿಡುಗಡೆ ಕೊಡ್ತಿದ್ದಾರೆ Male volunteer, go there. ಯಾವುದಾದ್ರೂ ಗಂಡಸರಾದ ವಾಲಂಟಿಯರ್ಸ್ ಅಲ್ಲಿಗೆ ಹೋಗಲಿ People are receiving healing. ಹೊರಗಡೆ ನಿಂತವರಿಗೆಲ್ಲ ಯೇಸು ಸ್ವಾಮಿ ಸೌಖ್ಯ ಕೊಡ್ತಿದ್ದಾರೆ Power of Jesus is moving. ಯೇಸುವಿನ ಶಕ್ತಿಯಲ್ಲಿ ಚಲಿಸುತ್ತಿದೆ Power of Jesus is moving. ಯೇಸುವಿನ ಶಕ್ತಿಯಲ್ಲಿ ಚಲಿಸುತ್ತಿದೆ Your sickness can't hold you anymore. ಇನ್ನು ಹೆಚ್ಚು ಕಾಲ ಪಾಪದಿಂದ ನಿನ್ನನ್ನು ಹಿಡಿದಿಟ್ಟುಕೊಳ್ಳಿಕ್ಕಾಗುತ್ತಿಲ್ಲ That blame Jesus took on the cross. ಆ ದೋಷವನ್ನು ಯೇಸು ಶಿಲುಬೆಯಲ್ಲಿ ನೀಗಿಸಿದ್ದಾರೆ That blame Jesus took on the cross. ಆ ದೋಷವನ್ನು ಯೇಸು ಶಿಲುಬೆಯಲ್ಲಿ ನೀಗಿಸಿದ್ದಾರೆ Hallelujah. ಹಲ್ಲೆಲೂಯಾ My dear daughter, ನನ್ನ ಒಲವಿನ ಸಹೋದರಿ Jesus, you know what Jesus says? ಯೇಸು ನಿನಗೆ ಹೇಳುತ್ತಿರುವುದು Today, ಇಂದು Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ You know what Jesus says? ಯೇಸು ನಿನಗೆ ಹೇಳುತ್ತಿರುವುದು You belong to Jesus. ನೀನು ಯೇಸುವಿಗೆ ಸೇರಿದವಳು You belong to Jesus. ನೀನು ಯೇಸುವಿಗೆ ಸೇರಿದವಳು But last 6 months, ಆದರೆ ಕಳೆದ 6 ತಿಂಗಳು 6 months, ಕಳೆದ 6 ತಿಂಗಳು you have been tortured by the demon. ನೀನು ಪೈಶಾಚಿಕವಾಗಿ ತುಂಬಾ ಬಂಧನಕ್ಕೊಳಗಾಗಿದ್ದಿ So much. ತುಂಬಾ ನರಳಿದ್ದಿ But today, ಆದರೆ ಇಂದು your loving Savior, ನೀನು ರಕ್ಷಕನ ಮುದ್ದಿನ ಮಗಳು your loving Savior ನಿನ್ನ ರಕ್ಷಕನಿಗೆ is ಒಲವಿನ ಮಗಳು. releasing you. ಆತನು ನಿನ್ನನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ 6 months of torture. 6 ತಿಂಗಳಿಂದ ಇವಳನ್ನು This ಕಾಡುತ್ತಿತ್ತು dear daughter was not able to sleep. ನೋಡಿ ಈ ಸಹೋದರಿಗೆ ನಿದ್ರೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ Oh, the sleepless. Oh, another one daughter, same like this, ಇದೇ same like ರೀತಿ this, ಇನ್ನೊಬ್ಬಳ same ಮಗಳಿಗೆ like this, same like this, ಇದೇ ರೀತಿ ಇನ್ನೊಬ್ಬಳ same ಮಗಳಿಗೆ like this. Somebody is there. ನೋಡಿ ಯಾರು ಇದೇ ರೀತಿ ಇನ್ನೊಬ್ಬಳ ಮಗಳಿಗೆ ಬಿಡುಗಡೆ ಬರ್ತಾ ಇದೆ A teenager, ನೋಡಿ ಟೀನೇಜ್ a ತರುಣಳು teenager, ತರುಣನಾದ ಇನ್ನೊಬ್ಬಳ ಹುಡುಗಿ crying ಅಳುತ್ತಾ ನಿಂತಿದ್ದಾಳೆ in your bedroom ನಿನ್ನ ಬೆಡ್ರೂಮಿನಲ್ಲಿ and asking the Lord, ದೇವರಲ್ಲಿ ಕೇಳುತ್ತಿದ್ದಾಳೆ why this mood swing? ಯಾಕೆ ನನಗೆ ಈ ರೀತಿ Why this mood swing? ಯಾಕೆ ನನ್ನ ಈ ಮೂಡ್ ಈ ರೀತಿ ಹೋಗ್ತಾ ಇದೆ Why this mood swing only to me? ನನಗೆ ಮಾತ್ರ ಯಾಕೆ ಹೀಗಾಗ್ತಾ ಇದೆ Hey teenager, ನೋಡಿ ಈ ಟೀನೇಜಿನ ಹುಡುಗಿ Jesus is delivering ಯೇಸು you. ನನಗೆ ಬಿಡುಗಡೆ ಕೊಡ್ತಿದ್ದಾರೆ Bring her. ಅವಳ ನೀಚೆ ತನ್ನಿ ಈಚೆ ತನ್ನಿ Bring. ಬೇಗ ತನ್ನಿ ಬೇಗ ಅವಳ ನೀಚೆ ತನ್ನಿ Shantalari ಶಿವಿ 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 Sanamara Zem Tolo Kamba Zelo Mori. Kamanara Zem Tela Kandari Teleto. Oh, she's her. Bring her. ನೋಡಿ ಅವಳು ಅಲ್ಲಿ ಇದ್ದಾಳೆ ಅವಳ ನೀಚೆ ತನ್ನಿ Oh. Malotolo Kamba Tolo Reba. Shagalamba Zem Kolo Kamba Tela Rupi.
Oh Jesus, ಓ ಯೇಸುವೇ, what a big deliverance for this daughter. ನೋಡಿ ಈ ಮಗಳಿಗೆ ಎಷ್ಟು ದೊಡ್ಡ ಬಿಡುಗಡೆ ಆಗಿದೆ. What a big deliverance for this ಎಷ್ಟು daughter. ದೊಡ್ಡ ಬಿಡುಗಡೆ ಇವಳಿಗೆ ಸಿಗ್ತಾ ಇದೆ. She suffered a lot. Oh. She's your daughter? ನಿಮ್ಮ ಮಗಳವಳು? ನಿಮ್ಮ ಮಗಳು ಅಲ್ಲ. It's a big deliverance. ದೊಡ್ಡ ಬಿಡುಗಡೆ ಸಿಗ್ತಾ ಇದೆ. It's a big deliverance. ದೊಡ್ಡ ಬಿಡುಗಡೆ ಅವಳಿಗೆ. I need two people to hold her hand. ಅವಳ ಎರಡು ಕೈಯನ್ನು Hold her. ಅವಳನ್ನು ಹಿಡಿದುಕೊಳ್ಳಿ, ಅವಳನ್ನು ಹಿಡೀರಿ. The demon is living. ಪಿಶಾಚಿ Lives are changing. ಪಿಶಾಚಿ ಬಿಟ್ಟು ಹೋಗ್ತದೆ. ಅವಳ ಜೀವನ Lives are changing. ಅವಳ ಜೀವನ ಬದಲಾಗ್ತಾ ಇದೆ. Lives are changing. ಅವಳ ಜೀವನವೇ ಬದಲಾಗುತ್ತಿದೆ. God is moving among us. ನೋಡಿ, ದೇವರು ಎಲ್ಲ You ಕಡೆ need ಬರ್ತಾರೆ. to believe the finished work of Jesus today. ನೀನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದನು ನಂಬು. It's a very big deliverance for this sister. ಈ ಸಹೋದರಿಗೆ ದೊಡ್ಡ ಬಿಡುಗಡೆ ಸಿಗ್ತಾ ಇದೆ. Shalawara zentulu kumbakara dhubi Shavalari tila kambajilu koru. Shavalada Zale Guru Malgandani Wadi Shavalada Zale Gova Jingle Turu Buri. Shavalada Lean Turu Kambashira Koli Shavalada Dil Gara Bhantal Kamashiru. Command the name of Jesus. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ. You cannot, ನಿನಗೆಂದಿಗೂ ನೀನೀಚೆ ಬಾ. you cannot ನಿನಗೆಂದಿಗೂ hold her anymore. ಅವಳನ್ನು ಇನ್ನೂ ಹಿಡಿದಿಟ್ಟುಕೊಳ್ಳಿಕ್ಕಾಗುವುದಿಲ್ಲ. She belonged to Jesus. ಇವಳು ಯೇಸುವಿಗೆ ಸೇರಿದವಳು. This is the day ಇಂದಿನ which ದಿನ God has prepared for her life. ದೇವರವಳ ಜೀವನವನ್ನೇ ಬದಲಾಯಿಸಲು ಕೊಟ್ಟಿರುವ ದಿನ. Jesus ಯೇಸು setting this daughter completely ಈ free. ಮಗಳನ್ನು ಪೂರ್ಣವಾಗಿ ಫ್ರೀಗೊಳಿಸ್ತಾ ಇದ್ದಾರೆ. She belonged to Jesus. ಇವಳು ಯೇಸುವಿಗೆ ಸೇರಿದವಳು. No more blame, ಇನ್ನೆಚ್ಚು no more claim, ದೋಷಕ್ಕಾಗಲಿ no more shame. ನಾಚಿಕೆಯಾಗಲಿ ಇರುವುದಿಲ್ಲ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. Start enjoying the presence of God. ನೋಡಿ, ದೇವರ ಸಾನ್ನಿಧ್ಯದಲ್ಲಿ ಸಂತೋಷಿಸಲು ಪ್ರಾರಂಭಿಸಿ. Start rejoicing in the presence of God. ದೇವರ ಸಾನ್ನಿಧ್ಯದಲ್ಲಿ ಸಂತೋಷ ಪಡಲು ಪ್ರಾರಂಭಿಸಿ. Who is that person? Who is that person? Right now, when you are clapping and rejoicing, what's your name? ನಿನ್ನ ಹೆಸರು? Sifa. Oh, praise God. What a big deliverance for the sister. ನೋಡಿ, ಸಹೋದರಿಗೆ ಎಷ್ಟು ದೊಡ್ಡ ಬಿಡುಗಡೆ ಸಿಕ್ಕಿದೆ. ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. You are a new person. ನೀನೀಗ ಹೊಸ ವ್ಯಕ್ತಿಯಾಗಿದ್ದಿ. What's your name? ನಿನ್ನ ಹೆಸರು? Rishal. ರೀಸಲ್.
I'll call you Mary, okay? Bless you. Go your way. Sarvala Zem Kura Kamal Kana Zehu Bari Yari 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 Yara. I don't know. Somebody was here. Someone was feeling this. Brother, my hand was like. ನೋಡಿ ಕೆಲವರಿಗೆ ನೋಡಿ ಈ ಸೊಂಟ ಇದು ಕೈಯ ಕಂಕುಳು ಇದೆ ಅಲ್ವಾ, ಕಂಕುಳಲ್ಲಿ ಏನೋ ಒಂದು ಹಿಡಿತ ಇದ್ದ ಹಾಗೆ. Yeah. I was not even able to lift one glass of water with my hand. ಒಂದು ಗ್ಲಾಸ್ ನೀರು ಸಮೇತ ಕೈಯಿಂದ ಎತ್ತಲಿಕ್ಕೆ ಆಗುದಿಲ್ಲ. Now I don't know when did I receive my healing, but I am free now. Who is that? ಅವರು ಯಾರು ಕೈ ಎತ್ತಲಿಕ್ಕೆ ಆಗುದು, ಒಂದು ಗ್ಲಾಸ್ ನೀರು ಸಮೇತ ಎತ್ತಿ I ಕೊಡ್ಲಿಕ್ಕೆ. don't know when did I receive that healing, but I am free. My hand is free. Who is that? ನೋಡಿ ಯಾರು, ನನಗೆ ಗೊತ್ತಿಲ್ಲ ಯಾವಾಗ ಸೌಖ್ಯ ಬಂತು ಅಂತ, ಆದ್ರೆ ಈ ಕೈ ಎತ್ತಲಿಕ್ಕೆ ಆಗ್ತಾ ಇದೆ. ಅವರು ಯಾರು, ಈಚೆ ಬರಲಿ ಬೇಗ. Who is that? Who is ಅವರು ಯಾರು, ಕೈ ಎತ್ತಿ ತೋರಿಸ್ಲಿ. When you are in the presence of God, ದೇವರ ಸಾನ್ನಿಧ್ಯದಲ್ಲಿ ಇದ್ದಾಗ run, 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 ಓಡಿ run, ಬನ್ನಿ, run. ಓಡಿ ಬಾ, ಓಡಿ ಬಾ. It's a great healing for ನೋಡಿ that brother. ದೊಡ್ಡ ಸೌಖ್ಯವಾಗಿದೆ ಅವರಿಗೆ ಸಿಕ್ಕಿರುವುದು. He was under the mango tree, ನೋಡಿ ಆ ಮಾವಿನ ಮರದ ಅಡಿಯಲ್ಲಿ ನಿಂತಿದ್ರು, but presence of the Lord was moving there. ಆದ್ರೆ ದೇವರ ಸಾನ್ನಿಧ್ಯ ಅಲ್ಲಿಗೆ ಹೋಯಿತು. Jesus touched him. ಯೇಸುವನ್ನು ಮುಟ್ಟಿದರು. New life, ಹೊಸ ಜೀವನ, new life. ಹೊಸ ಜೀವನ. I'm talking about the right hand, right? ನಿನ್ನ ಬಲಗೈಯಲ್ಲಿ. Free? ಕೈ ಎತ್ತಪ್ಪ, ಕೈ ಎತ್ತಿ ಕೆಳಗಡೆ ಮಾಡು, ಮೇಲೆ ಎತ್ತು ಕೆಳಗಡೆ ಮಾಡು, ಎರಡು ಕೈ. ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೆದು. He was under the mango tree. ನೋಡಿ ಆ ಮಾವಿನ ಮರದ ಅಡಿಯಲ್ಲಿ ಕುಳಿತಿದ್ರು. Zacchaeus was under the fig tree. ಜಕ್ಕಾಯನು ಅಂಜೂರದ ಮರದ ಅಡಿಯಲ್ಲಿ ಇದ್ದ. Doesn't matter where you are. ನೀನು ಎಲ್ಲಿ ಇದ್ದೀಯ ಅದೆಲ್ಲ ಇಲ್ಲಿ ಸಮಸ್ಯೆ. Jesus is there. ಯೇಸು ಅಲ್ಲಿ ಇದ್ದಾರೆ. On the cross. ಶಿಲುಬೆಯಲ್ಲಿ. Look at the cross. ಎಲ್ಲರೂ ಶಿಲುಬೆಯನ್ನು ನೋಡಿ. You know what Jesus did on the cross? ಯೇಸು ಶಿಲುಬೆಯಲ್ಲಿ ಏನು ಮಾಡಿದ್ದಾರೆ? All the blames. ಎಲ್ಲ ರೀತಿಯ ದೋಷಗಳು. Another one, another ನೋಡಿ testimony. ಇನ್ನೊಬ್ಬರು ಸಾಕ್ಷ್ಯ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. Testimony. ಇನ್ನೊಂದು ಸಾಕ್ಷ್ಯ. What was your problem? ನಿಮ್ಮ ತೊಂದರೆ ಏನಾಗಿತ್ತು? ನಿಮ್ಮ ತೊಂದರೆ ಏನು? ಈ ಮೇಲೆ ಹೋಗ್ತಿರ್ಲಿಲ್ಲ. ಈ ಕೈ ಆಕ್ಸಿಡೆಂಟ್ ಆಗಿ ಮೇಲೆ ಹೋಗ್ತಾ ಇರಲಿಲ್ಲ. ಎಷ್ಟು ವರ್ಷದಿಂದ? ಒಂದು ಗ್ಲಾಸ್, ಒಂದು 6 months. 6 ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು. ಈ ಕೈ ಮೇಲೆ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಹೋಗ್ತಿತ್ತು ಆದ್ರೆ. Oh, his family. ನಿಮ್ಮ ಮನೆಯಲ್ಲಿ Somebody starts with in letter number S, yes, you know, yes. ಎಸ್ ಎಂಬ ಅಕ್ಷರದವರು. Yes. ಯಾರು? Yes. ಹ? Yes. ಸುಜಾತ. Sujata. ಸುಜಾತ. Where is Sujata? ಸುಜಾತ ಎಲ್ಲಿ? ಅಲ್ಲಿ ಇದ್ದಾಳೆ ಸುಜಾತ. Call her. ನೀನು ಈಚೆ ಬಾ ಸುಜಾತ. Sujata, Otiva. Saravana sing kolo kombasela monshi kamanada sing kilo kombaseriani. Sujata. She has problem with her neck? ಅವಳ ಕುತ್ತಿಗೆಗೆ ಏನಾದರೂ ತೊಂದರೆ ಇದೆಯಾ? ಕುತ್ತಿಗೆಗೆ ತೊಂದರೆ. ಸುಜಾತ, ಹೌದು ಸುಜಾತಳ ಕುತ್ತಿಗೆಗೆ. Sujata. Shalako. Sujata, your life is changing. ಸುಜಾತಳೆ ನಿನ್ನ ಜೀವನ ಬದಲಾಯಿಸ್ತಾ ಇದೆ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. You were praying for your family for 10 years. 10 ವರ್ಷಗಳಿಂದ ನಿನ್ನ ಕುಟುಂಬಕ್ಕಾಗಿ ನೀನು ಪ್ರಾರ್ಥನೆ With ಮಾಡ್ತಾ ಇದ್ದೀಯ. all night.
ಎಲ್ಲ ರಾತ್ರಿಯಲ್ಲಿ You were praying for your family. ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿ. But today, ಆದರೆ ಇಂದು Jesus is answering your prayer. ಯೇಸು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿದ್ದಾರೆ. Your prayer, answer of your prayer is there in the stage. ನಿನ್ನ ಪ್ರಾರ್ಥನೆಯ ಉತ್ತರವಾಗಿದೆ ಇವರ ಜೀವನಕ್ಕೆ ಬದಲಾವಣೆ ಬಂದಿರುವುದು. She was praying for him. ನೋಡಿ ಇವಳು ಇವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ಳು. But when he received the touch of God, ಆದರೆ ದೇವರ ಸ್ಪರ್ಶನ ಇವನಿಗೆ God was ಸಿಕ್ಕಿದಾಗ giving her name in my mouth. ದೇವರು ಇವಳ ಹೆಸರನ್ನು ನನಗೆ ತೋರಿಸಿಕೊಟ್ಟರು. I've never seen them in my life. ನಾನು ಎಂದಿಗೂ ಇವಳನ್ನು ನನ್ನ ಜೀವನದಲ್ಲಿ ಕಂಡವನಲ್ಲ. God told me it starts with yes. ದೇವರು ನನಗೆ ಹೇಳ್ತಾ ಇದ್ದಾರೆ ಹೆಸರು ಪ್ರಾರಂಭಿಸುವುದು X. I was started reading it. ನಾನು ಇದನ್ನು ಓದಲು ಪ್ರಾರಂಭಿಸಿದೆ. It is Sujata. ಇದು ಸುಜಾತ. Receive your healing. ಸ್ವೀಕರಿಸು ನಿನ್ನ ಸೌಖ್ಯ. It's a big miracle. ದೊಡ್ಡ ಅದ್ಭುತ. Two divine touch. ದೈವಿಕವಾದ ಸ್ಪರ್ಶನೆ. Don't cry, don't cry. ಅಳಬೇಡ ಅಳಬೇಡ Don't cry. ಅಳಬೇಡ. Speak to the Lord. ದೇವರಲ್ಲಿ ಮಾತನಾಡು. Speak to the Lord. ದೇವರಲ್ಲಿ ಮಾತನಾಡು. Speak to the Lord. ದೇವರಲ್ಲಿ ಮಾತನಾಡು. Celia. Oh, who is that family praying and fighting to get a road? ನೋಡಿ ಒಂದು ರಸ್ತೆಗೋಸ್ಕರ ಕಚ್ಚಾಡ್ತಾ ಇರುವ ಪ್ರಾರ್ಥನೆ ಮಾಡಿ ಒಂದು ರಸ್ತೆ ಆ ಹೆಸರಿನಲ್ಲಿ ಜಗಳ ನಡೀತಾ ಇರುವ ಕುಟುಂಬದವರು ಯಾರು? ಅವರು ಯಾರು? Praying for a road. ಒಂದು ರಸ್ತೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವ. To go ಇರುವ. their home, to go their house. ಅವರ ಮನೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಆ ದಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದವರು ಯಾರು? Yes, right there. ಹೌದು, ಅಲ್ಲೇ ಇದ್ದಾರೆ. Come fast. ಬೇಗ ಮುಂದೆ ಬಾ. Sarvalavanthilo conversil kamauri Sagalugillam thuro thambaltina zelu Shivaligil kentela Cheta Anna Malayalam സംസാരിക്കുമോ? മലയാളം ഇല്ല. മലയാളം പറയൂ? ഇല്ലെന്നുള്ളത് മലയാളമാണ്. ಇಲ್ಲ ಎನ್ನುವುದು ಮಲಯಾಳಂ ಭಾಷೆಯಲ್ಲಿ ಇಲ್ಲ. എന്നാ ആക്സിഡന്റ് ഉണ്ടായത്? ಏನು ಆಕ್ಸಿಡೆಂಟ್ ಅದು? സ്കൂട്ടർ സ്കിഡ് ആയതാ. ഇവിടെയാ പോയി ഇടിച്ചേ? ಇಲ್ಲಿ ಹೋಗಿ ಗುದ್ದಿದೆ. എത്ര നാളായി? ಎಷ್ಟು ಕಾಲ? 6 ಮಾಸ മുമ്പ്. 6 ತಿಂಗಳ ಹಿಂದೆ. ಅದು കഴിഞ്ഞ ಕೈ പൊങ്ങില്ല. ಅದ ನಂತರ ಕೈ പൊക്ക് ಸರಿ ಒಮ್ಮೆ ತಪ್ಪ. ഒരു പ്രശ്നവും ഇല്ല. ಯಾವ ತೊಂದರೆ ಇಲ್ಲ. ಇಲ್ಲ Hallelujah. Kumbastelo moli kavaradatte kala tundal. I don't know the power of the cross. ಶಿಲುಬೆಯ ಶಕ್ತಿ. This rhythm will follow you. When you go home, ನೀವು ಮನೆಗೆ ಹೋಗುವಾಗ this anointing will flow like a river with you. ನದಿಯ ಹಾಗೆ ಇದು ನಿಮ್ಮ ಜೀವನದಲ್ಲಿ ಅಭಿಷೇಕವಾಗಿ ಬರುತ್ತದೆ. പാട് ടീച്ചറെ, പാട് സാറേ, എല്ലാരും പാട്. ಎಲ್ಲರೂ ಸೇರಿ ಆಡಿ, ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸೇರಿ ಆಡಿ. യേശുവന്റെ കർത്താവാണ്, യേശുവന്റെ രാജാവാണ്, 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 യേശുവന്റെ കർത്താവാണ്, യേശുവന്റെ രാജാവാണ്. ജീസസ് യേശു ഇത് പറയാം. Let me explain like this. Okay. Sit for 5 minutes. Sit for 5 minutes. You can stand here. ನೀವು ಹಾಗೆ ಅಲ್ಲೇ ನಿಂತುಕೊಳ್ಳಿ. You can stand here. ನೀವು ಹಾಗೆ ಅಲ್ಲೇ ನಿಂತುಕೊಳ್ಳಿ. Okay. Your mom, everybody came? She's here? Oh. Praise God. Praise God. They came for the Mysore meeting. ಮೈಸೂರಿನಿಂದ ಬಂದಿದ್ದೀರಿ. They came for the Mysore meeting. ಮೈಸೂರು and that mother got a wonderful deliverance. ನೋಡಿ ಮೈಸೂರಿನಲ್ಲಿ ಧ್ಯಾನ ಕೂಟ ನಡೆಸಿದಾಗ ಈ ತಾಯಿಗೆ ಅದ್ಭುತಕರವಾಗಿ ಬಿಡುಗಡೆ ಬಂತು. She has 2 daughters. ಅವರಿಗೆ 2 ಹೆಣ್ಣು ಮಕ್ಕಳು. One is there and one is there. ಒಬ್ಬಳು ಇಲ್ಲಿದ್ದಾಳೆ, ಒಬ್ಬಳು ಅಲ್ಲಿದ್ದಾಳೆ.
Hallelujah. Hallelujah. I know them. ನನಗೆ ಗೊತ್ತು ಅವರ ಪರಿಚಯ ಇದೆ. Praise God. Praise God. I still remember when I was praying in Mysore with the Father Maria Savior in that Mysore Diocese Convention. The ಮೈಸೂರು ಧರ್ಮ glory of the Lord was resting on you. ನೋಡಿ, ದೇವರ ಮಹಿಮೆ ಮೈಸೂರು ಧರ್ಮ ಕೇಂದ್ರದ ಧ್ಯಾನಕೂಟ ನಡೆಸ್ತಾ ಇದ್ದಾಗ ದೇವರ ಮಹಿಮೆ ಅವರ ಮೇಲೆ ಇಳಿದು ಬಂತು. Hallelujah. Hallelujah. Today I am praying again that the next level of glory may ದೇವರ come upon you. ದೇವರ ಇನ್ನೊಂದು ಮಹಿಮೆ ನಿಮ್ಮ Next ಮೇಲೆ level of ಬರಲಿಕ್ಕಿದೆ. glory. ದೇವರ ಇನ್ನೊಂದು ಹಂತದ ಮಹಿಮೆ. Hallelujah. Hallelujah. On the cross, you need to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. This is very, very important. ಇದು ಅತಿ ಮುಖ್ಯವಾದದ್ದು. When Jesus died on the cross, it is not simply somebody was hanged on the cross and brutally wounded and murdered. It's not simply like that. ನೋಡಿ, ಯೇಸು ಸ್ವಾಮಿ ಮರಣಗೊಂಡದೊಂದು ಸರ್ವಸಾಧಾರಣವಾಗಿ ಅಲ್ಲ. ಗಾಯಗೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು ಅದು ಸರ್ವಸಾಧಾರಣವಾಗಿ ಇರುವಂತ ಒಂದಲ್ಲ. You need to understand this picture very, very clear. ನೀವು ಈ ಪಿಕ್ಚರ್ ಅನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. When Jesus died on the cross, ಯೇಸು ಶಿಲುಬೆಯಲ್ಲಿ ನೇತಾಡಿದಾಗ he was presenting ಆತನ ಸಾನ್ನಿಧ್ಯ the sinful man ಪಾಪಕರವಾದ ಮನುಷ್ಯನಲ್ಲಿ sinless. ಪಾಪರಹಿತಗೊಳಿಸಿದೆ. So there was a divine exchange. ಅಲ್ಲಿ ಆಗಿದೆ ದೈವಿಕವಾದ ಬದಲಾವಣೆ ಬಂದಿರುವುದು. My sins were transferred on the body of Jesus, ನೋಡಿ, and the righteousness, the holiness of Jesus was transferred into me. ನನ್ನ ಪಾಪ ಯೇಸು ಸ್ವಾಮಿಯ ಮೇಲೆ ಹೊತ್ತು ಆತನಲ್ಲಿರುವ ನೀತಿ ಮತ್ತು ಪರಿಶುದ್ಧತೆ ನನ್ನ ಮೇಲೆ ಬಂತು. Hallelujah. 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 Jesus became sin for our sins. ಯೇಸು ಸ್ವಾಮಿ ಪಾಪಗ್ರಸ್ತರಾದರು ನಮ್ಮ ಪಾಪಕ್ಕಾಗಿ. And I become righteous in Christ Jesus. ನಾನು ಯೇಸುವಿನ ಮೂಲಕ ನೀತಿವಂತನಾದೆ. Jesus was presenting us. That's what we read in Colossians chapter 1 verse 22. ಅದಲ್ಲವೇ ಒಂದು ಕೊಲೋಸಿ 1:22 ಓದುತ್ತಿರುವುದು. ಒಂದು ಕೊಲೋಸಿ ಅಲ್ಲ, ಕೊಲೋಸಿ ಒಂದೇ ಒಳ್ಳು. ಕೊಲೋಸಿ 1ನೇ ಅಧ್ಯಾಯ 22. Hallelujah. Hallelujah. I know Kannada very well, okay? That's what we read in Colossians chapter 1 verse 22. ಕೊಲೋಸಿ 1:22 ಹೇಳುತ್ತಿರುವುದು, He was presenting us ಆತನು ನಮಗೋಸ್ಕರ ಸಾನ್ನಿಧ್ಯಗೊಂಡು blameless, ದೋಷರಹಿತ reprovable. You can read that. ಕೊಲೋಸಿ 1:22. 22. ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ ಪವಿತ್ರರು, holy, ನಿಷ್ಕಳಂಕರು, blameless, ದೋಷರಹಿತರು, reprovable. ನಿಷ್ಕಳಂಕರು. Hallelujah. Hallelujah. He has given a new consciousness. ಆತನು ಹೊಸ ಒಂದು ಪ್ರಜ್ಞೆ ಕೊಡ್ತಾ ಇದ್ದಾರೆ. He has made us sincere, though we were not sincere. ನೋಡಿ, ನಾವು ನಿಷ್ಕಳಂಕರಾಗಿದ್ದೇವೆ. Hallelujah. Hallelujah. That sincerity ಆ ನಿಷ್ಕಳಂಕತೆ we lost through the sin. ನಾವು ಪಾಪದಿಂದ ಕಳೆದುಕೊಂಡೆವು. Hallelujah. Hallelujah. You need to understand this. You need to understand. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. Through the Adamic sin, ಆದಾಮನು ಪಾಪ ಮಾಡಿದರಿಂದ the sincerity we lose. ಆ ನಿಷ್ಕಳಂಕತೆ ಕಳೆದುಕೊಂಡ. We lose what? The sincerity. ನಾವು ನಿಷ್ಕಳಂಕತೆಯನ್ನು ಅವನು ಕಳೆದುಕೊಂಡ. Sincerity. ನಿಷ್ಕಳಂಕತೆ. And Jesus on the cross, ಯೇಸು ಶಿಲುಬೆಗೆ ಏರಿದಾಗ, when Jesus died on the sincerity is fallen, when there is no sincerity, the hardness of heart only will be there. ನೋಡಿ, ನಮ್ಮಲ್ಲಿ ನಿಷ್ಕಳಂಕತೆ ಇಲ್ಲದೆ ಇದ್ರೆ ಕಠಿಣವಾದ ಹೃದಯ ಮಾತ್ರವಾಗಿದೆ ಇರುವುದು. You need to understand, when Jesus died on the cross, ನೀವು ಅರ್ಥ ಮಾಡಿಕೊಳ್ಳಿ, ಯೇಸು ಶಿಲುಬೆಯಲ್ಲಿ ಮರಣಗೊಂಡಾಗ Jesus was restoring ಯೇಸು ಮರಳಿ ಕಟ್ಟಿರುವುದು my sincerity. ನನ್ನ ನಿಷ್ಕಳಂಕತೆಯನ್ನು. I was sinful, ನಾನು ಪಾಪಗ್ರಸ್ತನಾಗಿರುವಾಗ, now I am sinless, ನನ್ನಲ್ಲಿ ಪಾಪ ಇಲ್ಲದಿರುವಾಗ, because there was a divine exchange on the cross. ಯಾಕೆ ಎಂದರೆ
ಬದಲಾವಣೆ ಬಂದದರಿಂದ. Hallelujah. 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 Today when you commit sin, ನೀನು ಪಾಪದಿಂದ ಬಂದಿರುವಾಗ you can go for the confession and come back to your life. ಪಾಪ ನಿವೇದನೆಯ ಮೂಲಕ ದೇವರ ಬಳಿಗೆ ಮರಳಿ ಬರುವಾಗ Why it is possible? Why it is possible? ಏನಾಗಿದೆ, How it is possible? ಹೇಗೆ ಹಾಗೆ ಬದಲಾವಣೆ ಬಂದಿರುವುದು? Because you have received the forgiveness of sin on the cross. ಕಾರಣ ಶಿಲುಬೆಯ ಮೂಲಕ ನಮ್ಮ ಪಾಪಕ್ಕೆ ಬಿಡುಗಡೆಯನ್ನು ಪಡೆದುಕೊಂಡೆವು. You have received the forgiveness of sin on the cross. ಪಾಪದ ಕ್ಷಮೆಯನ್ನು ಶಿಲುಬೆಯಿಂದ ಪಡೆದುಕೊಂಡೆವು. That's why you can have the you are receiving healing. ನಿಮಗೆ ಸೌಖ್ಯ ಸಿಗ್ತಾ ಇದೆ. Hallelujah. Hallelujah. She has problem with the tummy. Huh? Yes. She is receiving healing now. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. Oh my God. She is receiving healing. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. Lord Jesus, stretch your hand on your daughter. Heal your daughter. Your healing touch. In Jesus' name. Amen. We should have a clear understanding. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ. Otherwise, devil will cheat you by saying all this. Otherwise, devil can cheat you. ಅಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳದಿದ್ರೆ ಪಿಶಾಚಿ ನಿನಗೆ ಮೋಸ ಮಾಡ್ತಾರೆ. You need to understand, what did Jesus do on the cross? ನೀವು ಅರ್ಥ ಮಾಡಿಕೊಳ್ಳಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನಾಗಿದೆ ಮಾಡಿರುವುದೆಂದು. He was not simply, he was alone dying on the cross. ಆತನು ಶಿಲುಬೆಯಲ್ಲಿ ಸುಮ್ಮನೆ ಮರಣಗೊಂಡದ್ದಲ್ಲ, But he was presenting the whole universe. ಆತನು ಎಲ್ಲ ಮಾನವರ ಸಲುವಾಗಿ ಆಗಿದೆ. In one side he was representing the whole universe. The other side he was presenting the whole universe for him before the Father. ನೋಡಿ, ಪಿತನಾದ ದೇವರಲ್ಲಿ ಎಲ್ಲ ಮಾನವರನ್ನು ಆತನು ಸೇರಿಸಿಟ್ಟಿದ್ದಾರೆ. So the death of Jesus ಯೇಸುವಿನ ಮರಣ was not the simple death that everybody can. ಎಲ್ಲರೂ ಸಾಯುವಾಗಿರುವ ಸಾಧಾರಣ ಮರಣವಲ್ಲ. Hallelujah. 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 He was So what is the meaning of the finished work of Jesus on the cross? ಏನಾಗಿದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ರ ಅರ್ಥ? The meaning of the finished work of Jesus, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ರ ಅರ್ಥವೆಂದ್ರೆ, I don't know who is speaking to your physical body right now for the healing. When you can speak it, open your mouth and you can speak to your body will obey what you speak. ನೋಡಿ, ಯಾರು ಈಗ ಬಾಯಿ ತೆರೆದು ನನ್ನ ಶರೀರದಲ್ಲಿ ಕಾಯಿಲೆ ಇದೆ ಬಿಟ್ಟು ಹೋಗು ಅಂತ ಹೇಳಿದ್ದಾರೋ, ನಿಮ್ಮ ಶರೀರದಿಂದ ಅದು ಬಿಟ್ಟು ಹೋಗಿದೆ. ಯಾರು ಅದು? It will happen now. ಅದೀಗ ಸಂಭವಿಸಿದೆ. Hallelujah. 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 Come on, shout hallelujah. ಗಟ್ಟಿಯಾಗಿ ಹೇಳಿ Hallelujah. Oh. Brother, what's your name? ನಿಮ್ಮ ಹೆಸರೇನು? Get up. ಎದ್ದು ನಿಂತುಕೊಳ್ಳಿ. Muntu. What's your problem here? ಅಲ್ಲಿ ನಿಮಗೆ ತೊಂದರೆ ಏನು? Come. ಈಚೆ ಬನ್ನಿ. Oh, what's your name? ನಿಮ್ಮ ಹೆಸರು? What's your problem with the back? ನಿಮ್ಮ ಸೊಂಟಗೆ ತೊಂದರೆ ಏನು? ಅಲ್ಲಿ ಒಂದು ಸಣ್ಣ ಇದು ಇತ್ತು, ಗಡ್ಡೆ ಇತ್ತು, ಮೊಳ. Oh. Power of the Lord is moving here. ದೇವರ ಶಕ್ತಿಯಲ್ಲಿ ಎಲ್ಲ ಚಲಿಸುತ್ತಿದೆ. You speak to your body. So you speak to your flesh. You speak to your body. ಎಲ್ಲಿ ನಿಮ್ಮ ಶರೀರದಲ್ಲಿ ಕಾಯಿಲೆ ಇದೆಯೋ ಅಲ್ಲಿ ನೀನು ಕೈ ಇಟ್ಟು ಆಜ್ಞಾಪಿಸು. What's your name? ನಿಮ್ಮ ಹೆಸರು? Muntu. Jesus was presenting you. ಮತ್ತು ಯೇಸು ಸ್ವಾಮಿಯ ಸಾನ್ನಿಧ್ಯ ನಿಮ್ಮಲ್ಲಿ ಇದೆ.
On the cross, Jesus was presenting you. ನೋಡಿ, ನಿಮ್ಮ ಸಲುವಾಗಿ ಆಗಿದೆ. ಯೇಸು ಸ್ವಾಮಿ ಶಿಲುಬೆಗೇರಿಸಲ್ಪಟ್ಟರು. Blameless. ದೋಷರಹಿತತೆ. All the blame. All the blame. ಎಲ್ಲ ದೋಷಗಳು. All the blame you come out. ಎಲ್ಲ ದೋಷಗಳು ಬಿಟ್ಟು ಹೊರಗಡೆ ಹೋಗಲಿ. Leave him. ಬಿಟ್ಟು ಹೋಗಲಿ. Wherever he go. ಎಲ್ಲಿ Whatever ಎಲ್ಲ he do. ಅವನು ಎಲ್ಲಿಗೋದ್ರೆ ಏನ್ No ಮಾಡಿದ್ರು success in life. ಯಾವುದೇ ರೀತಿ ಜಯ ಜೀವನದಲ್ಲಿ ಸಿಗುವುದೇ ಇಲ್ಲ. Speak divine favor upon him. ನೋಡಿ, ದೈವಿಕವಾದ Speak ಶಕ್ತಿ divine favor upon him. ದೈವಿಕವಾದ ಶಕ್ತಿ ನಿನ್ನಲ್ಲಿ Many are ಬರ್ತಾ ಇದೆ. receiving healing here. ಇಲ್ಲಿ ಅನೇಕರಿಗೆ ಸೌಖ್ಯ You ಸಿಗ್ತದೆ. speak to your body. ನಿನ್ನ ಶರೀರಕ್ಕೆ ನೀನು Your ಆಜ್ಞಾಪಿಸು. word is powerful. ನಿನ್ನ ವಾಕ್ಯಗಳು Your ಶಕ್ತಿಯುತ. word has power. ನಿನ್ನ ನುಡಿಗಳು ಶಕ್ತಿಯುತ. It has power. ಅದು ಶಕ್ತಿಯುತ. It can create miracles. ಅದು ಅದ್ಭುತವನ್ನು ಮಾಡುತ್ತದೆ. You are powerful. ನೀನು ಶಕ್ತಿಯುತನು. When you are in the presence of the Lord, ದೇವರ ಸಾನ್ನಿಧ್ಯದಲ್ಲಿ ನೀನಿರುವಾಗ you are powerful. ನೀನು ಶಕ್ತಿಯುತನು. Your words can create miracles. ನಿನ್ನ ವಾಕ್ಯವು ಅದ್ಭುತವನ್ನು ಹುಟ್ಟಿಸುತ್ತದೆ. You are not the way you are seeing yourself. ನಿನ್ನನ್ನು ನೋಡಬೇಕಾದಂತ ಮಾರ್ಗವಲ್ಲ ಈಗ. No. You are not the way you are seeing yourself. ನೀನು ನಿನ್ನನ್ನೇ ನೋಡಬೇಕಾದ ದಾರಿ ಅಲ್ಲ. നീ നിന്നെ കാണുന്നത് പോലെ അല്ല നീ. ನೀನು ನಿನ್ನನ್ನು ಕಾಣುವಾಗೆ ಅಲ್ಲ ನೀನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You are the way Jesus was presenting you. ನೀನು ನೋಡಬೇಕಾದದ್ದು ನಿನ್ನಗಾಗಿ ಯೇಸು ಸ್ವಾಮಿ ನಿಂತಿರುವುದನ್ನು. യേശു നിന്നെ എങ്ങനെയാ നിർത്തിയത് കുരിശിൽ, അങ്ങനെയാണ് നീ. ಯೇಸು ನಿನ್ನನ್ನು ಹೇಗೆ ಶಿಲುಬೆಯಲ್ಲಿ ನಿಲ್ಲಿಸಿದ್ದಾರೋ ಹಾಗೆ ನೀನು. ജീസസ് കുരിശിൽ പറയുന്നു. ಯೇಸು ಶಿಲುಬೆಯಲ್ಲಿ ಹೇಳುತ್ತಿದ್ದಾರೆ. Jesus says on the cross, you are blameless. That is you. ಯೇಸು ಶಿಲುಬೆಯಲ್ಲಿ ಹೇಳ್ತಾ ಇದ್ದಾರೆ, ನೀನು ದೋಷರಹಿತನು. ಅದು ನೀನೇ. That's you. ಅದು ನೀನೇ. Hallelujah. ಹಲ್ಲೆಲೂಯಾ. All other things are the lies of devil. ಮತ್ತುಳಿದದೆಲ್ಲ ಸುಳ್ಳುಗಾರನಾದ ಪಿಶಾಚಿಯಿಂದ ಬರುವುದು. ಆ ಕನ್ನಡಕ ಹಾಕಿದ್ದವರು Turn around. Oh, be there. ಅಲ್ಲೇ ನಿಂತ್ಕೋ. Turn around. ಈಚೆ ನೋಡು. Face me. All has chest area, chest. ಎದೆಯ ಎಲ್ಲ ಭಾಗದಲ್ಲಿ, Chest. ಎದೆಯಲ್ಲಿ. Somebody move from there. She will fall down. ನೋಡಿ, ಅವಳು ಬೀಳ್ಬಹುದು. ಆಚೆ ಇದ್ದವರೆಲ್ಲ ಸ್ವಲ್ಪ ಎದ್ದು ಆಚೆ ಈಚೆ ಹೋಗಿ. Move. ಆಚೆ ಅವಳ ಹತ್ತಿರದಲ್ಲಿ ಕುಳಿತಿರುವವರು. Now the power of the Lord is hitting her body. ದೇವರ ಶಕ್ತಿ ಅವಳ ದೇಹದಲ್ಲಿ. Be free. ಸ್ವತಂತ್ರಳಾಗು. 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 Free. You can't hold this daughter anymore. ಈ ಮಗಳನ್ನು ಇನ್ನು ನಿನಗೆ ಹಿಡಿದಿಟ್ಟುಕೊಳ್ಳಿಕ್ಕಾಗುವುದಿಲ್ಲ. You cannot hold her anymore. ಅವಳನ್ನು ಇನ್ನು ಹಿಡಿದಿಟ್ಟುಕೊಳ್ಳಿಕ್ಕಾಗುವುದಿಲ್ಲ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Hey, come out. ಹೊರಗಡೆ ಬಾ. You come out. ನೀನು ಹೊರಗಡೆ ಬಾ. You come out. ಹೊರಗಡೆ ಬಾ. I'm not asking you, I'm commanding you in the name of Jesus. ನಾನು ಯೇಸುವಿನ ನಾಮದಲ್ಲಿ ನಿನಗೆ ಆಜ್ಞಾಪಿಸುತ್ತಿದ್ದೇನೆ. Commanding you in the name of Jesus. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ. Commanding you in the name of Jesus. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ. Be free. ಸ್ವತಂತ್ರಳಾಗು. Through the power of the cross. ಶಿಲುಬೆಯ ಶಕ್ತಿಯಿಂದ. 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 Be relieved. ಬಿಡುಗಡೆ ಒಂದು. 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 Oh, be relieved. Be relieved. Be relieved. ಬಿಡುಗಡೆ ಒಂದು. ಬಿಟ್ಟು ಹೋಗು. Be relieved. ಬಿಡುಗಡೆ ಒಂದು. You are also receiving healing. ನಿನಗೂ ಸೌಖ್ಯ ಸಿಗ್ತಾ ಇದೆ. Be relieved. ಬಿಡುಗಡೆ ಒಂದು. Take deep breath. ಆಳವಾಗಿ ಒಮ್ಮೆ ಉಸಿರು ತೆಗೆದು ಉಸಿರು ಬಿಡಿ.
Seven people. ಅಲ್ಲಿ 7 ಮಂದಿಗೆ, 7 of you. ಇಲ್ಲಿರುವ 7 ಮಂದಿಗೆ, receiving healing. 7 ಮಂದಿಗೆ ಸೌಖ್ಯ ಸಿಗ್ತಾ ಇದೆ ಅಲ್ಲಿ. Oh, this area, 7 of you are receiving healing. ಆ ಏರಿಯಾದಲ್ಲಿ 7 ಮಂದಿಗೆ ಸೌಖ್ಯ ಸಿಗ್ತಾ ಇದೆ. 7 of you are receiving healing. 7 ಮಂದಿಗೆ ಅಲ್ಲಿ ಸೌಖ್ಯ ಸಿಗ್ತಾ ಇದೆ. He is receiving the touch of God. ದೇವರ ಸ್ಪರ್ಶನೆ ಅವನೇ ಪಡೆಯುತ್ತಿದ್ದಾನೆ. Get up. Tell him to get up. ಎದ್ದೇಳು. Pray with the whole. ಪ್ರಾರ್ಥಿಸು. Open your heart. Open your heart in prayer. ಬಾಯಿ ತೆರೆದು ಪ್ರಾರ್ಥಿಸು. Receive. ಸ್ವೀಕರಿಸು. Oh, what a healing. Come on, everybody. ಎಲ್ಲರೂ ನೋಡಿ ಎಷ್ಟು ದೊಡ್ಡ ಅದ್ಭುತವಾಗಿದೆ ಅಲ್ಲಿ ನಡೆಯುತ್ತಿರುವುದು. Zabalare kol kori hantana vedi Shabaladel kam tira kamba tiro kodi Shabaladel kantilo kanda shila kobu Shabaladel kiri darinda sire kali It's a great healing. Ask her, who else is coming, attending meeting from her house? You are from this her family? You are from her family? Nobody is there. She alone. What's your name? Get up. Huh? Femina. Shamina. Yeah, Femina. Lift. Done. 9 years. 9 years she was waiting and praying for a baby. Hallelujah. And it is done. Hallelujah. Zabanarat kom tila kam the zelo bodhi. Shabaladal kom tila kam a zelo kobo. Shalarambi. Go and get the blessing from the Father. Go and get the blessing from the Father. Blessing. ಗುರುಗಳ ಹತ್ರ ಇಲ್ಲಿ ಬಂದು ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. Fire of anointing. ಅಭಿಷೇಕದ ಅಗ್ನಿ ಇಳಿದು ಬರುತ್ತಾ ಇದೆ. Get up. Can you believe? Today, my Jesus is healing your baby. ನೀನು ನಂಬು, ಇಂದು ನಿನ್ನ ಮಗುವನ್ನು ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. Perfect healing. ಪೂರ್ಣವಾಗಿ ಸೌಖ್ಯ ಕೊಡ್ತಾ ಇದ್ದಾರೆ. It's a perfect healing. ಪೂರ್ಣವಾಗಿ ಸೌಖ್ಯ ಬರ್ತಾ ಇದೆ. God is speaking divine favor.
ದೇವರು ನಿನ್ನಲ್ಲಿ My son, you come. ಮಾತನಾಡ್ತಾ ಇದ್ದಾರೆ, ನನ್ನ ಮಗನೇ ನೀನು ಬಾ. Hey. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. Your life is changing. ನಿನ್ನ ಜೀವನ ಬದಲಾಗ್ತಾ ಇದೆ. Jesus. Sabalana same tola come the shilo kovia. Sagaladal kombira zinguru batelia. Ha! Receive your blessing. Receive your blessing. ನಿನ್ನ ಆಶೀರ್ವಾದ ಸ್ವೀಕರಿಸು. Receive your blessing. ನಿನ್ನ ಆಶೀರ್ವಾದ Receive your ಸ್ವೀಕರಿಸು. blessing. ನಿನ್ನ ಆಶೀರ್ವಾದ ಸ್ವೀಕರಿಸು. Receive your blessing. ನಿನ್ನ ಆಶೀರ್ವಾದ ಸ್ವೀಕರಿಸು. God is giving you a breakthrough. Get it. ನೀನು ದೇವರು ಕೊಡುತ್ತಿರುವುದನ್ನು ಸ್ವೀಕರಿಸು. You are stuck somewhere. Giving you a breakthrough. ನಿನ್ನಲ್ಲಿ Go forward. Move. Move forward. Hila komali tarutia. Sabanara tila kumdal kiru bodhiye. Jesus and his touch is coming to your family. ಯೇಸುವಿನ ಸ್ಪರ್ಶನೆ ನಿಮ್ಮ ಇಡೀ ಕುಟುಂಬಕ್ಕೆ ಬರುತ್ತಾ ಇದೆ. Special divine favor is coming upon this daughter. ಪ್ರತ್ಯೇಕವಾಗಿ ದೈವಿಕ ಸ್ಪರ್ಶನೆ ಮಗಳಲ್ಲಿ ಬರ್ತಾ ಇದ್ರೆ ಎದ್ದು ನಿಂತುಕೋ, ಪ್ರಾರ್ಥಿಸು. ಈಗ ಪ್ರಾರ್ಥಿಸು. Oh, she is receiving. ಆಕೆ The ಸ್ವೀಕರಿಸುತ್ತಿದ್ದಾಳೆ. glory of the Lord is coming. ದೇವರ ಮಹಿಮೆ ಇಳಿದು ಬರುತ್ತಿದೆ. Many people are receiving it. ಈ 20 ಕಡೆ people can stand. Get up. 20 people can get up. 20 ಮಂದಿಗಳಲ್ಲಿ ಸೌಖ್ಯ ಬರ್ತಾ ಇದೆ. ಎದ್ದು ನಿಂತುಕೊಳ್ಳಿ, ಸೌಖ್ಯ ಸಿಕ್ಕಿದೆ. 20 of you can get up. 20 ಮಂದಿಗಳಲ್ಲಿ ಸೌಖ್ಯ. ಎದ್ದು ನಿಂತುಕೊಳ್ಳಲಿ. Bring up. ಅವರನ್ನು ಈಚೆ ತನ್ನಿ. Come. ಬನ್ನಿ ಈಚೆ ತನ್ನಿ. Run to the stage. ಸ್ಟೇಜಿಗೆ ಓಡಿ ಹೋಗಿ. ಸ್ಟೇಜಿಗೆ Go there. ಸ್ಟೇಜಿಗೆ ಹೋಗಿ. Sarvalathim tolo khamda sheko madhiyo. Turn around. Daughter. ಮಗಳೇ, Jesus. ಯೇಸು. Oh, Jesus is setting you free. ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. The bondage of fear ಭಯದ and ಗಾಯಗಳು, depression. ಅದೇ ರೀತಿ ಡಿಪ್ರೆಷನ್, Come out. ಹೊರಗಡೆ ಬಾ. Power. 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 ಶಕ್ತಿ. Who is with her? Who is with her? ಇವಳ ಜೊತೆಯಲ್ಲಿ ಬಂದವರು ಯಾರು? ಇವಳ ಜೊತೆಯಲ್ಲಿ ಬಂದವರು Your daughter? ನಿಮ್ಮ ಮಗಳ? She's your daughter? ಹೌದು. It's a great deliverance for your daughter. Levita,
You are free, Levita. Get the blessing from the Father. ಗುರುಗಳಿಂದ ಆಶೀರ್ವಾದ ಪಡೆದು You also go. Sarvaradhem Tela Kandal Kaviniluri. You know, he was on the cross. Jesus was presenting us blameless, ನೋಡಿ, ಶಿಲುಬೆಯಲ್ಲಿ reprovable. ನಮ್ಮನ್ನು ದೋಷರಹಿತರು ನಿಷ್ಕಳಂಕರನಾಗಿಸಿದ್ದಾರೆ. Reprovable, that means ನಿಷ್ಕಳಂಕರ ಅಂದ್ರೆ he was restoring the consciousness, ಆತನು ನಮ್ಮ ಪ್ರಜ್ಞೆಯನ್ನು ಮರಳಿ ಕಟ್ಟಿದ್ದಾರೆ. sincerity, ನಮ್ಮಲ್ಲಿರುವ ನಿಷ್ಕಳಂಕತೆ, purity of the heart. ಹೃದಯದ ಪವಿತ್ರತೆ. Red check. ಆ ಕೆಂಪು ಚೆಕ್ಕಿನ ಶರ್ಟಿನವರು. Yes. You pray for yourself now. You ಅವರಿಗೆ pray for yourself now. ನಿಮಗಾಗಿ ಪ್ರಾರ್ಥನೆ You pray ಮಾಡಿ. for yourself. ನಿನಗಾಗಿ ಒಮ್ಮೆ ಪ್ರಾರ್ಥಿಸು. Jesus is coming to you. ಯೇಸು ನಿನ್ನ ಬಳಿಗೆ ಬರುತ್ತಿದ್ದಾರೆ. People, those who are sitting outside, ಹೊರಗಡೆ ಕುಳಿತಿರುವವರೇ, let me say you this. This is the truth. ಇದಾಗಿದೆ ಸತ್ಯ. And there is a lie of the devil. ಪಿಶಾಚಿಯ ಸುಳ್ಳು ಅಲ್ಲಿದೆ. You have two options. ನಿನಗೆ ಎರಡು ಆಪ್ಷನ್ಸ್ ಇದೆ. One is believing the lie of the devil. ಒಂದು ಪಿಶಾಚಿಯ ಸುಳ್ಳನ್ನು ನಂಬಬಹುದು. Other one believing the truth of the Bible. ಅಥವಾ ಬೈಬಲ್ನ ಸತ್ಯ ಸಂಗತಿ ನಂಬಬಹುದು. The lie of the devil says, ಪಿಶಾಚಿಯ ಸುಳ್ಳು ಹೇಳುತ್ತಿರುವುದು, cross is not making any difference in your life. ಶಿಲುಬೆ ನಿನ್ನ ಜೀವನದಲ್ಲಿ ಯಾವ ಬದಲಾವಣೆ ತರುವುದಿಲ್ಲ. It doesn't matter after the cross or before the cross. ಶಿಲುಬೆಯ ಮುಂಚೆನೇ ಶಿಲುಬೆಯ ನಂತರದಲ್ಲಿ ಯಾವ ಬದಲಾವಣೆ Cross ಇಲ್ಲ. is not making any difference in your life. ಶಿಲುಬೆ ನಿನ್ನ ಜೀವನದಲ್ಲಿ ಯಾವ ಬದಲಾವಣೆ ತರುವುದಿಲ್ಲ ಎಂದು. You are same. ನೀನು ಪಾಪಗ್ರಸ್ತನು. Your sin is same. ನೀನು ಪಾಪಗ್ರಸ್ತಳು. Your life is same. ನಿನ್ನ ಜೀವನದಲ್ಲಿ ಪಾಪ ಇದೆ. But there is another option. ಆದ್ರೆ ಇನ್ನೊಂದು ಆಪ್ಷನ್ ಇದೆ. You can believe. ನೀನು ನಂಬಬಹುದು. No, I am not same. ನಾನು ಪಾಪಗ್ರಸ್ತನಲ್ಲ. When Jesus died on the cross, ಯೇಸು ಶಿಲುಬೆಯಲ್ಲಿ the ಮರಣಗೊಂಡಾಗ, death of Jesus, ಯೇಸುವಿನ ಮರಣ, the death of Jesus ಯೇಸುವಿನ ಮರಣದ was making a big difference in my life. ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. All the blames, ಎಲ್ಲ ರೀತಿಯ ದೋಷಗಳು, all the sinfulness, ಎಲ್ಲ ರೀತಿಯ ಪಾಪಗಳು, all the guilt, ಎಲ್ಲ ರೀತಿಯ ಕೀಳರಿಮೆ, all the guilty consciousness, ಎಲ್ಲ ರೀತಿಯ ಕೀಳರಿಮೆಗಳು, Jesus was he was bearing that on the cross, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡರು. so that I am free from it. ಆದ್ದರಿಂದ ನಾನು ಇಂದು ಸ್ವತಂತ್ರನಾಗಿದ್ದೇನೆ. If you are believing the second option, ಈ ಎರಡನೇ ಆಪ್ಷನ್ ನೀನು ನಂಬಿದರೆ, through believing the power of the cross, ಶಿಲುಬೆಯ ಶಕ್ತಿಯನ್ನು ನಂಬಿದರೆ, you have deliverance ನಿನಗೆ ಬಿಡುಗಡೆ ಸಿಗುತ್ತದೆ. right now, ಈಗಲೇ, right here, ಈಗಲೇ, in the name of Jesus. ಯೇಸುವಿನ ನಾಮದಲ್ಲಿ. All those who are sitting outside, ಹೊರಗಡೆ ಕುಳಿತಿರುವವರೆಲ್ಲರೂ, I'm talking to them. ನಾನು I'm talking to you. ಅದು ನಿನಗೆ ಹೇಳುತ್ತಿದ್ದೇನೆ. All of you are. ಇಲ್ಲಿ ಕುಳಿತಿರುವವರೇ, Now is God's chance for you. ಈಗ ದೇವರು God is giving you a chance. ದೇವರು ನಿನಗೊಂದು ಚಾನ್ಸ್ ಕೊಡ್ತಿದ್ದಾರೆ. You know what God wants you? ದೇವರು ನಿಮ್ಮಲ್ಲಿ ಹೇಳಲು ಬಯಸುತ್ತಿರುವುದು, You to respond. ಅದಕ್ಕೆ ಉತ್ತರ ಕೊಡು. You to respond. ಅದಕ್ಕೆ ಉತ್ತರಿಸು. Lord Jesus, ಕರ್ತರಾದ ಯೇಸುವೇ, I believe ನಾನು ನಂಬುತ್ತೇನೆ, you have finished everything for me on the cross. ನೀವು ಶಿಲುಬೆಯಲ್ಲಿ ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದೀರಿ ಎಂದು. Say that with me. Lord Jesus. ಎಲ್ಲರೂ ಸೇಳಿ, ಕರ್ತರಾದ ಯೇಸುವೇ, ಕರ್ತರಾದ ಯೇಸುವೇ, ನಾನು ನಂಬುತ್ತೇನೆ, ನಾನು ನಂಬುತ್ತೇನೆ, ನೀವು ಶಿಲುಬೆಯಲ್ಲಿ ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದೀರಿ. ಕರ್ತರಾದ ಯೇಸುವೇ, ಜೋರಾಗಿ ಕರ್ತರಾದ ಯೇಸುವೇ, ನಾನು ನಂಬುತ್ತೇನೆ, ನೀವು ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದೀರಿ.
ಮುಗಿಸ್ತಿದ್ದೀರಿ. ಮುಗಿಸಿದ್ದೀರಿ. You have finished everything on the cross for me. ನನಗೋಸ್ಕರ ಎಲ್ಲವನ್ನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದೀರಿ. Hallelujah. Hallelujah. See that two brothers are receiving the touch of God. ಅಲ್ಲಿ ಇಬ್ಬರು ಸಹೋದರರಿಗೆ ದೇವರ ಸ್ಪರ್ಶನ ಸಿಗ್ತಾ ಇದೆ. ಎದ್ದು ನಿಂತುಕೊಳ್ಳಿ. Look at me. ಅವರು ನನ್ನನ್ನು ನೋಡಿ. He was representing you on the cross. ಆತನು ನಿನ್ನ ಸಲುವಾಗಿ ಶಿಲುಬೆಯಲ್ಲಿ ರಾಯಭಾರಿಯಾಗಿದ್ದಾರೆ. When he went to the cross, ಆತನು ಶಿಲುಬೆಯ ಕಡೆಗೆ ಹೋದಾಗ you were with him. ನೀನು ಅವನ ಜೊತೆಯಲ್ಲಿದ್ದಿ. When he died on the cross, ಆತನ ಶಿಲುಬೆಯಲ್ಲಿ ಮರಣಗೊಂಡಾಗ you died on the cross with him. ಆತನ ಜೊತೆಯಲ್ಲಿ ನೀನು ಮರಣಗೊಂಡಿದ್ದಿ. And when he died on the cross, ಆತನ ಶಿಲುಬೆಯಲ್ಲಿ ಮರಣಗೊಂಡಾಗ the result of his death, ಅದರ ಫಲಿತಾಂಶ, he was presenting you ಆತನು ನಿನ್ನಲ್ಲೇ ಇದ್ದಾರೆ, blameless, ದೋಷರಹಿತನಾಗಿ. So right now Jesus is removing all the blames from you. ಈ ಸಮಯದಲ್ಲಿ ಯೇಸು ಸ್ವಾಮಿ ನಿನ್ನಲ್ಲಿರುವ ಎಲ್ಲ ದೋಷಗಳಿಂದ ಬಿಡುಗಡೆ Be ಕೊಡ್ತಿದ್ದಾರೆ. free. ಸ್ವತಂತ್ರನಾಗು. Be free from the blames. ದೋಷದಿಂದ ಬಿಡುಗಡೆ ಹೊಂದು. Be relieved from the blames. ದೋಷಗಳಿಂದ ವಿಮುಕ್ತನಾಗು. 90 people are receiving outside healing right now. ನೋಡಿ, ಹೊರಗಡೆ ಇರುವ all those who are expecting healing, let them get up. ಹೊರಗಡೆ 90 ಮಂದಿಗೆ ಸೌಖ್ಯ ಸಿಗ್ತಾ ಇದೆ. ಯಾರಿಗೆ ಸೌಖ್ಯ ಬೇಕು ಅವರು ಬೇಗ ಎದ್ದು ನಿಂತುಕೊಳ್ಳಲಿ. I'm ಹೊರಗಡೆ going to pray for you. ನಿಮಗೋಸ್ಕರ ಈಗ ಪ್ರಾರ್ಥಿಸುತ್ತೇನೆ. Only those who are sitting outside. ಹೊರಗಡೆ ಕುಳಿತಿರುವವರೇ ಯಾರಿಗೆ ಸೌಖ್ಯ ಬೇಕೋ 90 ಮಂದಿಗೆ ಈಗ ಸೌಖ್ಯ. Now you do what I am saying. ಈಗ ನಾನು ಹೇಳುವಂತೆ ನೀವು ಮಾಡಿ. Lay your hand in the place where you need healing. ಎಲ್ಲಿ ನಿಮಗೆ ಸೌಖ್ಯ ಬೇಕು ಆ ಬದಿಯಲ್ಲಿ ನಿಮ್ಮ ಕೈಯನ್ನು ಇಟ್ಟುಕೊಳ್ಳಿ. Jesus is going to touch you. ಯೇಸು ಈಗ ನಿನ್ನನ್ನು ಮುಟ್ಟುವರು. You are going to receive the power of the Lord. ಈಗ ನೀನು ದೇವರ ಶಕ್ತಿಯನ್ನು ಸ್ವೀಕರಿಸುತ್ತಿ. Hallelujah. Hallelujah. Volunteers be ready here and there, okay? ಅಲ್ಲಿ ಇಲ್ಲಿ ಎಲ್ಲ ವಾಲಂಟಿಯರ್ಸ್ ರೆಡಿಯಾಗಿ ನಿಂತಿರಬೇಕು. Relief. Touch. Volunteers, go there. ನೋಡಿ, ವಾಲಂಟಿಯರ್ಸ್ ಅಲ್ಲಿಗೆ ಹೋಗಿ People are falling. ಅಲ್ಲಿ ಬೀಳುವವರನ್ನು ಹಿಡೀರಿ. ಅಲ್ಲಿ ಇಲ್ಲಿ ಎಲ್ಲ ಅವರನ್ನು ಹಿಡೀರಿ. It's a mighty healing. ಶಕ್ತಿಯುತವಾಗಿ ಸೌಖ್ಯ ನೀಡುತ್ತಾ ಇದೆ. Mighty healing. This daughter's healing is a mighty healing. ಈ ಮಗಳು ದೊಡ್ಡ ಬಿಡುಗಡೆ ಪಡೆಯುತ್ತಿದ್ದಾಳೆ. Come out. ಬಿಟ್ಟು ಹೊರಗಡೆ ಬಾ. Your healing is coming, sister. Your healing is coming. Oh, she is receiving healing. Oh, ಅವಳಿಗೀಗ ಸೌಖ್ಯ ಸಿಗ್ತಾ ಇದೆ. it's a powerful healing. ಶಕ್ತಿಯುತವಾದ ಸೌಖ್ಯ. Pray for her. ಅವಳಿಗಾಗಿ ಪ್ರಾರ್ಥನೆ ಮಾಡಿ. ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ. Pray for her. It's a big deliverance. ದೊಡ್ಡ ಬಿಡುಗಡೆಯಾಗಿದೆ. It's a big time deliverance. ದೊಡ್ಡ ಬಿಡುಗಡೆ. You pray, sister. Jesus is touching you now. ನೀನು ಪ್ರಾರ್ಥಿಸು ಸಹೋದರ. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Hey, Jesus is touching you. Come. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. ಬಾ. What's your problem here? ಅಲ್ಲಿ ನಿನಗೆ ಏನು ತೊಂದರೆ? ಸ್ಪೈನಲ್ issue. Lord Jesus, ಕರ್ತನಾದ ಯೇಸು, touch your son. ನಿನ್ನ ಮಗನನ್ನು ಮುಟ್ಟು. Hold me towards you. Ullabakatalariatara. Varamala zem tela kunda telereteo. Receive. The healing is coming. The healing is coming. ಈಗ ನಿನ್ನ ಸೌಖ್ಯ ಸಿಕ್ಕಿದೆ. Healing for the back. ಅವನ ಹಿಂದುಗಡೆ ಸೌಖ್ಯ ಸಿಗ್ತಾ ಇದೆ. Sabanara zem tela kamdal kora mali. Sabanara zem tela kamdal leruya.
It's a great healing. Come, get up, get up, get up, get up, get up, ಎದ್ದೇಳು, get ಎದ್ದೇಳು, up. ದೊಡ್ಡ Run, 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 ಓಡು, run, run, ಓಡು, run to ಓಡು. the altar, run to the altar, run ಓಡು. to the altar. ಓಡಿ ಹೋಗು, Run, 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 not walking, not walking, run, run, ಓಡಿ ಗುರುಗಳ ಹತ್ರ ಹೋಗು. run, run, remove your ಓಡು. belt, remove your belt. ನಿನ್ನ ಬೆಲ್ಟ್ ಅನ್ನು ಬಿಚ್ಚಿ ನೀನೋಡು. ಕಟ್ಟಿರುವ ಬೆಲ್ಟ್ ಅನ್ನು ಬಿಚ್ಚಿ ಓಡಿ ಗುರುಗಳ ಹತ್ರ ಹೋಗು. Remove your belt. ನಿನ್ನ ಬೆಲ್ಟ್ ಬಿಚ್ಚು. Go to the stage. ಸ್ಟೇಜಿಗೆ ಓಡಿ ಹೋಗು. Sarvarazim Tila Kamdal Kiro Mawli. Hey! His daughter is belong to Jesus. ಈ ಮಗಳು ಯೇಸುವಿಗೆ ಸೇರಿದವಳು. His daughter is belong to Jesus. ಈ ಮಗಳು ಯೇಸುವಿಗೆ ಸೇರಿದವಳು. This daughter is belong to Jesus. ಈ ಮಗಳು ಯೇಸುವಿಗೆ ಸೇರಿದವಳು. You cannot hold her anymore. ಇನ್ನು ಇವಳನ್ನು ಹಿಡಿದಿಟ್ಟುಕೊಳ್ಳಿಕ್ಕಾಗುವುದಿಲ್ಲ ನಿನ್ನಿಂದ. If ಬೇಟೋಗು. Hey. Sarvanazim Tila Kamdal Kaina Zombie. Sarvanazim Tila Sarvanazim Tila Kamdal Kaina Bhati. Sharavaleti. Sarvanazim Tila Sindira. Hey! Atila Kumalina Rupi. Say! Hey! Savana Zim Tila Kandal Kira Pura Zidam Bori Arizi. Shalavana Zim Tila Koma. Sokoba Koma Ripa Kana Kura Tira Sila Kubia. Shila Bodo. Sanamara Saint Hila Kanda Tiro Pompi. Check it out. Check it out. Sanamara Hila Kanda Tiro Mauzi. Hey! 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 Sramana Zain Tila Kama Tila Moji. Pray. Right side, right side. Not left side, right side, right side. ಬಲಗಡೆ ಬಲಗಡೆ. Oh. No water. Pray for the sister. ಆ ಸಹೋದರಿಗಾಗಿ ಪ್ರಾರ್ಥನೆ. Pray. ಅವಳಿಗಾಗಿ ಅವಳನ್ನು ತಟ್ಟಿ. Somebody call her. ಅವಳನ್ನು ಕರೀರಿ. ಅವಳನ್ನು ನೀನು ಬಾ. You pray for yourself now. ನಿನಗಾಗಿ Jesus ಪ್ರಾರ್ಥಿಸು. is setting you free. ಯೇಸು ನಿನ್ನನ್ನು ಸ್ವತಂತ್ರಗೊಳಿಸುತ್ತಿದ್ದಾನೆ. Jesus is setting you free. ಯೇಸು ನಿನ್ನನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಯಾರೋ ಹಿಡಿ. Somebody hold on. ಅವರನ್ನು ಯಾರಾದರೂ ಅವಳನ್ನು ಹಿಡೀರಿ. Everyone here. ಇಲ್ಲಿ ನೋಡಿ ಎಲ್ಲರಿಗೂ ಸೌಖ್ಯ Receive ಬರ್ತಾ the ಇದೆ. touch. ಇಲ್ಲಿ ದೇವರ Receive the ಸ್ಪರ್ಶನೆ touch. ದೇವರ ಸ್ಪರ್ಶನೆ ಸಿಗ್ತಾ Receive ಇದೆ. the touch. ದೇವರ ಸ್ಪರ್ಶನೆ Receive the ಬರ್ತಾ ಇದೆ. touch. ದೇವರ ಸ್ಪರ್ಶನೆ Receive the touch. ದೇವರ ಸ್ಪರ್ಶನೆ Receive the ಬರ್ತಾ ಇದೆ. touch. ದೇವರ ಸ್ಪರ್ಶನೆ ಸಿಗ್ತಾ ಇದೆ. Receive the touch. ದೇವರ ಸ್ಪರ್ಶನೆ Receive the touch. ದೇವರ ಸ್ಪರ್ಶನೆ ಸಿಗ್ತಾ ಇದೆ. Saravana Zim Tira Kama Shira Molia. Share Golom Tira Kamba Tila Ruli.
1 Corinthians 14 verses 15. Why? 1 ಕೊರಿಂಥಿ 14ನೇ ಅಧ್ಯಾಯ 15ನೇ ವಾಕ್ಯ. Come. 1 ಕೊರಿಂಥಿ 14:15. This loves you. Read. ಹಾಗಾದರೆ ಈಗ ನಾನೇನು ಮಾಡಬೇಕು? ಈಗ ನಾನೇನು ಮಾಡಬೇಕು? ಆತ್ಮದಿಂದಲೂ ಹಾಡಬೇಕು, ಮನಸ್ಸಿನಿಂದಲೂ ಹಾಡಬೇಕು. ಮನಸ್ಸಿಂದಲೂ ಆಡಬೇಕು, ಆತ್ಮದಿಂದಲೂ ಹಾಡಬೇಕು. ಹಾಡಿ, ಮನಸ್ಸಿನಿಂದಲೂ ಆತ್ಮದಿಂದಲೂ. What happened to you? What happened to your back? ಏನಾದದ್ದು ನಿನ್ನ? There's a problem with the spinal problem. Okay. How many years? ಎಷ್ಟು ವರ್ಷಗಳಿಂದ? 1 year. 1 year you are under the treatment for the spinal issue. It starts with the L or from here? Here to there. Okay. Especially you have problem with the right side. Yes. I was seeing it. ನಾನು ಇದನ್ನು ಕಂಡೆ. He was there under the mango tree. ನೀನು ಮಾವಿನ ಮರದ ಅಡಿಯಲ್ಲಿ ಇದ್ದಾಗ, from the fig tree Jesus called Zacchaeus, under the mango tree I am calling you. ನೋಡಿ, ಯೇಸು ಸ್ವಾಮಿ ಮಾವಿನ ಮರದ ಅಡಿಯಲ್ಲಿ ನಿನ್ನ ಬಳಿಗೆ ಬಂದಿದ್ರು. Bye bye. ಹೇಳಿ, ಬಾಯ್ ಬಾಯ್ ಹೇಳಿ. Oh. Enough. ಸಾಕು, Enough. ಸಾಕು, Enough. ಸಾಕು, Enough. ಸಾಕು, Enough. ಸಾಕು. Lift. ಬಿಟ್ಟೋಗು, Lift. ಬಿಟ್ಟೋಗು, 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 Lift. ಬಿಟ್ಟು ಬಿಡು. I'm driving you out. Sarvarat Saint Tila Kundal Kirazavi. All of you stand with me. ಎಲ್ಲರೂ ಎದ್ದು ನಿಂತುಕೊಂಡು ಈ ಗೀತೆಯೊಂದಿಗೆ ಸೇರಿಯಾಡಿ. All of you stand with me. ಎಲ್ಲರೂ ಎದ್ದು ನಿಂತುಕೊಳ್ಳಿ. Sing. ಹಾಡಿ. Forget everything and sing. ಎಲ್ಲವನ್ನು ಮರೆತು Jesus ಬಿಟ್ಟು is ಹಾಡಿ. presenting you. ಯೇಸು ಇಲ್ಲಿ ಇದ್ದಾರೆ. Jesus is presenting you. ಯೇಸು ಸ್ವಾಮಿ ಇಲ್ಲಿ ಇದ್ದಾರೆ. Blameless. ದೋಷಗಳು, Blameless. ದೋಷರಹಿತನಾಗಿ, Blameless. ದೋಷರಹಿತನಾಗಿ, Blameless. ದೋಷರಹಿತನಾಗಿ, Blameless. ದೋಷರಹಿತನಾಗಿ. Hallelujah. ಹಲ್ಲೆಲೂಯಾ. Holy. ಪವಿತ್ರತೆಯಲ್ಲಿ, Reprovable. ನಿಷ್ಕಳಂಕತೆಯಲ್ಲಿ. Tila Kundal Korazeli. Varamara Zain Tila Koval Kiromoli.
Another thing, Tela Kana Zela Meli. Many healings are coming up. ನೋಡಿ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. Especially those who are watching me online. ಆನ್ಲೈನ್ ನಲ್ಲಿ ಇದನ್ನು ವಾಚ್ ಮಾಡುವವರು. 7 names are coming into my mouth. 7 ಹೆಸರುಗಳು ನನ್ನ ಬಾಯಿಗೆ ಬರುತ್ತಾ ಇದೆ. One is Lawrence. ಒಂದು ಲಾರೆನ್ಸ್. One Lawrence. ಲಾರೆನ್ಸ್ is receiving healing touch of God. ದೇವರ ಸೌಖ್ಯದ ಸ್ಪರ್ಶನೆ ಅವನು And a ಪಡೆಯುತ್ತಾನೆ. big financial breakthrough. ದೊಡ್ಡ ಆರ್ಥಿಕವಾದ ಕಷ್ಟದಿಂದ ಬಿಡುಗಡೆ. Another one name is coming into my mouth. ಇನ್ನೊಂದು ಹೆಸರು ನನ್ನ ಬಾಯಿಗೆ ಬರುತ್ತಾ ಇದೆ. Rajan. ರಾಜನ್. Rosie. ರೋಸಿ. Elena. ಎಲೀನಾ. Clara. ಕ್ಲಾರಾ. Tina. ಟೀನಾ. Oh, power of the Lord is moving for us. ದೇವರ ಶಕ್ತಿ ಈಗ ಇಲ್ಲಿ ಚಲಿಸುತ್ತಾ ಇದೆ. Raganan Ventila Kandal Tira Moli. Shabanara Zem Tila Kamal Karateri. ಎಲ್ಲ ಇಲ್ಲಿ ನೋಡಿ ಹಿಂದುಗಡೆ ಈ ಕೈ ನೋಡಿ ಹಿಂದುಗಡೆ ಹೆಗಲಿನ ಹಿಂದುಗಡೆ ಯಾರಿಗೆ ಗಡ್ಡೆ ಇತ್ತು ಈಗ ಗಡ್ಡೆ ಇಲ್ಲ. ಅವರು ನೋಡಿ ಗಡ್ಡೆ ಇದ್ದವರು ನೋಡಿ ಭುಜದ ಹಿಂದೆ ಭುಜದ ಭಾಗದಲ್ಲಿ ಹಿಂದೆ ಗಡ್ಡೆ ಇತ್ತು. ಆ ಗಡ್ಡೆ ಇದೆಯಾ ಅಂತ ಒಮ್ಮೆ ನೋಡಿ. ಗಡ್ಡೆ ಸೌಖ್ಯ ಸಿಕ್ಕಿದ್ರು ಈಚೆ ಬನ್ನಿ. White shirt. ಈಚೆ ಬರ್ಲಿ. ಸೌಖ್ಯ ಸಿಕ್ಕಿದರು ಬಿಳಿ ಶರ್ಟಿನವರು. Yes. ಹೌದು ಹೌದು Yes. ಹೌದು ನೀವೇ. Salamana Zain Tila Kamal Karazedi. Shumali Kam Tila Kamartane Zaindi. Yes. Check it out. ಇದೆ ಅಂತ ನೋಡಿ. Not there? ಇಲ್ಲ. Hallelujah. ಹಲ್ಲೆಲೂಯಾ. Get the blessing. ಗುರುಗಳಿಂದ ಬ್ಲೆಸ್ಸಿಂಗ್ ತಗೊಳ್ಳಿ. Karazandi. Come here. Savanara Zaindi la Kandal Kana Zaindi. Savanara Zaindi la Kara Tila Ruby. Tomorrow when you are coming, you have to call all your friends, okay? ನಾಳೆ ನೀನು ಬರುವಾಗ ನಿನ್ನ ಎಲ್ಲ ಗೆಳೆಯರನ್ನು Are ಕರೆದು you from ತರಬೇಕು. Bangalore? Chickmangalore. ಚಿಕ್ಕಮ್ಯಾಂಗ್ಳೂರಿಂದ. You are from Chikmagalur. ಚಿಕ್ಕಮ್ಯಾಂಗ್ಳೂರಿಂದ ಬಂದಿದ್ದೀರಿ. We are coming there on Sunday. ನಾವು ಭಾನುವಾರ ಅಲ್ಲಿಗೆ This Sunday ಬರ್ಲಿಕ್ಕಿದ್ದೀವಿ. we are coming Chikmagalur. ನಾವು ಈ ಭಾನುವಾರ ಚಿಕ್ಕಮಗಳೂರಿಗೆ ಕೊಪ್ಪ. ಬರ್ತೇವೆ. ಕೊಪ್ಪ. We are coming this Sunday. ಈ ಭಾನುವಾರ ಅಲ್ಲಿಗೆ ನಾವು You are ಬರ್ತೀವಿ. coming from there. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ. Okay, then we will rock Chikmagalur. Okay. Sarmalam Vendi la Kamar Tere Vendi. Take one step. ನೋಡಿ ಕಾಲು ಎತ್ತಿ ಹೆಜ್ಜೆ ಇಟ್ಟು ಹಾಡಿ. Oh, ಕಾಲು ಎತ್ತಿ. look at Sunita's dance. Whatever is saying. Hey, bye bye.
She is totally free. ಅವಳು Come. ಪೂರ್ಣವಾಗಿ ಈಚೆ ಬಾ ಅಮ್ಮ, ಈಚೆ ಬಾ, Come, ಈಚೆ ಬಾ. come. Dance with me. ನನ್ನ ಜೊತೆಯಲ್ಲಿ ಡ್ಯಾನ್ಸ್ Dance ಮಾಡು. with us. He is the main dance master. ನೋಡಿ ಅವನು ದೊಡ್ಡ ಡ್ಯಾನ್ಸ್ ಮಾಸ್ಟರ್, ಅವ್ರ ಜೊತೆಲಿ ನೀನು ಕುಣಿಯು. He is the dancer. He came all the way Chikmagalur to receive this spinal healing. ನೋಡಿ ಸ್ಪೈನಲ್ ಕಾರ್ಡ್ ನ ಸೌಖ್ಯಕ್ಕಾಗಿ ಚಿಕ್ಕಮಗಳೂರಿನಿಂದ ಬಂದಿದ್ದಾನೆ. Hallelujah. Hallelujah. Now he became the dance master. ಈಗ ಅವನು ಡ್ಯಾನ್ಸ್ For the ಮಾಸ್ಟರ್ day. ಆಗಿದ್ದಾನೆ. Dance. Sarvana Zentila Kamar Tere Bamtiya. Tilam Tira Kamar Tere Bamti. We are not understanding, brother, what you are singing. ಬ್ರದರ್, ನೀವು ಯಾವ ಭಾಷೆಯಲ್ಲಿ ಗೀತೆ ಆಡ್ತಾ ನಮಗೆ ಅರ್ಥವಾಗ್ತಾ ಇಲ್ಲ ಅಲ್ವಾ? When you go home, read 1 Corinthians 14:15. Then you will understand what I am trying to sing. 1 ಕೊರಿಂಥಿ 14ನೇ ಅಧ್ಯಾಯ 15ನೇ ವಾಕ್ಯವನ್ನು ನೀವು ಓದಿ ನೋಡಿ, ಆಗ ನಾನು ಈಗ ಆಡುವಂತ ಗೀತೆ ಅರ್ಥ ನಿಮಗೆ ಗೊತ್ತಾಗ್ತದೆ. Hallelujah. Hallelujah. We are not understanding. What is this you are singing from the morning? ಬೆಳಗಿಂದ ಆಡ್ತಾ ಇದ್ರೆ ಇದು ನಮಗೆ ಅರ್ಥವಾಗ್ತಾ ಇಲ್ಲವಲ್ಲ? There is joy in the presence of the Lord. ದೇವರ ಸಾನ್ನಿಧ್ಯದಲ್ಲಿ ಸಂತೋಷಿಸುವಾಗ You never can this joy anywhere else. ಈ ಸಂತೋಷ ಬೇರೆ There ಎಲ್ಲಿ is joy ಸಿಗುವುದಿಲ್ಲ. only in the presence of the Lord. ದೇವರ ಸಾನ್ನಿಧ್ಯದಲ್ಲಿ ಮಾತ್ರ ಈ ಸಂತೋಷ What is the ಬರುವುದು. kingdom of God? ಏನಾಗಿದೆ ದೇವರ ರಾಜ್ಯ ಎಂದರೆ? Bible says ಬೈಬಲ್ ಹೇಳ್ತಾ ಇದೆ, peace, ಶಾಂತಿ, joy. ಸಮಾಧಾನ. That is the kingdom of the Lord. ಅದಾಗಿದೆ ದೇವರ ಸಾಮ್ರಾಜ್ಯ. Salare dora solo cobolo boro boro boli kadala koso komali diri jana saladar jardi sororori dhardi sororori dhardi sororori dhardi sororori dhardi sororori dhardi Tila kamala taru pali tari pari pari talaka Somali nari mozi kalo kubati narita Silo tolo dilati Talabashi kalo toli diri ha halo kotoli mazita Ala tali badia Samali katilo timati husha kolo kubatalo Tana masatalo toli adika Charaka tanata Sarvara Seda Siri Hutalo Takama Sita Shamaka Tana 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 Shamaka Tana 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 Shamala Kana. Most of them, when they are watching home, their houses are filling with the anointing of the Holy Spirit. ನೋಡಿ, ಆನ್ಲೈನ್ ನ ಮೂಲಕ ಇದನ್ನು ನೋಡುವವರೇ ನಿಮ್ಮ ಮನೆಗಳೆಲ್ಲ ಆಶೀರ್ವದಿಸಲ್ಪಡ್ತಾ ಇದೆ. When you travel in the Spirit, when you move in the Spirit, ನೀವು ಈ ಶಕ್ತಿಯಲ್ಲಿ ಚಲಿಸುವಾಗ no one can stop you. ಯಾರು ನಿಮ್ಮಿಂದ ಅದನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ. No need to pray for any addiction. ಯಾವುದೇ ರೀತಿಯ ಗುಲಾಮತನ ನಿನ್ನನ್ನು You ಬಾಧಿಸುವುದಿಲ್ಲ. be filled with the Holy Spirit. ನೀನು ಪವಿತ್ರಾತ್ಮರಿಂದ ಪೂರಿತನಾಗಿದ್ದಿ. You filled with the Holy Spirit. ನೀನು ಪವಿತ್ರಾತ್ಮರಿಂದ No need ಪೂರಿತನಾಗಿದ್ದಿ. to pray for any other thing now. ಬೇರೆ ಎಲ್ಲಿ ಪ್ರಾರ್ಥನೆ ಸಿಗುವುದಿಲ್ಲ. Holy Spirit will take care of everything. ಪರಿಶುದ್ಧಾತ್ಮರೆಲ್ಲವನ್ನು ಸ್ವೀಕರಿಸಿದ್ದಾರೆ. Those who learn to dance, ಯಾರಿಗೆ ಡ್ಯಾನ್ಸ್ ಕಲಿಯಲು ಗೊತ್ತಿದೆಯಾ? those who learn to professionally dance, ನೋಡಿ, ಡ್ಯಾನ್ಸ್ ಯಾರಾದರೂ ಡ್ಯಾನ್ಸ್ ಕಲಿಸುವವರಿದ್ದರೆ, if you are not dancing for Jesus, ಯೇಸುವಿಗೋಸ್ಕರ ನೀವು ಡ್ಯಾನ್ಸ್ ಮಾಡದೇ ಇದ್ದರೆ, then for whom you are waiting? ಮತ್ತೆ ಯಾರಿಗೋಸ್ಕರ ಕಾಯ್ತಾ Then ಇದ್ದೀರಾ? for whom you are waiting? ಯಾರಿಗೋಸ್ಕರ ಕಾಯುತ್ತಿದ್ದೀರಾ? Hallelujah. ಹಲ್ಲೆಲೂಯಾ. Sarvara Zendila Kavasaka Maliyatu Shobari Kiri Kavasela Kavasiya Sarvara Zendila Kavasena Malo. Oh, these people are mad. ನೋಡಿ, ಈ ಜನರೆಲ್ಲ What ಹುಚ್ಚರು. are they doing? ಏನ್ ಮಾಡ್ತಾ ಇದ್ದಾರೆ?
These people are mad. ಈ ಜನರಿಗೆಲ್ಲ ಹುಚ್ಚು ಹಿಡಿದಿದೆ. These people are mad. What are they doing? ಈ ಜನರಿಗೆಲ್ಲ ಹುಚ್ಚು ಹಿಡಿದಿದೆ, ಏನ್ ಮಾಡ್ತಾ ಇದ್ದಾರೆ? Same thing said when Holy Spirit came for the Pentecost. ಪಂಚಶಕ್ತಮ ದಿನದಂದು ಪರಿಶುದ್ಧಾತ್ಮರು ಬಂದಾಗ ಇದೇ ಮಾತನ್ನು ಹೇಳಿದ್ದಾರೆ. They were saying these people are drunkards. ಅವ್ರು ಹೇಳ್ತಿದ್ರು ಈ ಜನರೆಲ್ಲ ಕುಡಿದು ಬಂದಿದ್ದಾರಾ? They had one peg at least. ಒಂದು ಪೆಗ್ಗಾದ್ರೂ ಕುಡಿದಿದ್ದಾರಾ? From that only they will get this dance. ಆದ್ದರಿಂದಲೇ ಅವರಿಗೆ ಈ ರೀತಿ ಕುಡಿತಾ ಇದ್ದಾರೆ. ಇಲ್ಲ, Peter was saying this is just a morning. ಸಂತ ಪೇತ್ರನ ಹೇಳ್ತಿದ್ದಾನೆ ಬೆಳಿಗ್ಗೆ ಆದದಷ್ಟೇ. This is the anointing we are getting it. ಅಭಿಷೇಕದಿಂದಾಗಿದೆ ನಾವು ಈ ರೀತಿ ಕುಡಿಯುತ್ತಿರುವುದು. Sanara tana tana, sanara tana tana, sanara tana tana, sanara tana tana. Rejoice! Look at the joy in his face. Same joy he has given you. ಅದೇ ರೀತಿ ಸಂತೋಷ ಅವನಿಗೂ ಸಿಕ್ಕಿದೆ. He has delivered you from the bondage. ನಿನ್ನಲ್ಲಿರುವ ಬಂಧನದಿಂದ. You have reasons to celebrate. ನೋಡಿ, ನಿನ್ನ ಬಂಧನದಿಂದ ಬಿಡುಗಡೆಗೊಂಡಿದ್ದೀಯಾ, ನಿನಗೆ ಆ ಸಂತೋಷಿಸಲು ಕಾರಣವಾಯ್ತಲ್ವಾ? Parvana sing thila komarthani vedi, Chavarana sing thila komarthani vedi, Chavarana thin thila karathire vedi. Shamene rom thila kamali, Chavarana thin thila karathanam bodhi. Even when you What's your name? ನಿಮ್ಮ ಹೆಸರು? When you were standing there, I was literally saying Jesus is removing something from here. ನೀವು ಅಲ್ಲಿ ನಿಂತಾಗ ನಾನು ಕಂಡೆ ಯೇಸು ಸ್ವಾಮಿ ಬಂದು ಅಲ್ಲಿಂದ ಏನೋ ತೆಗೆದು ಬಿಟ್ಟಿದ್ದಾರೆ. It is not there. You checked it? ನೋಡಿ, It is not there? ಅಲ್ಲಿ ಇದೆಯಾ? ಇಲ್ಲ. Check it out. ಅಲ್ಲಿ ನೋಡಿ ಅಪ್ಪ, ಇದೆಯಾ ಅಂತ ನೋಡಿ, ಚೆಕ್ ಮಾಡಿ ನೋಡಿ, ಇದೆಯಾ ಅಂತ ನೋಡಿ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. She's there? Tell her to come. She is your sister-in-law. Oh, your brother's wife. Oh, your brother's elder brother's wife is filled with tension. One step, second step, third step, tension. ಸಹೋದರನ ಹೆಂಡತಿಗೆ ತುಂಬಾ ಟೆನ್ಷನ್ ಅಲ್ವಾ? All the time tension. ಎಲ್ಲಾ ಸಮಯದಲ್ಲಿ ಟೆನ್ಷನ್. ಹೌದು. What is this? ಏನಾಗಿದೆ ಇದು? What is this? ಏನಾಗಿದೆ ಇದು? Start rejoicing in the presence of God. ದೇವರ ಸಾನ್ನಿಧ್ಯದಲ್ಲಿ ಸಂತೋಷಿಸು. Jesus will set you free. ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸಿದ್ದಾರೆ. Small things. ಒಂದು ಸಣ್ಣ ಘಟನೆ ಬಂದು ಅವಳು ತುಂಬಾ ಚಿಂತೆ ಮಾಡ್ತಾಳೆ. ಚಿಂತೆ. Night by 7 o'clock. ನೋಡಿ, night by 7 o'clock. ರಾತ್ರಿ 7 ಗಂಟೆ ಆದ್ರೆ after the whole day stress, ಆ ದಿನದಲ್ಲಿ ನಡೆದದ್ದೆಲ್ಲ ನೆನಪಿಗೆ ಬರ್ತದೆ. she will be getting headache. ನಂತರ ತಲೆನೋವು ಬರುತ್ತದೆ. Every night. ಎಲ್ಲ ರಾತ್ರಿಯಲ್ಲಿ sharp 7 o'clock. 7 ಗಂಟೆ ಆದ್ರೆ ಸಾಕು. It will come.
ಬರುತ್ತದೆ ಅದು. Until when she sleeps, ಯಾವಾಗ ನಿದ್ರೆ ಮಾಡ್ತಾಳೋ she is sleeping only under stress. ನೋಡಿ ಈ ಆತಂಕದಲ್ಲೇ ಮಲಗುತ್ತಾಳೆ. It's been more than 16 years. 16 ವರ್ಷದಿಂದಲೂ No sleep ಸರಿಯಾಗಿ ನಿದ್ರೆ ಇಲ್ಲ. in peace. ನೆಮ್ಮದಿಯಿಂದ ನಿದ್ರೆ. Today, ಆದ್ರೆ ಇಂದು Jesus ಯೇಸು is setting you free ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. and relieving you ನಿನ್ನನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ through the power of the cross. ಶಿಲುಬೆಯ ಶಕ್ತಿಯಿಂದ. Shamarananti Kamtila Kavarti Shavarala Kamtila Shavartene Vedi Shavararatin Tila Karilo Vatali. Let us rejoice in the Spirit. ಆತ್ಮದಲ್ಲಿ ಸಂತೋಷಿಸು. Komal kamatale bede kachantalo kuche mele kote vadigata chalgamatale sere zavanada stira sere yana. It's like a flow. ಒಂದು ನದಿಯ ಹಾಗೆ ಅದು ಹರಿಯುತ್ತದೆ. How many people are receiving healing? ಎಷ್ಟು ಮಂದಿಗಾಗಿ ಇಲ್ಲಿ ಸೌಖ್ಯ ಬರುತ್ತಿರುವುದು. She is receiving healing. ಅವಳಿಗೆ Other one is ಸೌಖ್ಯ receiving ಸಿಗ್ತದೆ. healing. ಇನ್ನೊಬ್ಬಳಿಗೆ Many ಸೌಖ್ಯ. are in the stage. ಇಲ್ಲಿ ಅನೇಕರು ಸ್ಟೇಜ್ ಅಲ್ಲಿ You are receiving healing touch of God. ದೇವರ ಸೌಖ್ಯದ ಸ್ಪರ್ಶ ನಿನಗೆ ಸಿಗ್ತಾ ಇದೆ. Hundreds of people. 100 ಗಟ್ಟಲೆ ಜನರಿಗೆ Let be in the presence of God. ದೇವರ ಸಾನ್ನಿಧ್ಯದಲ್ಲಿ. Come tila kamar tele vedi. Nale, tomorrow, I have a great guidance in my heart to pray special intentions. ನನ್ನ ಹೃದಯದಲ್ಲಿ ನಾಳೆ ಒಂದು ಪ್ರತ್ಯೇಕವಾದ ಅಗತ್ಯಕ್ಕಾಗಿ Those ಪ್ರಾರ್ಥನೆ who want ಮಾಡಬೇಕು to ಅಂತ ಹೇಳ್ತಿದ್ದಾರೆ. submit their intentions in online, use your comment box. But those who are coming to attend this meeting straight away here, I request you to make a list on your intentions. Like how many prayer requests you have. Write it down in a white sheet and come. ನೋಡಿ, ಆನ್ಲೈನ್ನಲ್ಲಿ ವಾಚ್ ಮಾಡುವವರೇ, ನಿಮಗೆ ಯಾವ ಅಗತ್ಯವಿದ್ದರೂ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳುಹಿಸಿ. ಅದೇ ರೀತಿ ಇಲ್ಲಿಗೆ ಬಂದಿರುವವರೇ, ನಾಳೆ ಬರುವವರೇ, ನಿಮ್ಮ ಯಾವ ಅಗತ್ಯ ಇದ್ರೂ ಒಂದು ಚೀಟಿಯಲ್ಲಿ ಬರೆದು ತನ್ನಿ. If you have father's number we used to display, right? Father's number, if you have father's number, you can WhatsApp father your prayer intentions. Tomorrow's prayer is specially for the prayer intentions. ನೋಡಿ, ನಿಮಗೆ ನಮ್ಮ ಇಲ್ಲಿನ ನಿರ್ದೇಶಕರಾಗಿರುವ ಫಾದರ್ ಜೋಸೆಫ್ ಅವರ ನಂಬರ್ ನಿಮಗೆ ಅಲ್ಲಿ ಬರೆದು ತೋರಿಸಲಾಗುವುದು. ನಿಮ್ಮ ಅಗತ್ಯವೇನಿದೆಯೋ online you can submit your prayer request to father's WhatsApp, but those who are watching offline here, you can maybe write it down in a paper and bring the paper tomorrow. ಆನ್ಲೈನ್ ನಲ್ಲಿ ಇದನ್ನು ವಾಚ್ And ಮಾಡುವವರೇ, we're going to pray together. ನೀವು ನಿಮ್ಮ ಅಗತ್ಯಗಳನ್ನು ಗುರುಗಳ And we're going to receive ನಂಬರಿಗೆ ಬರೆದು ಕಳುಹಿಸಿ. the power of the finished work of Jesus on your intentions. ನಿಮ್ಮ ಅಗತ್ಯಗಳ ಮೇಲೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ರ ಶಕ್ತಿ ಪ್ರಕಟವಾಗ್ತದೆ. Whenever we are getting this inspiration, we used to see thousands of prayer requests, unanswered prayer being answered. ನೋಡಿ, ಈ ಪ್ರೇರಣೆ ಯಾವಾಗ ಬರುತ್ತದೆಯೋ ಆವಾಗ ಸಾವಿರಗಟ್ಟಲೆ ಜನರ ಅಗತ್ಯಗಳು ನೆರವೇರಿದ್ದನ್ನು ಕಂಡಿದ್ದೇನೆ. So prepare for that tomorrow. ನಾಳೆ ಬರುವಾಗ ನಿಮ್ಮ ಅಗತ್ಯಗಳನ್ನು ಚೀಟಿಯಲ್ಲಿ ಬರೆದು Those ತನ್ನಿ. who are from Chikmagalur side, we will be preaching there on a Sunday. ಚಿಕ್ಕಮಗಳೂರಿಂದ ಬಂದಿರುವವರೇ, ಭಾನುವಾರ ದಿನ ನಿಮ್ಮ ಊರಿಗೆ ನಾವು ಧ್ಯಾನಕ್ಕಾಗಿ ಬರುತ್ತಿದ್ದೇವೆ. Me and Father Joseph, whole team is moving to Chikmagalur, Kopa, Shatikopa for one day Sunday meeting.
ನೋಡಿ ಜೋಸಫ್ ಗುರುಗಳು ಬರ್ತಾರೆ ಬ್ರದರ್, ನಾವೆಲ್ಲರೂ ಶೆಟ್ಟಿಕೊಪ್ಪ ಚಿಕ್ಕಮಂಗಳೂರಿಗೆ ಭಾನುವಾರ ದಿನ ಒಂದು ದಿನದ ಧ್ಯಾನಕ್ಕೆ ಬರ್ತಾ ಇದ್ದೀವಿ. അറിയാമോ അതെവിടെ വെച്ചാ? I don't know. ಶೆಟ್ಟಿಕೊಪ್ಪ ആ ഡീറ്റെയിൽ അറിയാ അച്ഛൻ? ಶುಂಠಿ ಅಲ್ಲಲ್ಲ. Okay, I will tell you tomorrow. Okay. ನಾಳೆ ನಿಮಗೆ ಹೇಳ್ತೀವಿ ಆ ಊರ Now, ಹೆಸರು. ಕೊಪ್ಪ. ಶುಂಠಿ ನೀವು ಕೊಪ್ಪ ಅಲ್ಲಿಂದ ಅಲ್ಲ. ಬರುದೇ? ನೀವು ಅಲ್ಲಿಂದ ಬರ್ತಾ ಇದ್ದೀರಾ? ಶುಂಠಿ ಕೊಪ್ಪ ಅಲ್ಲ, ಶೆಟ್ಟಿಕೊಪ್ಪನ. ಏದೋ ಕೊಪ್ಪ. ಯಾವುದೋ ಕೊಪ್ಪ. ಏದೋ ಕೊಪ್ಪ. Zanamalim kal kamantaravashe. When you are going for the lunch also, you are going to move. Like this. ಊಟ ಮಾಡ್ಲಿಕ್ಕೆ ಹೋಗುವಾಗಲೂ ಈ ಗೀತೆಯನ್ನು ಹಾಡುತ್ತಾ because that anointing never ends. ನೋಡಿ, ಈ ಅಭಿಷೇಕ ಎಂದಿಗೂ ಕೊನೆಗೊಳ್ಳುವುದಿಲ್ಲ. Hallelujah. Hallelujah. Never ends. ಅದು ಎಂದಿಗೂ ಅಂತ್ಯವಾಗುವುದಿಲ್ಲ. Like that only. ಇದೇ ಅವಸ್ಥೆಯಲ್ಲಿ ನೀವು ಹೋಗ್ಬೇಕು. ആവശ്യമില്ലാത്ത ഒന്നും സംസാരിക്കാം. അഗത്യമില്ലതേನು ಮಾತನಾಡಬೇಡಿ. ഹല്ലേലൂയ. വേണ്ടിയത് മാത്രം സംസാരിക്കുക. ಒಳ್ಳೆಯದೇ കുറച്ച് മാത്രം, ಸ್ವಲ್ಪ ಮಾತ್ರ ಮಾತನಾಡಿ. കൂടുതൽ സമയം പാടുക. ಹೆಚ್ಚು ಸಮಯ ಗೀತೆ ಹಾಡಿ. ഹല്ലേലൂയ. സ്വരമാലം വേന്തില കാമർത്തെ പാടി പാടി അങ്ങ് പോയിക്കൊള്ളുക. ആടി ആടി ಹೋಗಿ ಬನ್ನಿ. ഹല്ലേലൂയ. ഹല്ലേലൂയ. അനുഗ്രഹിക്കട്ടെ. പെട്ടെന്ന് സ്തോത്ര കാഴ്ച കളക്ട് ചെയ്യുന്നു. അതിനുശേഷം നിർദ്ദേശം തരുന്നതനുസരിച്ച് മൂവ് ചെയ്യുക. ಕಾಣಿಕೆಯ ಬಕೆಟ್ ನಿಮ್ಮ ಬಳಿಗೆ ತರಲಾಗುವುದು. ಕಾಣಿಕೆ ಹಾಕಿದ ನಂತರ ಇಲ್ಲಿ ಕೊಡುವ ಸಲಹೆಯ ಪ್ರಕಾರ ಹೋಗಿ. ಆ ಗೇಟನ್ನು ದಯಮಾಡಿ ಬಂದ್ ಮಾಡಿ. ಫಸ್ಟ್ ಗೇಟ್ ಬಂದ್ ಮಾಡಿ. ಅಲ್ಲಿ ಕೌಂಟರ್ ಇಟ್ಟಲ್ಲಿ ಚೇರ್ಗಳಿದ್ದರೆ ದಯಮಾಡಿ, ವಾಲಂಟಿಯರ್ಸ್ ಕೌಂಟರ್ ಇದ್ದಲ್ಲಿ ಚೇರ್ಗಳಿದ್ದರೆ ದಯಮಾಡಿ ತೆಗೆಯಿರಿ. ಕೌಂಟರ್ಗಳು ಎಲ್ಲಿ ಹಾಕಿದೆಯೋ ಅಲ್ಲಿ ಚೇರ್ಗಳು ಹಾಕಿದ್ದೀವಿ, ದಯಮಾಡಿ ಅಲ್ಲಿ ಸ್ವಲ್ಪ ಜಾಗ ಮಾಡಿಕೊಡಿ ಆ ಕೌಂಟರ್ಗಳಲ್ಲಿ. ದಯಮಾಡಿ ಇಲ್ಲಿ ಇದ್ದವರು, ಒಳಗಿದ್ದವರು ಯಾರೂ ಹೋಗಬೇಡಿ. ದಯಮಾಡಿ ನಾವು ಹೇಳುವ ತನಕ ಯಾರೂ ಹೋಗಬೇಡಿ. ಇಲ್ಲಿ ಮೇಲೆ ಇದ್ದವರು ನಿಮಗೆ ಕಾಣಿಗಳನ್ನು ಕೊಟ್ಟಾದರೆ ಅಲ್ಲಿ ಊಟಕ್ಕೆ ಹೋಗಿ. ಮೇಲಿದ್ದವರು ಇಲ್ಲಿದ್ದವರು ದಯಮಾಡಿ ಇಲ್ಲಿ 2 ಕೌಂಟ್ರುಗಳು, ಇಲ್ಲಿ ಜನರು ಖಾಲಿ ಆದಮೇಲೆ ಆಚೆಯಿಂದ ಬಂದು ನೀವು ಊಟಕ್ಕೆ ಹೋಗೋದು. ಇದು 2 ಕೌಂಟ್ರುಗಳು. ಮಧ್ಯೆ ಎದುರು ಕೌಂಟ್ರುಗಳು, ಲಾಸ್ಟ್ 2 ಕೌಂಟ್ರು ದಯಮಾಡಿ ಕೂತ್ಕೊಳ್ಳಿ. ಹೊರಗಿನವರು ಅಲ್ಲಿ ಕಾಣಿಕೆ ಎಲ್ಲ ಕಲೆಕ್ಟ್ ಆದಮೇಲೆ ಅಲ್ಲಿ ನೀವು 3 ಕೌಂಟ್ರುಗಳು ಕೆಳಗಡೆ ಇದೆ. ಅವು ಕೌಂಟ್ರನ್ನು ನೀವು ಉಪಯೋಗಿಸ್ಬೋದು. 1 ಕೌಂಟ್ರ್ ಮಾತ್ರ ಮೇಲೆ ಇದೆ. ದಯಮಾಡಿ ಕೆಳಗೆ ಇದ್ದವರು ಮೇಲಿನ ಕೌಂಟರ್ಗೆ ದಯಮಾಡಿ ಬರಬೇಡಿ. ಜನಗಳು ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಊಟ ಕಮ್ಮಿ ಸಿಕ್ಕಿದರೆ ಬೈಬೇಡಿ. ಯಾಕೆಂದರೆ ಪ್ರೈಸ್ ಲಾರ್ಡ್, ಇವತ್ತು ಸ್ವಲ್ಪ